ಮಾಡುತ್ತಾ ಇದ್ದಾರೆ. ಆಹಾ, ತ್ರಿಲೋಕಗಳ ಧರ್ಮಕರ್ಮಗಳನ್ನು ವಿಚಾರಿಸಬೇಕಾದ ಕೊನೆಯನ್ನು ಹೊಂದಿದಂತಹ ಸುರಪೀಠ, ಮೂರು ಲೋಕದ ಕ್ಷೇಮ ಚಿಂತನೆಯನ್ನು ಸದಾ ಸರ್ವದಾ ಸಾಧಿಸುವಂತಹ ಉದ್ದೇಶವನ್ನು ಹೊಂದಿಯೇ ದೇವತೆಗಳ ಹಗಲಾದ ಉತ್ತರಾಯಣದಲ್ಲಿ ಈ ಸಭಾಸ್ಥಾನವನ್ನು ಪ್ರವೇಶಿಸಿ ನಾವು ನಮ್ಮದ್ದಾದಂತಹ ಲೋಕಹಿತದ ಧರ್ಮಕರ್ಮಗಳ ಕುರಿತಾದಂತಹ ಒಂದು ಸಮಾಲೋಚನೆಯನ್ನು ಕೈಗೊಳ್ಳುವುದು. ದಿಕ್ಪತಿಗಳೆಲ್ಲ ಬಂದು ಸೇರಿದ್ದಾರೆ. ಯಕ್ಷರು, ಗಂಧರ್ವರು, ಕಿನ್ನರರೇ ಮೊದಲಾದಂತಹ ದೇವವರ್ಗದವರು, ಆಚಾರ್ಯರಾದಂತಹ ಬೃಹಸ್ಪತಿಗಳು. ಮಾತ್ರವಲ್ಲ, ದೇವಸಭೆಯ ಶೋಭೆಯನ್ನು ವೃದ್ಧಿಗೊಳಿಸುವುದಕ್ಕಾಗಿ ನಿತ್ಯವೂ ಇಲ್ಲಿ ನಡೆಯುತ್ತಿರುವಂತಹ ನರ್ತನಾದಿ ಪ್ರಕ್ರಿಯೆಗಳು, ಚಿತ್ರಸೇನನ ಗಾಯನವು, ರಂಭಾದಿ ನಾರಿಯರದ್ದಾದಂತಹ ನರ್ತನವು ಮನಸ್ಸಿಗೆ ಮುದವನ್ನು ನೀಡುತ್ತಾ ಇದೆ. ಕೇವಲ ದೇವೇಂದ್ರನಾದ ದೇವತೆಗಳಾದ ನಮ್ಮ ಹಿತಕ್ಕಾಗಿ ಇಷ್ಟನ್ನೆಲ್ಲ ನಾವು ಮಾಡುತ್ತಿರುವುದಲ್ಲ. ಭೋಗ ಭೂಮಿಯ ಅಧಿಕಾರವನ್ನು ಹೊಂದಿದ ಶತಾಶ್ವಮೇಧಗಳ ಫಲರೂಪವಾಗಿ ಮನ್ವಂತರಾಧಿಪನಾಗಿ ಸ್ಥಾಪಿತನಾದ ಒಬ್ಬ ಇಂದ್ರ ದೇವಲೋಕದಲ್ಲಿರುವಂತಹ ಭೋಗ ವಸ್ತುಗಳನ್ನೆಲ್ಲ ತನ್ನ ಅನುಭವಕ್ಕಾಗಿ ಏನು ಉಳಿಸಿಕೊಳ್ಳುವುದಲ್ಲ. ಯಾರು ಧರೆಯಲ್ಲಿ ಸತ್ಕರ್ಮಗಳನ್ನು ಆಚರಿಸಿ ಪುಣ್ಯವನ್ನು ಸಂಪಾದಿಸಿ ದೇಹಾವಸಾನವನ್ನು ಹೊಂದಿದ ಮೇಲೆ ಇವಲೋಕವನ್ನು ಸೇರುತ್ತಾರೆಯೋ ಅಂಥವರ ಪುಣ್ಯ ಫಲಾನುಸಾರವಾಗಿ ಇಲ್ಲಿಯದ್ದಾದಂತಹ ಭೋಗ ಭಾಗ್ಯಗಳನ್ನು ಅನುಭವಿಸುವಂತಹ ಅವಕಾಶವನ್ನು ಅವರು ಹೊಂದುತ್ತಾರೆ. ಅದೆಲ್ಲವನ್ನು ಅವರಿಗೆ ಒದಗಿಸಿಕೊಂಡು ಅವರದ್ದಾದಂತಹ ಪುಣ್ಯಕರ್ಮಕ್ಕನುಗುಣವಾದ ಫಲ ತೀರಿದ ಮೇಲೆ ಇಲ್ಲಿಂದ ಅವರು ಹೊರಟು ಹೋಗುವಂತೆ ವ್ಯವಸ್ಥೆಯನ್ನು ಗೊಳಿಸಬೇಕಾದ ಬದ್ಧತೆಯನ್ನು ನಾನು ಹೊಂದಿದವ. ಕೇವಲ ನಮ್ಮ ಸುಖಕ್ಕಾಗಿ ಅಲ್ಲ. ಒಂದು ದೇವೇಂದ್ರ ಪದವಿ ಅಂದರೆ ಏನು? ಶತಮುಖಗಳು ತ್ಯಾಗಕ್ಕೆ ಸಂಕೇತವಾಗಿ ಉಳ್ಳ ಶತಾಶ್ವಮೇಧಗಳನ್ನು ಒಬ್ಬಾತ ವ್ಯಕ್ತಿ ಮಾಡಿದರೆ ಭೋಗ ಭೂಮಿಯ ಅಧಿಕಾರಿಯಾಗಿ ಮನ್ವಂತರ ಕಾಲಕ್ರಮ ಸ್ಥಾಪಿತನಾಗುತ್ತಾನೆ. ಇದರ ಹಿನ್ನೆಲೆಯಲ್ಲಿರುವ ಆಶಯ ಬಹಳ ದೊಡ್ಡದು. ಯಾವನು ತನ್ನದಲ್ಲ ಅನ್ನುವಂತಹ ಮನೋಭಾವದಿಂದ ನೂರಾವರ್ತಿ ಯಜ್ಞವನ್ನು ಪೂರೈಸ್ತಾನೆ, ಅಂಥವನಿಗೆ ಭೋಗ ಭೂಮಿಯ ಅಧಿಕಾರ ಸಿಗ್ತದೆ ಅಂತ ಅದರ ಅರ್ಥ ಏನು? ಅವನ ಅನುಭವಕ್ಕಾಗಿ ಅಲ್ಲ. ಯಾವನು ತ್ಯಾಗಶೀಲನಾಗಿ ಸರ್ವಸಮರ್ಪಣಾ ಭಾವದಿಂದ ಬದುಕನ್ನು ಮುನ್ನಡೆಸ್ತಾನೆಯೋ ಅಂಥವನಿಗೆ ದೈವ ತಾನಾಗಿ ಬೇಕಾದಂತಹ ಸೌಭಾಗ್ಯವನ್ನು ಒದಗಿಸಿಕೊಡುತ್ತದೆ ಅನ್ನುವುದಕ್ಕೆ ನಿದರ್ಶನ ರೂಪವಾಗಿ ದೇವಲೋಕದ ಅಧಿಕಾರ. ಈ ಸಂದೇಶ, ಈ ಆಶಯ ಸಜ್ಜನರಿಗೆಲ್ಲ ತಿಳಿಯುವುದಕ್ಕೆ ಸುಲಭ ಸಾಧ್ಯವಾಗುತ್ತದೆ. ಆದರೆ ಆಕ್ಷೇಪಿಸುವಂತಹ ಮಂದಿಗಳು ಇಲ್ಲದೇ ಇಲ್ಲ. ಸಹಜವೇ ಅದು. ಯಾವುದು ಉನ್ನತವಾದಂತಹ ಸ್ಥಾನವು ಅದರ ಕುರಿತಾಗಿ ಆಕ್ಷೇಪಿಸುವಂತಹ ಮಂದಿಗಳು ಬಹಳೇ ಆಗಿ ಹೋಗಿರ್ತಾರೆ. ಇದ್ದಾರೆ ದೇವಲೋಕದ ಪದವಿಯನ್ನು ಆಕ್ರಮಿಸುವ ಬುದ್ಧಿಯನ್ನು ಹೊಂದಿದವರು, ಇದನ್ನು ಆಕ್ಷೇಪಿಸುವಂತಹ ಮನಸ್ಸನ್ನು ತಳೆದವರು ಬಹಳ ಮಂದಿಗಳಿದ್ದಾರೆ. ಆದರೆ ಮೂರು ಮೂರ್ತಿಗಳ ಅನುಗ್ರಹ ವಿಶೇಷದಿಂದ ಈ ತನಕ ಸುಸಾಂಗವಾಗಿ ಇದನ್ನು ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಹೀಗೆ ಮನಸ್ಸಮಾಧಾನವನ್ನು ಹೊಂದಿ ನಾವಿರುವ ಕಾಲಕ್ಕೆ ಒಂದು ವಿಶೇಷ ಒದಗಿತು. ಆಗಮಿಸಿದ ಒಬ್ಬ ದೂತ ತಂದಿದ್ದನಲ್ಲ ಒಲೆಯನ್ನು ವಾಚಿಸಿದಾಗ ಪರಿಗಿಸಿ ಪತ್ರದ ಕಣಿಯ ಆರು ಅರುಜ ಮಾನಸನಾಗಿ ಭಗವ ಪರಿಗಿಸಿ ಪತ್ರದ ಕಣಿಯ
ಮುಕ್ತಲ ಮಹರ್ಷಿಯ ಶಿಷ್ಯನಂತೆ ತಂದಿದ್ದಂತಹ ಲೇಖನವನ್ನು ವಾಚಿಸಿದಾಗ ಮನಸ್ಸಿಗೆ ಬಹಳ ಮುದವಾಗ್ತಾ ಇದೆ. ತನ್ನ ಪುತ್ರಿಯಾದಂತಹ ಅಹಲ್ಯೆಗೆ ಸ್ವಯಂವರವನ್ನು ನಿರ್ಣಯಿಸಿದ್ದೇನೆ. ದೇವಾಧಿಪನಾದಂತಹ ನೀನು ಆಗಮಿಸಿ ಇದನ್ನು ಸಾಂಗವಾಗಿಸಿಕೊಡಬೇಕು. ಹೀಗೆ ತನ್ನ ಆಗಮನಕ್ಕಾಗಿ ಬಹು ನಿರೀಕ್ಷೆಯನ್ನು ಹೊತ್ತು ಅವನಿಲ್ಲಿಗೆ ಕಳುಹಿಸಿದಂತಹ ನಿರೂಪಾದ ಲೇಖನವನ್ನು ವಾಚಿಸಿದಾಗ ಮನಸ್ಸಿಗೆ ಬಹಳ ಸಂತೋಷವಾಗಿ ಹೋಗಿದೆ. ಕೇಳಿಬಲ್ಲೆ ನಾನು ಅಹಲ್ಯದ್ದಾದಂತಹ ಸೌಂದರ್ಯದ ಬಗ್ಗೆ, ಅತಿಶಯವಾದ ರೂಪ ಸಂಪನ್ನಳಾದ ನವ ಯೌವನವತಿಯಾದ ಆಕೆಯ ಸ್ವಯಂವರದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಅವಕಾಶ ಒದಗಿ ಬಂದಾಗ ಸಂತೋಷದಿಂದಲೇ ಅದನ್ನು ಸ್ವೀಕರಿಸಿ ಆ ಕಡೆಗೆ ಹೋಗುವುದೇ ಸರಿ ಅಂತ ತೀರ್ಮಾನಿಸಿದ್ದೇನೆ. ನೇರವಾಗಿ ಭೀಷಣ ಸೋದರ ಪೌತ್ರ ಗೌತಮಾಯ್ ರಸೆಯುಳ್ಳೆ ಗೀತಾವೀತರಾಗ ಭೀಷಣ ಸೋದರ ಪೌತ್ರ ವಾಂಶಿಕವಾದ ಹಿನ್ನೆಲೆ ಅಷ್ಟು ಶ್ರೇಷ್ಠವಾದದ್ದು ಮತ್ತು ಜ್ಯೇಷ್ಠವಾದದ್ದು. ಬ್ರಹ್ಮಮಾನಸ ಪುತ್ರರಾದಂತಹ ಅಂಗೀರಸರು ಬೃಹಸ್ಪತಿ ಉಚತ್ಯ ಸಂಪನ್ನ ಇವು ಪ್ರಪಂಚದಲ್ಲಿ. ಬೃಹಸ್ಪತಿಗಳು ದೇವಗುರುಗಳಾಗಿ ತನ್ನ ಕರ್ತವ್ಯವನ್ನು ಲೋಕ ಕಲ್ಯಾಣಕ್ಕಾಗಿ ಮಾಡುವವರು. ಅಜ್ಜಯ್ಯ ಉಚತ್ಯ ಅವರ ಸಹೋದರ ಸಂವರ್ತಕ ಮೂರನೇ ಮಗ. ವೈದಿಕರಿಗೆ ವಸ್ತ್ರ ಸಂಹಿತೆಯನ್ನು ಕೊಟ್ಟು ಆಚಾರ ವಿಚಾರಗಳು ಹೇಗೆ ಸ್ಫೂರ್ತಿಕಾರನಾಗಿ ಲೋಕಕ್ಕೆ ಕೀರ್ತಿ ಹೊಂದಿದವರು ನಮಗ ಅಜ್ಜಯ್ಯ ಉಚತ್ಯ. ಉಚತ್ಯರಿಗೆ ದೀರ್ಘತಮ ಅವರ ಮಗ ನಾನು ಗೌತಮ. ನಮ್ಮ ಅಪ್ಪಯ್ಯನಿಗೆ ಮಾಂಸಾಕ್ಷಿಗಳಿರಲಿಲ್ಲ, ಹುಟ್ಟು ಕುರುಡ. ಅದರ ಹಿನ್ನೆಲೆಯು ಹೇಳುವಷ್ಟು ಸುಸಂಸ್ಕೃತವಾದದ್ದಲ್ಲ. ಮಾತ್ರವಲ್ಲ, ನಮಗೆ ಗುರುಗಳ ಪಾಠ ಹೇಗೆ ನಮ್ಮ ಹಿರಿಯರನ್ನು ವಿಮರ್ಶಿಸುವುದಕ್ಕೆ ನಾವಿರುವುದಲ್ಲ. ನಮ್ಮ ಅಪ್ಪನನ್ನ, ನಮ್ಮ ಅಜ್ಜಯ್ಯನನ್ನ ಅಥವಾ ಯಾವನೇ ಇರಲಿ ನಮಗಿಂತ ಹಿರಿಯರನ್ನು ವಿಮರ್ಶಿಸಲಿಕ್ಕೆ ನಾವು ಮತ್ತೆ ಹುಟ್ಟಿದವರ. ಹೌದಾದ್ರೆ ನಮಗಿಂತ ಮತ್ತೆ ಹುಟ್ಟಿದವರು ನಮ್ಮನ್ನು ವಿಮರ್ಶಿಸಲಿಕ್ಕಾಗುವುದಿಲ್ವ? ಗುರು ಹಿರಿಯರನ್ನು ವಿಮರ್ಶಿಸದೆ ನಾವು ಅವರನ್ನು ಹೇಗೆ ಆಧಾರ ಭಾವದಿಂದ ಕಾಣಬೇಕು, ಗೌರವ ಭಾವದಿಂದ ಕಾಣಬೇಕು, ಇದು ನಮಗೆ ಪಠ್ಯ. ತಂದೆಯವರ ತ್ಯಾಗ, ಅವರ ತಪಸ್ಸು, ಜನ್ಮಾಂಧ ಆದ ಕಾರಣ ಅವರಿಗೆ ಒಂದು ಅಂತರ್ದೃಷ್ಟಿ, ಒಂದು ಜ್ಞಾನ ದೃಷ್ಟಿಯನ್ನು ನಮ್ಮ ಅಜ್ಜಯ್ಯನಾದಂತಹ ಉಚತ್ಯರ ಅನುಗ್ರಹ ಮಾಡಿದ್ರು. ಅಕ್ಷರಾಭ್ಯಾಸಕ್ಕೆ ಅವಕಾಶ ಇಲ್ಲ, ಹಾಗಂತ ಅಕ್ಷರ ಅವಿನಾಶಿಯಾದದ್ದು ಮಗು
ಎಣಿಸಿದವಾಗ ಹೋಮ ಹವನ ಜಪ ಅನುಷ್ಠಾನ ದೇವರ ಪೂಜೆ ಆಚಾರ ವಿಚಾರ ಇದರಿಂದ ನಿನ್ನ ಜ್ಞಾನ ವೃದ್ಧಿಯಾಗುತ್ತದೆ. ನಮ್ಮ ಪಿತೃಮಹಾಶಯರಿಗೆ ಅಜ್ಜಯ್ಯ ಕೊಟ್ಟಂತ ಅನುಗ್ರಹ. ಆ ಕಾರಣದಿಂದ ದೀರ್ಘತಮರು ನನಗೆ ಉಪದೇಶವನ್ನು ಮಾಡಿದ್ದಾರೆ. ಆಯಾಯ ಕಾಲಕ್ಕೆ ಆಗಬೇಕಾದ್ದು ನಮಗಾಗಿದೆ. ಹಾಗಾದರೆ ಋಷಿಗಳಿಗೆ ಏನು ಕೆಲಸ? ಲೋಕ ಕಲ್ಯಾಣಾರ್ಥವಾಗಿ ಲೋಕಹಿತಾರ್ಥವಾಗಿ ಲೋಕಹಿತಮ್ಮ ಕರಣೀಯಂ, ನಾವು ಅದನ್ನು ಮಾಡಬೇಕಾದಲ್ವ. ಊರಿನ ವ್ಯವಹಾರದಲ್ಲಿ ತೊಡಗಿಕೊಳ್ಳುವುದಲ್ಲ ನಾವು. ಬದಲಾಗಿ ರಾಷ್ಟ್ರದ ಉತ್ಕರ್ಷಕ್ಕೆ ನಾವೇನು ಮಾಡಬೇಕು? ದೇವತಾನುಗ್ರಹ. ದೇವತಾನುಗ್ರಹ ಹೇಗೆ? ಯಜ್ಞಕಾರಿ ದೇವತೆಗಳನ್ನು ತೃಪ್ತಿಪಡಿಸುವಂತಹದ್ದು, ಹವಿಸ್ಸನ್ನಿದ್ದು ಸುಮನಸರನ್ನಾಗಿಸುವಂತಹದ್ದು, ಇಳೆಗೆ ಮಳೆಯನ್ನು ಕೊಡುವಂತೆ ಮಾಡುವಂತಹದ್ದು, ದೇವ ಪ್ರೀತ್ಯರ್ಥವಾದಂತಹ ಕಾರ್ಯವನ್ನು ಮಾಡುವುದು ಋಷಿ ಧರ್ಮ. ಪ್ರಪಂಚದಲ್ಲಿ ಧರ್ಮ, ಪ್ರಪಂಚದಲ್ಲಿ ನ್ಯಾಯ, ಪ್ರಪಂಚದಲ್ಲಿ ಸತ್ಯ ಹೇಗೆ ಉಳಿಯುತ್ತದೆ, ಹೇಗೆ ಶಾಶ್ವತವಾಗಿರ್ತದೆ ಈ ನೆಲದಲ್ಲಿ? ಸತ್ಯ, ಧರ್ಮ, ನ್ಯಾಯ, ನೀತಿಗಳು. ಒಂದು ದೇವಧರ್ಮ, ಮತ್ತೊಂದು ಋಷಿ ಧರ್ಮ. ಇದು ಸರಿಯಾಗಿ ಕೆಲಸ ಮಾಡಿತು ಅಂತಾದರೆ ಇದು ದೇವರ ಎರಡು ಕಣ್ಣಿನ ಹಾಗೆ. ಆ ಕಾರಣದಿಂದ ನಮ್ಮಂಥವರು ಮಾಡಬೇಕಾದದ್ದು. ಹಾಗಾದರೆ ಋಷಿಗಳ ಸಾಲಿನಲ್ಲಿ ಗೌತಮ ನಾಮಕನಾದಂತಹ ನಾನಿವತ್ತು ಹೇಗೆ ಉಲ್ಲೇಖನೀಯ? ಇದು ಲೋಕ ಕಲ್ಯಾಣಾರ್ಥವಾಗಿ ನಾವು ತೊಡಗಿಕೊಳ್ಳುವಂತಹದ್ದು. ಹಾಗಾದ ಕಾರಣ ನೀವು ಹೇಳುತ್ತೀರಿ ದಿಷಣ ಸೋದರನಾದಂತಹ, ಹೌದೌದು, ಅವನ ಪೌತ್ರನಾದಂತಹ ಗೌತಮ ಅಂಗೀರಸರಿಗೆ ನಾನು ಮರಿಮಗ. ನೇರ ಬ್ರಹ್ಮದೇವರ ಒಂದು ಮಾಂಸಿಕವಾದ ಹಿನ್ನೆಲೆ ನಮಗೆ ಚೆನ್ನಾಗಿಯೇ ಇದೆ. ಅಹಂಕಾರದಿಂದ ಹೇಳುವುದಿಲ್ಲ, ಅಭಿಮಾನದಿಂದ ಹೇಳ್ತೇನೆ. ಮಾತ್ರ ಅಲ್ಲ, ಹೀಗೆ ಮಾಡಿದ ಕಾರಣದಿಂದ ಇವತ್ತು ನನ್ನ ಬಗೆಗೆ ಏನು ಹೇಳ್ತಾರೆ ಅಂತ ಗೊತ್ತುಂಟ ನಿಮಗೆ? ಉಂಟೆ, ಇನ್ನು ಗೃಹಸ್ಥಾಶ್ರಮಿಯಾಗಲಿಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾದಿ ಆಶ್ರಮ. ಕೆಲವೊಮ್ಮೆ ಕಾಣುತ್ತದೆ ಸ್ವಾಮಿ, ಮದುವೆ ಆದವರನ್ನು ನೋಡುವಾಗ. ಹೌದೌದು, ಹೇಗೆ ಅಂತ ನೀವೇ ಹೇಳಬೇಕು. ಹೌದೌದು, ಯಾಕಂದ್ರೆ ಮದುವೆಯಾಗದೆ ಹುಚ್ಚು ಬಿಡುವುದಿಲ್ಲ, ಹುಚ್ಚು ಬಿಡದೆ ಮದುವೆ ಆಗುವುದಿಲ್ಲ. ಹಾಗಂತ ಮದುವೆ ಆದ ತಕ್ಷಣ ಹುಚ್ಚು ಬಿಡುತ್ತದೋ? ನಿಮ್ಮ ಅನುಭವ ಹೇಗೆ ಅಂತ ನನಗೆ ಗೊತ್ತಿಲ್ಲ. ಹೌದೌದು, ನನಗಂತೂ ಮದುವೆ ಆಗಲಿಲ್ಲ. ಮದುವೆ ಆಗುವುದಿಲ್ಲ ಅಂತ ಅಲ್ಲ, ಆಗಬೇಕು. ಕೆಲವು ಮದುವೆ ಆದವರನ್ನು ನೋಡುವಾಗ ಬೇಡ ಅಂತ ಅನ್ನಿಸುತ್ತೆ. ಹೌದೌದು, ಹಾಗೆಂತ ಹೊಸ ಮದುವೆ ಮಕ್ಕಳನ್ನು ನೋಡಿ ಸುದ್ದಿ ಕೇಳುವಾಗ ತಡವಾಯ್ತಲ್ಲ ಅಂತ ಆಗುವುದು. ಹೌದೌದು, ಆಶ್ರಮಗಳಲ್ಲಿ ಶ್ರೇಷ್ಠವಾದದ್ದು ಗೃಹಸ್ಥಾಶ್ರಮ. ಉಳಿದ ಎಲ್ಲ ಆಶ್ರಮವಾಸಿಗಳಿಗೆ ಆಶ್ರಯವನ್ನು ಕೊಡುವುದಕ್ಕೆ ಅನುಕೂಲ ಆಗುವಂತಹದ್ದು ಅದು. ನಮ್ಮಂಥವರಿಗೆ ಯಜ್ಞಾದಿ ಕರ್ಮಗಳಿಗೆ, ಆರಾಧನೆಗೆ ಬೇಕು. ಉಪಾಸನಾಗ್ನಿಯ ಪ್ರತಿನಿಧಿ ಅವಳು. ಅವಳಿಲ್ಲದ್ರೆ ಹೇಗೆ ಕೆಲಸ ಮಾಡುವುದು ಹೇಳಿ? ಅದೊಂದು ಅವಲಂಬನ. ಹೇಳಿಲ್ಲ ನೀವು, ಪ್ರಕೃತಿ ಪುರುಷರು ಪ್ರಪಂಚದಲ್ಲಿ. ಹೌದೌದು, ಪ್ರಕೃತಿಯನ್ನು ಬಿಟ್ಟು ಪುರುಷನಿಲ್ಲ. ಯೋ ವೇದಾದೌ ಸ್ವರ ಪ್ರೋಕ್ತೋ ವೇದಾಂತೆ ಚ ಪ್ರತಿಷ್ಠಿತ
ತಸ್ಯ ಪ್ರಕೃತಿ ಲೀನಸ್ಯ ಯಪ್ಪರಸ್ಯ ಮಹೇಶ್ವರ. ಪ್ರಕೃತಿ ಲೀನಸ್ಯ ಪಾಣಿಪೀಠ ಇಲ್ಲದೆ ಇದ್ದರೆ ಲಿಂಗಕ್ಕೆ ಅಸ್ತಿತ್ವ ಇಲ್ಲ. ಲಿಂಗ ಇಲ್ಲದೆ ಇರುವ ಪಾಣಿಪೀಠಕ್ಕೆ ಪೂಜೆ ಇಲ್ಲ. ಪ್ರಕೃತಿಯನ್ನು ಪ್ರತಿನಿಧಿಸುವುದು ಅವಳಲ್ವ. ಶಿವದೇವರನ್ನು ನೋಡಿ ಅರ್ಧನಾರೀಶ್ವರ, ಹೌದೌದು. ವಿಷ್ಣು ದೇವರನ್ನು ನೋಡಿ ಶ್ರೀವತ್ಸ ಲಕ್ಷ್ಮಿಗೆ ಹೃದಯದಲ್ಲಿ ಸ್ಥಾನ ಕೊಟ್ಟಿದ್ದಾನೆ. ಅದೇ ನೀವು ಬ್ರಹ್ಮದೇವರಲ್ಲಿಗೆ ಹೋಗಿ ಹೆಂಡತಿಗೆ ನಾಲಿಗೆಯಲ್ಲಿ ಸ್ಥಾನ ಕೊಟ್ಟಿದ್ದಾನೆ. ಇದನ್ನೆಲ್ಲ ನೋಡುವಾಗ ಶಚೀಂದ್ರರು ಪ್ರಪಂಚದಲ್ಲಿ ಹೌದು ಎರಡಾಗಿ ಕಾಣುವ ಒಂದು ಮನಸ್ಸು, ಎರಡು ದೇಹದಲ್ಲಿ ವ್ಯಾಪಿಸಿಕೊರುವಂತಹ ಒಂದು ಭಾವ ಇದು ಬೇಕು ಪ್ರಪಂಚದಲ್ಲಿ. ಎಲ್ಲವೂ ದ್ವಂದ್ವ ಅಲ್ವ. ಸೂರ್ಯ ಚಂದ್ರರಿದ್ದಾರೆ, ಸಿಹಿ ಕಹಿ ಉಂಟು, ಹುಳಿ ಒಗರುಂಟು, ರಾತ್ರಿ ಹಗಲುಂಟು. ಒಬ್ಬರೇ ಇರುವಾಗೆಲ್ಲ ನೆನಪಾಗುವುದನ್ನು ಸಂತೋಷವನ್ನು ಹಂಚಿಕೊಳ್ಳುವುದಕ್ಕ ಅಥವಾ ದುಃಖದಲ್ಲಿ ಪಾಲ್ಪಡೆಯುವುದಕ್ಕ ಮಾತ್ರ ಅಲ್ಲ. ಸಂಸಾರ ಎನ್ನುವಂತಹದ್ದು ಧರ್ಮ ಪ್ರಜಾ ಸಂಪತ್ಸಿದ್ಧ್ಯರ್ಥಂ. ಸಂಸಾರದ ಕುರಿತಾಗಿ ಎಷ್ಟು ಆ ಕಾರಣದಿಂದ ಹೌದು ಸ್ವಾಮಿ. ಮದುವೆ ಅಂತ ಹೇಳಿದ್ರೆ ಮದುವೆ ಆಗ್ತದಾ? ನಿಮ್ಮ ಅನುಭವ ಹೇಗೆ ಹೇಳಿ ಹಾಕೊಳ್ಳಿ. ಆವಾಗ ನೀವು ಮಾತಾಡುವುದಿಲ್ಲ. ಹೌದೌದು. ಹಾಗೆಂತ ಹೆಣ್ಣು ಹೆತ್ತವರ ಮನೆ ಅಂಗಳಕ್ಕೆ ಹೋಗಿ ನನಗೆ ಹೆಣ್ಣು ಕೊಡ್ತೀರಿ ಅಂತ ಕೇಳುವುದಾ? ಕೇಳಲಿಕ್ಕಿಲ್ಲ. ಕೇಳಿದರೆ ಗೌರವಕ್ಕೆ ಕೊರತೆ ಇದೆ. ಹಾಗೆ ಕೇಳುವ ಕ್ರಮವೂ ಇಲ್ಲ. 8 ಹೆಣ್ಣು ಮಕ್ಕಳನ್ನು ಹೆತ್ತಿದ್ದಾರೆ, ಯಾರಿಗೆ ಕೊಡೋದು ಅಂತ ಆಲೋಚನೆ ಮಾಡಿದ್ದಾರೆ. ಒಂದು ದಿವಸ ಎದ್ದು ಹೋಗುವುದಾ? ಅಲ್ಲ, ತಂದೆ ತಾಯಿಯನ್ನು ಕೈ ಎತ್ತಿ ಕೊಡಬೇಕು. ಅದಕ್ಕೊಂದು ಸಂಪ್ರದಾಯ ಉಂಟು, ಅದಕ್ಕೊಂದು ಶಿಷ್ಟಾಚಾರ ಉಂಟು. ವಿವಾಹ ಎನ್ನುವಂಥದ್ದು ಉತ್ಸವ, ಉಳಿದದ್ದೆಲ್ಲ ಸಂಸ್ಕಾರಕ್ಕೆ ಸಂಬಂಧಪಟ್ಟದ್ದು. ಪೂರ್ವ ಷೋಡಶದಲ್ಲಿ ಕೊನೆಯದ್ದು ವಿವಾಹ ಮಹೋತ್ಸವ. ಮತ್ತೆ ಅದು ಅಪೂರ್ವ ಅಲ್ವ, ಸಂಭ್ರಮ ಅಲ್ವ ಅದು. ಆ ಸಂಭ್ರಮ ಮದುವೆ ಮಾಡಿಸಬೇಕಾದ ಅಪ್ಪ ಇಲ್ಲ, ಅಮ್ಮನೂ ಇಲ್ಲ, ಅಣ್ಣ ತಮ್ಮಂದರು ಅವರಷ್ಟಕ್ಕೆ ಇದ್ದಾರೆ. ನನಗೆ ಆಗ ಗೊತ್ತಾಗೋದು, ಮದುವೆ ಆಗಬೇಕಿದ್ರೆ ಹೆಣ್ಣು ನೋಡಲಿಕ್ಕೆ ಈ ವ್ಯವಸ್ಥೆಗೊಬ್ಬರು ಹಿರಿಯರು ಬೇಕು, ಮುಂದೆ ನಿಂತು ಮದುವೆ ಮಾಡಿಸುವವರು ಬೇಕು. ಹೌದೌದು. ಸುಮ್ಮನೆ ಹೋಗಿ ಹೆಣ್ಣು ಗಂಡು ಮಾತಾಡಿಕೊಂಡು ಮದುವೆ ಆಗುವುದು ಅಂತ ಹೋಗ್ಲಿಕ್ಕೆ ಆಗ್ತದಾ? ಓಡಿ ಹೋಗ್ಲಿಕ್ಕೆ ಆಗ್ತದಾ? ಮಾತಾಡಿಕೊಂಡ್ರು ಮದುವೆ ಅಂತ ಮಾಡ್ಲಿಕ್ಕೆ ಒಬ್ಬರು ಹಿರಿಯರು ಬೇಡ ಮಾತಾಡಲಿಕ್ಕೆ. ಹಾಗೆ ಆಲೋಚನೆ ಮಾಡುವಾಗ ಸಿಹಿ ಸುದ್ದಿ ಬಂತು ನೋಡಿ. ಮುದ್ಗಲಾಕ್ಯ ಋಷಿ ಪರಂಪರೆಯಲ್ಲಿ ಅತ್ಯಂತ ಶ್ರೇಷ್ಠನಿದ್ದಾನೆ, ಜ್ಯೇಷ್ಠನಿದ್ದಾನೆ. ಹೌದಾ? ಮುದ್ಗಲಾಕ್ಯನಿಗೆ ಮಕ್ಕಳು, ಹೆಣ್ಣು ಮಕ್ಕಳಾದ ವಿಷಯ ನಿಮ್ಗೆ ಗೊತ್ತುಂಟಾ? ಇಲ್ಲ, ನಿಮಗೂ ಗೊತ್ತಿಲ್ಲ. ಇನ್ನು ನಿಮಗೆ ಗೊತ್ತಾಗಿಯೂ ಪ್ರಯೋಜನ ಇಲ್ಲ. ಬ್ರಹ್ಮದೇವರು ವಿಶೇಷವಾದಂತಹ ಹೆಣ್ಮಗಳನ್ನು ಮುದ್ಗಲಾಕ್ಯನಿಗೆ ಸಾಕುವುದಕ್ಕಾಗಿ ಕೊಟ್ಟಿದ್ದಾರೆ ಅಂತ ವರ್ತಮಾನ ಉಂಟು. ನನ್ನ ಕಿವಿಗೂ ಬಿದ್ದಿದೆ. ವಯಸ್ಸಿಗೆ ಬಂದಿದ್ದಾಳೆ. ಹಾಗಾದ್ರೆ ಒಳ್ಳೆಯದು. ಒಬ್ಬ ಋಷಿಮುನಿಯ ಮನೆಯಲ್ಲಿ ಬೆಳೆದ ಹೆಣ್ಣು ಅಂತಾದರೆ ಅವಳಿಗೆ ಸಂಸ್ಕೃತಿ, ಸಂಸ್ಕಾರ, ನಂಬಿಕೆ, ನಡವಳಿಕೆ, ದೇವರ ಪೂಜೆ, ಹೋಮ ಹವನಾದಿಗಳಿಗೆ ಏನು ಬೇಕೋ, ಜಪತಪಾದಿಗಳಿಗೆ ಏನು ಬೇಕೋ, ಅನುಷ್ಠಾನಕ್ಕೇನು ಬೇಕೋ, ಹೌದು, ಅದಕ್ಕೆ ಬೇಕಾಗಿ ಮದುವೆ ಆಗುವಾಗ ನೀವು ಸರಿಯಾಗಿ ನೋಡಿ. ಹೌದೌದು. ಒಂದು ಸರಿಯಾದ ಮರವನ್ನು ನೋಡಿ ಬಳ್ಳಿ ನೆಡಬೇಕು ಅಂತ ಶಾಸ್ತ್ರ ಇದೆ. ಮುದ್ಗಲನ ಮಗಳು ಅಹಲ್ಯೆ, ಅವಳಿಗೆ ಸ್ವಯಂವರವನ್ನು ಏರ್ಪಡಿಸಿದ್ದೇನೆ. ನನಗೆ ಓಡೋಡಿ ಒಬ್ಬ ವಟು ಬಂದು ಓಲೆಯನ್ನಿತ್ತು ಹೋದ, ಉಪಚಾರವನ್ನು ತೆಕ್ಕೊಂಡು. ಉಲ್ಲಾಸವೇ ಬೇರೆ. ಸ್ವಯಂವರ ಅಗತ್ಯ ಬರಬೇಕು. ಹಾಗಾದರೆ ಮುದ್ಗಲನ ಮನಸ್ಸಿನಲ್ಲಿ ಗೌತಮನ ಬಗ್ಗೆ ಸುದ್ದಿ ಉಂಟು. ನಾನು ಪ್ರಾಯಕ್ಕೆ ಬಂದವನಿದ್ದೇನೆ. ಹೌದೌದು. ವಧುವಿನ ಅನ್ವೇಷಣೆಯಲ್ಲಿದ್ದಾನೆ ಅಂತ ಸುದ್ದಿ ಬಂದಿರಬೇಕು. 4 ಗಂಟೆಯಲ್ಲಿ ಇತ್ತೀಚೆಗೆ ಹೋಗುವಾಗ ಹೇಳಲಿಕ್ಕೆ ತೊಡಗಿದ್ದೇನೆ, ಎಲ್ಲಾರು ಹುಡುಗಿದ್ರೆ ಹೇಳಿ ಅಂತ. ಹೌದೌದು. ಹಾಗಂತ ನಿಮ್ಮ ಹತ್ರ ಹೇಳಿ ಪ್ರಯೋಜನ ಇಲ್ಲ. ಮದುವೆ ಆಗದೇ ಇದ್ದವ್ರ ಹತ್ರ ಹುಡುಗಿ ಇದ್ರೆ ಹೇಳಿ ಅಂತ ನೀವು ನನ್ನ ಹತ್ರ ಹೇಳಲಿಕ್ಕೆ ಇಲ್ಲ. ಆದರೆ ಸಕಾಲದಲ್ಲಿ ಓಲೆ ಬಂದಿದೆ. ಮುಹೂರ್ತಕ್ಕೆ ನಾನು ಇರಬೇಕಾದ್ದು ಮುಖ್ಯ. ಮುದ್ಗಲನ ಆಶ್ರಮದ ಕಡೆಗೆ ನಡಿ. ಮುನಿಪ ಮುದ್ಗಲನಿದ್ದ ಜನಪಾಲ ಪಂಕ್ತಿಯೇ ವನಜೀವಸನೆ ಸುರಸಹಿತ
ನಾದನೆ ಸುರಸಗಿತ ಘನತರದುಪಚಾರ ವ್ಯಸಗಿ ಜಗನ್ಮಿಥ್ಯ ಬ್ರಹ್ಮ ಸತ್ಯ ಎನ್ನುವಂತಹ ಒಂದು ಉಕ್ತಿ ಇದೆ. ಆ ಸತ್ಯದ ಸಾಕ್ಷಾತ್ಕಾರದ ಕಡೆಗೆ ಚಿತ್ತವನ್ನು ಹರಿಯಬಿಟ್ಟವ ಈ ಮುನಿ ಮುದ್ಗಲ ಋಷಿ. ಹೌದು ಸ್ವಾಮಿ. ಜೀವನದ ಉದ್ದಕ್ಕೂ ತಪಸ್ಸಲ್ಲೇ ಕಾಲ ಕಳೀತಾ ಇದ್ದೆ. ಋಷಿಯಾಗಿ ಜೀವನ ಕಳೆದೆ, ಮುಂದಕ್ಕೆ ಗೃಹಸ್ಥನಾದೆ. ಆದ್ರೆ ಏನು ಮಾಡೋಣ ಹೇಳು? ಏನಾಯ್ತು ಸ್ವಾಮಿ? ಮದುವೆಯಾಗಿ ದೀರ್ಘಕಾಲ ಸಂಸಾರಿಯಾಗಿ ಕಾಲ ಕಳೆಯುತ್ತಾ ಇದ್ರೂ ಕೂಡ ಸತ್ಸಂತಾನವನ್ನು ಪಡೆಯುವಂತಹ ಯೋಗ ನನ್ನ ಪಾಲಿಗೆ ಪ್ರಾಪ್ತವಾಗಲಿಲ್ಲ. ಹೌದಲ್ಲ? ಅಲ್ಲವೇ? ಹೌದೌದು. ಆದರೂ ಕೂಡ ತಪಸ್ಸಿನಲ್ಲಿ ಕೂಡ ದಿನನಿತ್ಯ ಕಾಲ ಕಳೆಯುತ್ತಾ ಇದ್ದ ಹಾಗೆ ಒಂದು ದಿನ ನಾನು ಕಂಡುಕೊಂಡಂತಹ ಆ ದೃಶ್ಯ ಈ ಹೊತ್ತಿನಲ್ಲಿಯೂ ಕೂಡ ಧನ್ಯತಾ ಭಾವ ಮೂಡಿ ಬರ್ತಾ ಇದೆ. ಏನು ಸ್ವಾಮಿ? ಮಗನೇ ಮುದ್ಗಲ, ನಿನ್ನ ಸಂಕಷ್ಟ ಏನು ಅಂತ ನನಗೆ ತಿಳಿಯಿತು, ಕಣ್ಬಿಟ್ಟು ನೋಡು ಎಂದು ನನ್ನ ಕಣ್ಣ ಮುಂದೆ ಪ್ರತ್ಯಕ್ಷರಾದವರು ಬ್ರಹ್ಮದೇವರು. ಆ ಬ್ರಹ್ಮದೇವನೇ ನನ್ನ ಸಂಕಷ್ಟವನ್ನು ಅರ್ಥ ಮಾಡಿಕೊಂಡು ಇದೋ ಎಂದು ಕೈಗೆ ನೀಡಿದಂತಹ ಎಳೆಯ ಕೂಸು, ಮುದ್ದು ಮುದ್ದಾದಂತಹ ಮಗಳನ್ನು ನನ್ನ ಕೈಗೆ ಕೊಟ್ಟ. ಬ್ರಹ್ಮನ ಮಾನಸ ಪುತ್ರಿ. ಇನ್ನು ಮುಂದೆ ಈ ಮಗುವನ್ನು ನೋಡಿಕೊಳ್ಳುತ್ತಹ ಹೊಣೆಗಾರಿಕೆ ನಿನಗೆ, ಸಂಸಾರದಲ್ಲಿ ನಿನ್ನ ಮಗಳು ಅಂತ ತಿಳಿದುಕೋ ಎಂದು ಹೇಳಿ ಆ ಬ್ರಹ್ಮದೇವ ಆಶೀರ್ವದಿಸಿ ಅದೃಶ್ಯನಾಗಿ ಹೋದ. ಅಂತಹ ಆ ಮುದ್ದು ಮಗಳನ್ನು ನಮ್ಮ ಈ ಪುಣ್ಯಾಶ್ರಮಕ್ಕೆ ಕರೆದುಕೊಂಡು ಬಂದೆ. ಹೌದು. ಎಳವೆಯಿಂದಲೇ ಸಾಕುತ್ತಾ ಬೆಳೆಸುತ್ತಾ ಬಂದೆ. ಅಹಲ್ಯ ಎಂಬಂತಹ ಹೆಸರನ್ನು ಇರಿಸಿದೆ. ಹೌದು. ಎಳೆಯ ಪ್ರಾಯದಲ್ಲಿ ಮಕ್ಕಳಿಗೆ ಕೊಡಬೇಕಾಗಿರುವಂತಹ ಉತ್ತಮವಾದಂತಹ ಸಂಸ್ಕಾರವನ್ನು ನೀಡಿ ಪೋಷಿಸಿದವ ನಾನು. ವಿದ್ಯಾವಂತಿಯಾಗಿದ್ದಾಳೆ, ಗುಣವತಿಯಾಗಿದ್ದಾಳೆ, ರೂಪವತಿ ಎನಿಸಿಕೊಂಡಿದ್ದಾಳೆ, ಷೋಡಶಿಯಾಗಿದ್ದಾಳೆ ಅಲ್ವಾ? ಹೌದು ಗುರುಗಳೇ. ಆದ್ರೆ ಈ ಹೊತ್ತಿನಲ್ಲಿ ಸಾಕು ತಂದೆಯಾಗಿರುವಂತಹ ನನಗೊಂದು ಹೊಣೆಗಾರಿಕೆ ಇಲ್ವೇನೋ? ಉಂಟೇ ಉಂಟು. ಮಾಡಬೇಕಾ ಬೇಡವಾ? ಬೇಕಲ್ಲ ಸ್ವಾಮಿ. ಯಾವುದದು? ಮದುವೆ ಎಂಬುದು. ಮದುವೆ ಆಗಬೇಕು. ಆ ಮೂಲಕವಾಗಿ ನಮ್ಮದಾಗಿರುವಂತಹ ಹಿರಿತನದ ಆ ಗೌರವ ಅಂತ ಏನಿದೆಯೋ ಅದನ್ನು ನಾವು ಪೂರೈಸಿ ಕೊಡಲೇಬೇಕಾಗುತ್ತದೆ. ಆದ್ರೆ ಬ್ರಹ್ಮನ ಮಾನಸ ಪುತ್ರಿ, ಬ್ರಹ್ಮನ ವಿಶೇಷವಂತಹ ಸೃಷ್ಟಿಯಲ್ವೇ ಅದು? ಹೌದಲ್ಲ? ಮೂರು ಮೂರ್ತಿಗಳನ್ನು ಓರ್ವನಾದಂತಹ ಬ್ರಹ್ಮದೇವ ಅಂತಹ ಸತ್ಪುತ್ರಿ ನನ್ನ ಕೈಗೆ ಕೊಟ್ಟಿದ್ದಾನಂತಾದ್ರೆ ಅಂತಹ ಮಗಳ ಕೈ ಹಿಡಿಯುವಂತಹ ವರ ಅಷ್ಟೇ ಯೋಗ್ಯತಾವಂತರಾಗಬೇಡವೆ. ಆಗ್ಲೇಬೇಕು. ಯಾರನ್ನು ಹುಡುಕುವುದು ಬಹಳ ಸಮಸ್ಯೆಯಾಗಿ ಕಾಡುತ್ತಾ ಇದೆ. ಹೌದೌದು. ಅದಕ್ಕಾಗಿ ನಾವು ತೀರ್ಮಾನ ಮಾಡಿದ್ವಿ, ಏನಿದ್ದರೂ ಕೂಡ ಮಗಳ ಭವಿಷ್ಯದ ವಿಷಯಕವಾಗಿ ಅವಳೇ ಯೋಚನೆ ಮಾಡಿ ತೀರ್ಮಾನ ಕೈಗೊಳ್ಳಬೇಕು ಅಂತ. ಅದಕ್ಕಾಗಿಯೇ ಸ್ವಯಂವರ ಅಂತ ನಾವು ಘೋಷಣೆ ಮಾಡಿದ್ದೇವೆ. ರಾಜರಿಗೆ ನಾನಾ ರೀತಿಯ ಓಲೆಗಳನ್ನು ಕಳುಹಿಸಿಕೊಟ್ಟ ಹಾಗಾಯಿತು. ಹೌದು. ಋಷಿ ಮುನಿಗಳಿಗೂ ಕೂಡ ಪತ್ರ ಕಳುಹಿಸಿದ್ದೇವೆ. ಪಾತಾಳದವರಿಗೆ, ಮೇಲ್ಲೋಕವಾಸಿಗಳಿಗೆ ಎಲ್ಲ ಪತ್ರ ಕಳುಹಿಸಿ ಹಾಗಾಯಿತು. ಆಗಿದೆ. ಸುಖಾನಂದ ಗುರುಗಳೇ, ನೀನು ಈ ಗುರುಮಠವನ್ನು ಸೇರುವಂತಹ ವೇಳೆಯಲ್ಲಿ ನಿನ್ನ ಮುಖದಲ್ಲಿ ಒಂದು ರೀತಿಯ ದುಃಖ ಇತ್ತು. ಈಗ ಹಾಗಲ್ಲ, ನಿತ್ಯ ಸುಖವನ್ನು ಆನಂದವನ್ನು ಅನುಭವಿಸುತ್ತಾ ಇದ್ದಿ. ಯಾಕೆ? ನೀನು ಬಂದು ಸೇರಿಕೊಂಡಂತಹ ಕ್ಷೇತ್ರ ಅಂತ. ಆದ್ದರಿಂದಲೇ ನಿನ್ನ ವಿಷಯಕವಾಗಿ ನನಗೆ ಬಹಳಷ್ಟು ವಾತ್ಸಲ್ಯ ಇದೆಯಪ್ಪ. ಧನ್ಯನಾದೆ ಗುರುಗಳೇ. ನಾನು ಹೇಳಿದಂತಹ ಮಾತಿನ ಪ್ರಕಾರವಾಗಿ ಬರುವಂತಹ ಪ್ರತಿಯೊಬ್ಬ ರಾಜಾದಿರಾಜರನ್ನು ವ್ಯವಸ್ಥಿತವಾಗಿ ಗೌರವಿಸುವುದಕ್ಕೆ ನೀನು ಸಮರ್ಥನೆನಿಸಿಕೊಂಡಿದ್ದೆ. ಎಲ್ಲ ನಮ್ಮವರು ಇದ್ದಾರೆ, ಆದರೂ ಕೂಡ ಯಾರೆಲ್ಲ ಈ ಹೊತ್ತಿಗೆ ಬರ್ತಾರೆ ಅಂತ ನಾವು ನೋಡಬೇಕು. ಬರುವವರ ಕಡೆಗೆ ಗಮನ ಇರಿಸಬೇಕು, ಅವರನ್ನು ಮಾತನಾಡಿಸಬೇಕು, ಉಪಚರಿಸಬೇಕು. ಯಾವ ಕಾರಣಕ್ಕೂ ಪುಣ್ಯಾಶ್ರಮದ ಘನತೆ ಗೌರವಕ್ಕೆ ಚ್ಯುತಿ ಬಾರದ ರೀತಿಯಾಗಿ ವ್ಯವಹರಿಸಬೇಕು. ಅದು ಆ ಕಡೆಯಿಂದ ಬರ್ತಾ
ಗೊತ್ತಿಲ್ಲ ಮಲೆ ಮಂಗಗಳು ಆದಿತು ಅಲ್ಲಿ ನಿಂತು ಆಸನ ಏನೋ ನಮ್ಮನ್ನು ಕೇಳುವುದಕ್ಕೆ ಯಾರೂ ಇಲ್ವಾ ಇಷ್ಟು ದೊಡ್ಡ ಸಭೆಯಲ್ಲಿ? ನಾನಿದ್ದೇನೆ. ವ್ಯವಸ್ಥೆಯ ಬಗ್ಗೆ ನಮ್ಮ ಆಕ್ಷೇಪ ಉಂಟು. ಯಾಕೆ? ಬಂದವರು ಸಾಮಾನ್ಯರಲ್ಲ, ಅಲ್ವೇ ಅಲ್ಲ. ಚಪ್ಪನ್ನ ದೇಶದ ಪಾಲಕರು. ವ್ಯವಸ್ಥೆಯಲ್ಲಿ ಲೋಪದೋಷ ಆಗಬಾರದು. ಇಲ್ಲ, ಇಲ್ಲ, ಖಂಡಿತ. ವ್ಯವಸ್ಥೆಯ ಬಗ್ಗೆ ನಮ್ಮ ಆಕ್ಷೇಪ ಉಂಟು. ಇಲ್ಲ, ಇಲ್ಲಿ ವ್ಯವಸ್ಥೆ ಸರಿ ಇದೆ. ಕಾಲು ತೊಳೆಯುವ ನೀರಿನಿಂದ ಹಿಡಿದು ಹಾ. ಕುಳಿತುಕೊಳ್ಳುವ ಆಸನದಲ್ಲಿವರೆಗೆ ಹಾ. ವ್ಯವಸ್ಥೆ. ವ್ಯವಸ್ಥೆ ಉಂಟು. ಹಾ. ಈಗ ನಿಮಗೆ ಕಾಲಿಗೆ ನೀರು ಬಂದಿದೆ? ನನಗೆ ಆನೆ ಕಾಲು ರೋಗ ಉಂಟಾ? ತೊಳಿಲಿಕ್ಕೆಲ್ಲ ತೊಳ್ಕೊಂಡು ಬಂದಿದ್ದೀರಾ? ಬರುವಾಗ ಹೌದು. ನಾವು ತೊಳ್ಕೊಂಡು ಬಂದಿದ್ದೇವೋ ಇಲ್ವೋ ಎನ್ನುವುದು ಪ್ರಶ್ನೆ ಅಲ್ಲ. ಹಾ. ನಿಮ್ಮಲ್ಲಿ ವ್ಯವಸ್ಥೆ ಉಂಟಾ? ಎಲ್ಲ ವ್ಯವಸ್ಥೆ ಮಾಡಿಟ್ಟಿದ್ದೀರಾ? ಮಾಡಿದ್ರೆ ಆಯ್ತು. ಹೌದೌದು. ನಮಗೆ ಬೇಕಾ ಬೇಡ ಅದು ಮತ್ತಿನ ಪ್ರಶ್ನೆ. ಹೌದೌದು. ಹಾ. ಆಯ್ತು. ಇನ್ನು ನಿಮಗೆ ಆಸನದ ವ್ಯವಸ್ಥೆ ಅಲ್ಲ? ಹಾಸನ ಅಲ್ಲ, ಆಸನ. ಹಾಸನದ್ದು ಸುದ್ದಿ ಮಾತಾಡಬೇಡಿ, ಯಾರನ್ನು ಕೊಂಡೋಗ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ. ಹೌದು. ಹಾ. ನಿಮ್ಮ ಆಸನದ ವ್ಯವಸ್ಥೆ? ಹಾ, ಆಸನ, ಆಸನ. ಎಲ್ಲರೂ ಕೂತ್ಕೊಳ್ಳಿ. ಹಾ. ಎಲ್ಲರೂ ಕೂತ್ಕೊಳ್ಬೇಕಂತದ್ದು. ಎಲ್ಲರಿಗೆ ಆಸನ ಉಂಟು. ಹಾ? ಅದರಲ್ಲಿ ನೀನು ಕೂತ್ಕೊಂತ ಹೇಳಲಿಕ್ಕಿಲ್ಲ. ಹಾ. ಒಂದೊಂದು ಆಸನದಲ್ಲಿ ಒಬ್ಬೊಬ್ರು ಕೂತ್ಕೊಳ್ಳೋದು. ನೀವು ಇಬ್ಬಿಬ್ರು ಆಗ್ತದ ಹೌದು, ನೀವು ಕೂತ್ಕೊಳ್ಳಿ. ಅಲ್ಲಿ. ನಾನಲ್ಲಿ ನೀನು ಅಲ್ಲಿ ಕೂತ್ಕೊಳ್ತ. ಬನ್ನಿ 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 ಬನ್ನಿ. ನಿಮಗೆ ಅಲ್ಲಿ ಅಲ್ಲ, ಮತ್ತೆ ನಿಮಗೆ ಅಲ್ಲಿ. ಕೆಳಗೆ ಹೌದು. ಅಡ್ಡಿಲ್ಲ. ರತ್ನಗಂಬಳಿ ಇತ್ತಲ್ಲ. ಉಂಟಲ್ಲ. ಯಾಕಂದ್ರೆ ಹೇಳಲಿಕ್ಕೆ 56 ದೇಶಗಳು ಅಂತ ಹೇಳ್ತಾರೆ. ಹೌದು. ಯಾವ ಯಾವ ಭಾಷೆ ಬರುವ ಯಾವ ಯಾವ ರಾಜ್ಯದ ಅರಸರು ಅಂತ ಗೊತ್ತಾಗುವುದಿಲ್ಲ. ಹಾ. ಬೇರೆ ಬೇರೆ ರೀತಿಯವರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಹೌದೌದು. ಇವರೆಲ್ಲ ಈ ಭೂಲೋಕಕ್ಕೆ ಸಂಬಂಧಪಟ್ಟವರು. ಗೊತ್ತವರಿ. ಪಾತಾಳದವರು ಈ ಕಡೆಗೆ ಬರ್ತಾ ಇದ್ದಾರೆ. ಹಾ. ಮಾತ್ರ ಅಲ್ಲ, ಮತ್ತು ಆ ಕಡೆಯಿಂದ ಯಾರು ಬರ್ತಾ ಇದ್ದಾರೆ. ಬರ್ತಾ ಇದ್ದಾರೆ ಬರ್ತಾ ಇದ್ದಾರೆ ಬನ್ನಿ. ಸುರಪಾಲನಿದೆ ಮುನಿಪಾಲನಿದೆ ಓ ಸುರಪಾಲನಿದೆ ಮುನಿಪಾಲನಿದೆ ನೋಡು ವರದಿಂದ ತ್ವರಿತನೋಡಿ ಐದ ವರಗೌತಮನಿಗೆ ತ್ವರಿತದೋಳೈದ ವರಗೌತಮನಿಗೆ ಇರದಿನ ಸಿಂಹಾಸನವನಿಂದ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಾ ಇದೆ. ನಮ್ಮ ಹೇಳಿಕೆಗೆ ಮನ್ನಣೆ ಕೊಟ್ಟು ತಾವೆಲ್ಲ ಈ ಕಡೆಗೆ ಧಾವಿಸಿ ಬಂದಿದ್ದೀರಿ. ಸಂತೋಷ. ಎಲ್ಲ ಬಾಯಿ ಮಾತಿನಲ್ಲಿ ಅಲ್ಲ ಬೇರೆ ಏನಾದ್ರೂ ಉಂಟಾ? ಬೇರೆ ಅಂದೆ. ಉಪಚಾರ ಬಂದವರಿಗೆ ಒಂದು ಶುಭ ವ್ಯವಸ್ಥೆ ಉಂಟು. ನಮಗೆ ಇಲ್ಲ ಇಲ್ಲಿ. ಇದ್ದಷ್ಟರಲ್ಲಿ ಸುಧಾರಿಸ್ಕೊಳ್ಬೇಕು. ಆಹಾ, ಎಲ್ಲ ಬಂದು ಸೇರಿಕೊಂಡಿದ್ದಾರೆ. ಹೌದೌದು ಗುರುಗಳೇ. ಈಗ ನಾವು ಮುಂದುವರಿಸಬೇಕಲ್ಲ. ಹೌದು. ನಮ್ಮ ಈ ವಿಷಯ ಏನು ಅಂತ ಅವರಿಗೆ ಗೊತ್ತಾಗಬೇಕಲ್ಲ. ಹಾ. ಅದಕ್ಕಾಗಿ ಹಾ. ಮಗಳಾಗಿರುವಂತಹ ಅಹಲ್ಯೆಯನ್ನು ಈ ಕಡೆಗೆ ಬರಮಾಡಿ. ಶ್ರೇಯೋ, ಏಳು ಮಗ. ಈ ಹೊತ್ತು ನಾವು ನಿರ್ಣಯಿಸಿದಂತಹ ಪ್ರಕಾರವಾಗಿ ನಿನಗೆ ಸ್ವಯಂವರ ಅಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕರೆಗೆ ಹೋಗುತ್ತು ಇವರೆಲ್ಲ ಬಂದು ಸೇರಿಕೊಂಡಿದ್ದಾರೆ. ಈ ಹೊತ್ತಿನಲ್ಲಿ ನೀನು ಮಾಡಬೇಕಾದ ಕರ್ತವ್ಯ ಏನು ಗೊತ್ತಾ? ನಿನ್ನ ಭವಿಷ್ಯತ್ತಿನ ವಿಷಯಕವಾಗಿ ಯೋಚಿಸುವಂತಹ ಪೂರ್ಣ ಹೊಣೆಗಾರಿಕೆ ನಿನಗೆ ತಂದೆಯಾಗಿ ನಾನು ಬಿಟ್ಟಿದ್ದೇನೆ. ಸರಿಯಪ್ಪ. ಆದ್ದರಿಂದಲೇ ನಿನಗೆ ಒಪ್ಪುವ, ನಿನ್ನ ಮನಸ್ಸಿನಲ್ಲಿ ಯಾವನನ್ನು ಇಷ್ಟಪಡ್ತೀಯೋ ಅಂಥವನ್ನು ಆರಿಸಿಕೊಳ್ಳುವಂತಹ ಸ್ವಾತಂತ್ರ್ಯ ನಿನಗೆ. ಸರಿಯಪ್ಪ. ಯಾಕಂದ್ರೆ ಮದುವೆ ಎನ್ನುವಂಥದ್ದು ಒಂದು ಕ್ಷಣದಲ್ಲಿ ನೀನು ತಪ್ಪಿಕು ಹೋಗಕೂಡದು.
ಜೀವನದ ಉದ್ದಕ್ಕೂ ಆ ಸಂತೋಷವನ್ನು ದುಃಖವನ್ನು ಅನುಭವಿಸುವುದಕ್ಕೆ ಇರುವಂತದ್ದು. ಆದ್ದರಿಂದ ಯಾವುದೇ ಕಾರಣಕ್ಕೂ ವಿಚಲಿತ ಆಗದೆ ಮದುಮಗಳಾಗಿರುವಂತಹ ನಿನಗೆ ಈ ಹೊತ್ತಿನಲ್ಲಿ ಹೂವಿನ ಹಾರವನ್ನು ಕೊಟ್ಟು ಕಳುಹಿಸಿಕೊಡ್ತಾ ಇದ್ದೇವೆ. ಆದ್ರೆ ಸುಖಾನಂದ, ಗುರುಗಳೇ, ಮದುಮಗಳನ್ನು ಹೇಗೋ ನಾವು ಸಿದ್ಧಪಡಿಸಿದ ಹಾಗಾಯಿತು. ಹೌದು. ಇಲ್ಲಿ ಬಂದಂತಹ ಈ ಅರಸರೆಲ್ಲ ಇದ್ದಾರಲ್ಲ, ಹೌದು. ಇವರೆಲ್ಲರ ಪರಿಚಯ ಆಗಬೇಕೋ ಬೇಕು? ಆಗ್ಬೇಕು ಗುರುಗಳೇ. ಪರಿಚಯ ನನಗಂತೂ ಇಲ್ಲ. ಹಾ. ನೀನಾಗಿ ಕೇಳಿ ಹಾ. ಇವಳಿಗೆ ಪರಿಚಯ ಮಾಡಿಸಿಕೊಡಬೇಕು ಅಲ್ವೋ? ಸರಿ ಅಪ್ಪ, ಸರಿಯಪ್ಪ. ಸುಖಾನಂದ, ಪರಿಚಯಿಸು. ಆಯ್ತು. ನಮಸ್ಕಾರ. ನಮಸ್ಕಾರ. ಏನು ಬಲಕ ಏನು ಸರಿ ಇಲ್ವ ನಿಮ್ದು? ಗೊತ್ತಿಲ್ಲ. ತಮ್ಮ ಊರು? ನನ್ನ ಊರು ಬಾಂಗ್ಲಾದೇಶ. ಯಾವುದು? ಬಾಂಗ್ಲಾದೇಶ. ಅಂಥದ್ದೊಂದು ದೇಶ ಊರುಂಟಲ್ಲ. ತಮ್ಮ ಹೆಸರು? ಕುಲಶೇಖರ. ಕುಲಶೇಖರ. ಅಲ್ಲಿಯೂ ಅಲ್ಲಿಯೂ ಕುಲಶೇಖರ ಇರ್ಬೋದು. ಅಪ್ಪ ಅಪ್ಪ ಯಾರು? ರಾಜಶೇಖರ. ಅಪ್ಪ ರಾಜಶೇಖರ. ಮತ್ತೆ ಅಜ್ಜ? ಅಜ್ಜ ಚಂದ್ರಶೇಖರ. ಹೌದು, ಎಲ್ಲ ಶೇಖರನವರೇ. ಇನ್ನು ಮಗ ಹುಟ್ಟಿದ್ರೆ ಅವ ಅಭಿಷೇಕರ. ನಿಮಗೆ ಯಾಕೆ ಮಾಡಿ? ನಮಸ್ಕಾರ. ಪ್ರತಿ ನಮಸ್ಕಾರ. ಅವರಿಗೆ ಪರಿಚಯ ಆಗಬೇಕು. ನಿಮ್ಮ ಊರು? ಕಾಶಿ. ಕಾಶಿ. ಹೆಸರು? ರಾಜ ರವಿವರ್ಮ. ರಾಜ ರವಿವರ್ಮ. ರವಿವರ್ಮನ ಬೇಡ ಬೇಡ, ನಿಮ್ದು ಬೇಡ. ಅವ ಕಾಂತಾರದ ನಡುವಿನಲ್ಲಿ ಇದ್ದವ ಮಾತಾಡುವುದು. ರಾಜಶೇಖರ ಕುಲಶೇಖರ. ಅವಂದು ರವಿವರ್ಮ. ಪರಿಚಯ ಕಾಶಿ ಸಿಕ್ಕಿತು. ದೇಶದವರು. ನಮಸ್ಕಾರ. ಇರ್ಲಿ ಇರ್ಲಿ. ಯಾವುದು? ನಮಸ್ಕಾರ. ಮದುಮಗಳಿಗೆ ನಿಮ್ಮ ಪರಿಚಯ ಆಗಬೇಕು. ಅಂಗದೇಶದ ಮಹಾರಾಜ. ಅಂಗದೇಶದ ಮಹಾರಾಜ. ಮೀಸೆ ಕೂಡ ಬರಲಿಲ್ಲ, ಮಹಾರಾಜ ಅಂತೆ. ಅದು ತೆಗೆದದ್ದು ಮದುವೆ ಅಲ್ವಾ? ಆಯ್ತು. ಹೆಸರು? ಸತ್ಯಶೇಖರ. ಸತ್ಯಶೇಖರ. ಇವ್ರು ನಿದ್ದೆ ಮಾಡಲಿಲ್ಲ ನಿಮಗೆ? ಸ್ವಾಮಿ, ಹುಡುಗಿ ಮಾಲೆಯನ್ನು ಹಾಕುವುದು ನಮ್ಮ ಕೊರಳಿಗೆ ಎನ್ನುವುದು ನಿಶ್ಚಯ. ಅದು ಹೇಗೆ? ಒಮ್ಮೆ ಸರಿಯಾಗಿ ಸಭೆಯನ್ನೊಮ್ಮೆ ಅವಲೋಕನ ಮಾಡಿ ಸ್ವಾಮಿ. ಸಭೆ ನೋಡಿದೆ. ಒಂದಾದ್ರೂ ಕಾಣುವ ಮುಖ ಉಂಟಾ? ಅಂದ್ರೆ ಅವರಿಗೆ ಮುಖ ಇಲ್ವಾ? ಹಾಗಲ್ಲ, ಮತ್ತೆ? ಎದ್ದು ತೋರುವ ರೂಪ, ರೂಪವಂತನಾದ ಪುರುಷ ಹಾ. ಈ ಸಭೆಯಲ್ಲಿದ್ರೆ ಹಾ. ಅದು ನಾವೇ ಅಲ್ವಾ? ಹಾಗೆ. ಈಗ ಅಂತಲ್ಲ, ಇದು ಒಂದು ಮುಖ ಅಲ್ವಾ? ನಮ್ಮ ಪ್ರವೇಶ ಆದಾಗಲೇ ಅದಾಗ್ಲಿ. ಸಭೆಯಲ್ಲಿದ್ದವರೆಲ್ಲ ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ. ಅಷ್ಟು ವಾಸನೆ ಅಲ್ವಾ? ಹೇ, ಹಾಗಲ್ಲ, ಮತ್ತೆ? ಆಕಾಶದ ಅಂಚಿನಿಂದ ಭೂಮಿಯ ಅಂಚಿಗೆ ಇಂಚಿಗೆ ಮಿಂಚಿನ ಗೊಂಚಲಂತೆ ಬಂದಂತಹ ಹಾ. ಈ ಸುಂದರ ಪುರುಷ ಯಾರು ಎನ್ನುವ ಹಾಗೆ. ಸುಂದರ ಯಾರು? ನಾನು? ನೀವು ಸುಂದರ? ಹೌದು, ನನ್ನನ್ನು ನಾನು ಹೇಳಿಕೊಳ್ಳುವುದಲ್ಲ, ಸಭಾಸದರು ಹೇಳುವುದು ಸುಂದರ ಅಂತ. ಹೌದೌದು. ಛ, ಆದ್ರೆ ಒಂದು ಯಾವುದು? ಸ್ವಾಮಿ, ಏನು ಪ್ರಚಾರ ಇಲ್ಲ. ಯಾವ್ದ್ರದ್ದು? ನಾವು ಏನಿದ್ರು ಎಷ್ಟಿದ್ರು ನಮ್ಮ ಊರಿನಲ್ಲಿ ಮಾತ್ರ. ಅದೌದು. ಇಲ್ಲಿ ನಮ್ಮ ಬಗ್ಗೆ ಯಾರಿಗಾದ್ರೂ ಗೊತ್ತುಂಟಾ? ಅದು ಗೊತ್ತಿರ್ಲಿಕ್ಕಿಲ್ಲ. ಯಾರಿಗೂ ಗೊತ್ತಿಲ್ಲ. ಇಲ್ಲ ಇಲ್ಲ. ಅದಕ್ಕೊಂದು ಕೆಲಸ ಮಾಡುವ. ಏನು? ನಮ್ಮ ಬಗ್ಗೆ ನೀವು ಸ್ವಲ್ಪ ಹೇಳಿ. ಎಂತದು ಬಾಯಲ್ಲಿ ಎಂತ ಹಾಕಿದ್ದೀರಿ? ಮತ್ತೆ ನೀವು ನಮ್ಮ ಊರಿಗೆ ಬರುವಾಗ ನಿಮಗೆ ಒಂದು ಎಂತ ನ್ಯಮ್ 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 ಏನಾದ್ರೂ ಕೊಡುವ ಅಂತ. ಆಯ್ತು. ಹಾ. ಈಗ ಮದುಮಗಳಿಗೆ ನಿಮ್ಮ ಪರಿಚಯ ಆಗ್ಬೇಕಲ್ಲ, ಹಾ. ಅದಕ್ಕಾಗಿ ನಿಮ್ಮ ಹೆಸರು? ನನ್ನ ಹೆಸರು? ಹೌದು. ಹೆಸರೇ ಬೇಕಾ ಊರು ಬೇಕಾ? ಊರು ಬೇಕು. ಊರು ಹೌದೌದು. ಮಾಳವ. ಎಂತ? ಮಾಳವ. ಮಾಲಾವ ಮಾಳವ. ಎಂತ ಉಂಟಾ ಅದರಲ್ಲಿ? ಸಾಹಿತ್ಯ ಅಂತ ನೀನು. ಮಾಳವ. ಮಾಳವ. ಮಾಳವದ ಅರಸ. ಅರಸ. ತಮ್ಮ ಹೆಸರು? ನಮ್ಮ ಹೆಸರನ್ನು ಹೇಳಬೇಕು ಅಂತಾದ್ರೆ ಬಿರುದು ಬಾವಲಿಗಳನೇಕ ಉಂಟು. ನಿಮ್ಮದು ಬಾವಲಿ ಯಾವುದೆಲ್ಲ ಉಂಟು? ಬಾವಲಿ ಅಲ್ಲ, ಬಿರುದು ಬಾವಲಿ. ಬಿರುದು ಬಾವಲಿ. ರಾಜರಾಜಾಧೀಶ, ರಾಜ ನಕ್ಷತ್ರ ಚಂದ್ರೋದಯ, ಓಹೋ. ಹರಿತಿವೀರ ಮಾರ್ತಾಂಡ, ಓಹೋ. ವೈರಿ ಮದ ಗಜ ಸಿಂಹ ಸ್ವರೂಪ, ಆಹಾ. ರಾಜ ರಾಜೇಂದ್ರ, ಓ. ಸಾಹಸ ಸಿಂಹ. ಹೌಲ ಹೌಲ. ಎಂತ ಹೌಲ ಮೂಲ ಸಾಹಸ ಸಿಂಹ. ವಿಷ್ಣುವರ್ಧನ. ಈ ಕೈ ಸರಿ ಇಲ್ಲ, ಎಲ್ಲ ಈ ಕೈಯಲ್ಲಿ.
ಹೆಣ್ಣನ್ನು ಕೈ ಹಿಡಿಯುವುದಕ್ಕೆ ಬಂದ ಕೈ ಅಂತ ಹೇಳಿದ್ದು. ಹಾಗೆ ಹಾ. ವಿಷ್ಣುವರ್ಧನ್ ವಿಷ್ಣುವರ್ಧನ. ಮೊದಲೊಂದು ಹೆಸರು ಕೇಳಿದ್ದೇನೆ. ಯಾವುದು? ಅಲ್ಲ, ವಿಷ್ಣುವರ್ಧನ್ ಅಂತ. ಅದು ಮೊದಲಿದ್ದ ವಿಷ್ಣುವರ್ಧನ, ನಾನಲ್ಲ. ಇದು ಈಗ ಬೇರೆ. ಹೌದು, ಅದು ಮೊನ್ನೆ ಸ್ಮಾರಕಕ್ಕೆ ಜಗಳ ಇದ್ದದ್ದಲ್ಲ, ಅದು ನಮ್ಮದಲ್ಲ. ಅದು ನಿಮ್ಮದಲ್ಲ, ಹೌದು. ನೀವು ವಿಷ್ಣುವರ್ಧನ್. ಹೌದು. ಆಯ್ತು, ಈಗ ಗೊತ್ತಾಯ್ತು. ಮದುಮಗಳಿಗೆ ಗೊತ್ತಾಗಬೇಕು. ನೀವು ಯಾರು? ಮದುಮಗಳಿಗೆ ನೀವು ಹೇಳ್ಬೇಕು, ನಾನು ಹೋಗಿ ಹೇಳ್ಬೇಕಾ? ನೀವು ಹೇಳ್ಬೇಕಾಗಿಲ್ಲ. ಮತ್ತೆ ಈಗ ಅವರಿಗೆ ಗೊತ್ತಾಯ್ತು ವಿಷ್ಣುವರ್ಧನ್. ನಿಮ್ಮ ಉದ್ಯೋಗ ಸರಿ ಮಾಡಿ ಅಯ್ಯ. ಮಾನವದ ರಸ. ಅದಕ್ಕೆ ಬಲ್ಲವರು ಹೇಳಿದ್ದು. ಏನಂತ? ಬಲ್ಲವರು ಹೇಳಿದ್ದು ನಿಮಗೆ ಗೊತ್ತಿಲ್ಲಲ್ಲ. ಬಲ್ಲವರು ಹೇಳಿದ್ದು ಬೇಡ, ನಾವು ಸ್ವಲ್ಪ ಹಿಂದೆ ಕೂತ್ಕೊಳ್ಳಿಕ್ಕೆ ಹೇಳು. ಕೂತ್ಕೊಳ್ಳಿ, ಇನ್ನು ಮುಂದೆ ಹೋಗಲಿ. ಅವರು ಮಹಾ ತಪಸ್ವಿಗಳು, ಗೌತಮ ಮಹರ್ಷಿಗಳು. ಈತನಿಗೆ ಅಂಗದ ದೀಪನೋ, ಈತನಿಗೆ ಅಂಗದ ದೀಪನೋ, ನೋಡು ಮತ್ತೆ ಭೂತಳಿ ಶವಂಗರಾಜನೋ, ನೀತಿ ಬಿಸಗಳಿಂಗ ದೊರೆಯು ಪ್ರೀತನಗನವೋದಿಯರದ ನೋಡು ನೃಪಲ ಈತನಿಗೆ ಅಂಗದ ದೀಪನೋ. ಅವರು ಅಂಗಾದೀಪ ಅಂತ ಗೊತ್ತಾಯಿತು. ಇವರು ಮಾಳವದವರು, ಅವರು ಬಾಂಗ್ಲಾದೇಶ. ಬೇಡ ಮಗ, ಹೆಸರು ಬೇಡ ನಿಮ್ಮದು. ಆಯ್ತಮ್ಮ, ಅವರೆಲ್ಲ ಒಂದೊಂದು ಊರಿನವರು. ಇವರು ಮಹಾ ತಪಸ್ವಿಗಳಮ್ಮ, ಗೌತಮ ಮಹರ್ಷಿಗಳು. ಇನ್ನೂ ಇದ್ದಾರೆ. ಮುಂದೆ ಬನ್ನಿಮ್ಮ, ಮುಂದೆ ಬನ್ನಿ, ಮುಂದೆ ಬನ್ನಿ. ನೀವು ಬರೆದು ಬೇಡ, ನೀವಿಂದ ಹೋಗಿ. ಮೂರು ಲೋಕದ ಒಡೆಯ ದೇವೇಂದ್ರ. ಅವರಮ್ಮ, ಅವರು ಅಲ್ಲಿ ಕೂತ್ಕೊಂಡಿದ್ದಾರಲ್ಲ. ಕಂಡಳಾಗ ಸುರಪ ಚೆಲುವನೋ, ಕಂಡಳಾಗ ಸುಲಭ ಚೆಲುವನೋ, ಕಂಡು ಮೊದವ ಗಂಡಳಾಗಿ ಮರೆತು ತನುವ, ಕಂಡು ಮೊದವ ಗಂಡಳಾಗಿ ಮರೆತು ತನುವರೋ, ಕಂಡು ಸದು ಕಂಡ ಬಲ್ಲನೋಯ್, ಕಂಡು ಸದು ಕಂಡ ಬಲ್ಲನು, ಪುಂಡರಿಗೆ ನೇತನಯನು, ಗಂಡನಾದರಿನಗೆ ಸುಖವ ಉಂಟು ತೀರದ ಚೆಲುವ, ಚೆಲುವ ಚೆಲುವ ಚೆಲುವ. ಕಂಡು ಸದು ಕಂಡ ಪುಂಡರಿಗೆ ನೇತನಯನು, ಕಂಡಳಾಗ ಸುರಪ ಚೆಲುವನು, ಕಂಡು ಮದುವ ಗುಂಡಳಾಗಿ ಮರೆತು ತನುವನು, ಸುರಪ ಚೆಲುವನು. ತಡೆ ಸುಖಾನಂದ. ಗುರುಗಳೇ, ಮಾನಿನಿಯವನವರಿದು ಚಿಂತಿಸಿ ಮೌನಿ ಪಾಲನು ಸಕಲರನು ತಾನುರಾಗರಿಗೆ ಕರೆಸಿ ಕೆಟ್ಟಿನು. ಉಪಾಯವೇನೆನುತೆ ಮಾನಸದಿ ಯೋಚಿಸುತ್ತ, ಉಪಾಯವೇನೆನುತೆ ಮಾನಸದಿ ಯೋಚಿಸುತ್ತ, ಪೀಳಿದ ಹೀನಿ ತಂಪಿನಿಯಳನು ಈಯುವೆ, ಶೋಣಿಗೆನು ಸುತ್ತುವರಿದು ಮೊದಲಿಗೆ ಬರುವ ವೀರನಿಗೆ
ಮೊದಲಿಗೆ ಬರುವ ವೀರನಿಗೆ ಮಾನಸದಿ ಯೋಚಿಸುತ್ತ ಪೀಳಿದ ಆನಂದ, ಗುರುಗಳೇ ನನ್ನ ಆಶೆಗಳೆಲ್ಲ ನುಚ್ಚು ನೂರಾಗಿ ಹೋಗ್ತಾ ಇದೆಯೋ ಅಂತ ಭಾಸವಾಗುತ್ತಾ ಇದೆ. ಯಾಕೆ ಗುರುಗಳೇ? ಅಹಲ್ಯ ಈ ಹೊತ್ತು ಈ ಸ್ವಯಂವರ ಮಂಟಪವನ್ನು ಪ್ರವೇಶ ಮಾಡುತ್ತಾ ವೇಳೆಯಲ್ಲಿ ಹಾ, ಇಲ್ಲಿರುವಂತಹ ರಾಜಾದಿ ರಾಜರು ಬೆರಗಾಗಿ ನೋಡಿದರು. ಹೌದೌದು. ಅಪೂರ್ವವಂತಹ ತೇಜರಾಶಿಗಳಂತಹ ಈಕೆಯನ್ನು ಕಂಡಾಗ ಹಾ, ಬೆರಗುಗಳಿಂದ ನೋಡ್ತಾ ಇದ್ರು. ಹೌದು. ಅವರನ್ನೆಲ್ಲ ತಿರಸ್ಕರಿಸಿದಂತಹ ನನ್ನ ಮಗಳು ಹಾ, ಈ ಹೊತ್ತಿನಲ್ಲಿ ಮುಂದುವರಿಯುತ್ತಾ ಇದ್ದ ಹಾಗೆ ಹಾ, ಸೂರಪ್ಪನನ್ನು ಕಂಡಾಕ್ಷಣ ಹಾ. ನಾನು ಎಣಿಸಿದ್ದೊಂದು ಆಗುತ್ತಿರುವುದು ಮತ್ತೊಂದು ಅಂತ ಭಾಸವಾಗುತ್ತಾ ಇದೆ. ಯಾಕೆ ಸ್ವಾಮಿ? ಇಂದ್ರನ ಕೂಡ ಯಾಕೋ ಅನುರಕ್ತಳಾದ ಹಾಗೆ. ಹೌದಾ? ಹೌದು. ಹೌದಾಗಿದ್ರೆ ಇಂಥದ್ದನ್ನು ನಾನು ನಿರೀಕ್ಷೆ ಮಾಡಲೇ ಇಲ್ಲವಲ್ಲ. ಹಾ, ನನ್ನ ಮಗಳು ದೇವಪೀಠದಲ್ಲಿ ಕುಳಿತಂತಹ ಇಂದ್ರನ ಅರಸಿಯಾಗಬೇಕು ಎಂದಾಗಿದ್ರೆ, ಹಾ, ಆ ರೀತಿಯ ಶ್ರೀಮಂತಿಯನ್ನು ಕಾಣಬೇಕು ಅಂತಿದ್ರೆ ಹಾ. ಈ ಋಷಿ ಜೀವನ ನನಗೆ ಬೇಕಾಗಿತ್ತೆ. ಯಾವತ್ತೂ ಆ ಕೆಲಸ ಆಗಿ ಹೋಗುತ್ತಿತ್ತು. ಹೌದು. ಇಂದ್ರನಿಗೆ ಇಂದ್ರಾಣಿ ಅರಸಿಯಾಗಿದ್ದಾಳೆ. ಹಾ. ಒಂದು ಸಂದರ್ಭದಲ್ಲಿ ಇಂದ್ರಲೋಕಕ್ಕೆ ನನಗೂ ಕೂಡ ಕರೆ ಬಂದಿತ್ತು. ಹಾ. ಅಲ್ಲಿರುವಂತಹ ಸರ್ವ ಸಂಪತ್ತುಗಳನ್ನು ತಿರಸ್ಕರಿಸುತ್ತಹ ನಾನು ಹಾ. ಮತ್ತೆ ಋಷಿ ಜೀವನದಲ್ಲಿ ಕಾಲಯಾಪನ ಮಾಡುತ್ತಾ ಇದ್ದೇನೆ. ಹಾ. ಹಾಗಿದ್ರೆ ಓ. ಋಷಿ ಜೀವನದಲ್ಲಿ ನಾನು ಕಂಡುಕೊಳ್ಳುವಂತಹ ಸತ್ಯ ಏನು? ಹಾ. ನನ್ನ ಮಗಳು ಮುಂದಕ್ಕೆ ಲೋಕದ ಸಮಸ್ತ ನಾರಿಯರಿಗೆ ಹಾ. ಆದರ್ಶ ವನಿತೆಯಾಗಿ ಕಾಣಿಸಬೇಕು. ಆ ಮೂಲಕವಾಗಿ ಆಕೆಯ ಸತ್ಪಥವನ್ನು ಕಂಡಂತಹ ಪ್ರತಿಯೊಬ್ಬರ ನಾರಿಯರು ಕೂಡ ಹಾ. ಜೀವನದಲ್ಲಿ ಉತ್ಕರ್ಷವನ್ನು ಕಾಣಬೇಕು. ಈ ರೀತಿಯ ಹಲವು ರೀತಿಯ ಕನಸುಗಳನ್ನು ಕಂಡುಕೊಂಡಂತಹ ಮುದ್ಗಲ ಋಷಿ ನಾನು. ಸರಿ. ಆದ್ರೆ ಹೀಗಾಗಿ ಹೋದ್ರೆ ಹೇಗೆ? ಛೆ, ಇವರನ್ನೆಲ್ಲ ಕರೆಸಿ ನಾನು ಕೆಟ್ಟ ಹೋದ್ರಲ್ಲ ಅಂತ ಆಗುತ್ತಾ ಇದೆ. ಮತ್ತೇನು ಮಾಡ್ಲಿ ಗುರುಗಳೇ? ಏನು ಮಾಡ್ಲಿ? ಏನು ಮಾಡುದು? ಓಹೋ ಹಾ? ಒಂದು ತೀರ್ಮಾನಕ್ಕೆ ಬಂದೆ. ಏನು? ಸ್ವಯಂವರ ಅಂತ ನಾವೇ ತೀರ್ಮಾನ ಮಾಡಿ, ಹೌದು. ದೊಡ್ಡ ಘೋಷಣೆ ಏನು ಅಲ್ಲ, ಆಹಾ. ಇದೇನು ಪಣ ಅಂತ ಅಲ್ಲ. ಆಹಾ. ಆದ್ರೆ ಹಾ. ಮಗಳ ಭವಿಷ್ಯತ್ತಿನ ವಿಷಯಕವಾಗಿ ತಂದೆಯಾಗಿರುವಂತಹ ನನಗೊಂದು ಹೊಣೆಗಾರಿಕೆ ಇದೆಯಲ್ಲ, ಉಂಟು. ಅದಕ್ಕೆ ಬೇಕಾಗಿ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿಕ್ಕೂ ಹಕ್ಕು ನನಗೆ ಉಂಟು. ಹಾ. ಆದ್ದರಿಂದಾಗಿ ಹಾ. ಇಂತಹ ಈ ಸಂದರ್ಭದಲ್ಲಿ ಹಾ. ಒಂದು ಬೇರೆ ರೀತಿಯ ಪ್ರಕಟಣೆ ಹೊರಡಿಸುವ, ಹೇಗೆ? ಇವರಿಗೆಲ್ಲ ಕೇಳುವ ಹಾಗೆ, ಹಾ. ಯಾರೇ ಆಗಲಿ ಹಾ. ಈ ಕ್ಷಣದಿಂದ ಹಾ. ಇಡೀ ಭೂಮಿಯನ್ನು ಪ್ರದಕ್ಷಿಣೆ ಬಂದು ಹಾ. ಆ ಮೂಲಕವಾಗಿ ನೇರವಾಗಿ ಈ ಸ್ವಯಂವರ ಮಂಟಪವನ್ನು ಯಾರು ಮೊದಲಾಗಿ ಸೇರಿಕೊಳ್ತಾನೋ ಹಾ. ಅಂಥವಳಿಗೆ ಹಾ. ಮಗಳಾಗಿರುವಂತಹ ಅಹಲ್ಯೆಯನ್ನು ಧಾರೆ ಎರೆದು ಕೊಡುವುದು. ಇದು ನಮ್ಮ ಪ್ರಣಾಳಿ. ಅದಕ್ಕೆ ಸಿದ್ಧರಾದ್ರೆ ಒಳ್ಳೆ. ಅದು ಅದು ಹಾಗಿದ್ದಲ್ಲ? ಓಯ್. ಮುಂದೆ ಬಾ. ಏನು? ಇದು ಸ್ವಯಂವರ ಎಂತಾಯ್ತು? ಸ್ವಯಂವರ ಬಿಟ್ಟು ಕೈ ಬಿಟ್ರು. ಕೈ ಬಿಟ್ಟ? ಹೌದೌದು. ಒಳ್ಳೆದಾಯ್ತು. ಯಾಕೆ ನೀನು ನನ್ನ ಪರಿಚಯ ಕೇಳಿದ್ಯಾ ಪಾಪಿ? ಪಾಪಿ ಅಂತ ಬರ್ಬೇಡ. ಒಳ್ಳೆದಾಯ್ತು ಬಿಡು, ಹಾ. ಹೋಗ್ಲಿ. ಹಾ. ಈಗ ಮತ್ತೊಂದು ನಿಯಮ ಅಂತ ಹೇಳಿದ್ದು, ಭೂಮಿಯನ್ನು ಸುತ್ತು ಮೊದಲು ಬಂದವರಿಗೆ ಹೆಣ್ಣನ್ನು ಕೊಡುವುದು. ಈಗ ಒಂದು ವೇಳೆ ನಾನು ಭೂಮಿ ಸುತ್ತಲಿಕ್ಕೆ ಹೋದಾಗ ಇದಕ್ಕಿಂತ ಚಂದದ್ದು ಸಿಕ್ಕಿದ್ರಿ ಹಾ. ಅದು ಆದೀತು ಅಂತ. ನೀವು ಚಂದದ್ದನ್ನೇ ಹುಡುಕಿಕೊಂಡು ಹೋಗುದು ಅಂತ. ಅದಕ್ಕೆ ಮದುವೆ ಆಗುವಾಗ ಯಾವತ್ತು ಅವಸರ ಮಾಡಬಾರ್ದು. ಹಾ, ಹಾ. ಒಂದಕ್ಕಿಂತ ಒಂದು ಚಂದದ್ದು ಸಿಗ್ತದೆ. ಆದೀತು, ನೀವು 99ರಲ್ಲಿ ಪ್ರಯತ್ನ ಪಡಿ. ಹೇಯ್! ಇದು ಊಟ ಉಂಟಾ? ಊಟ ಉಂಟು. ಬರ್ತೇನೆ. ಆಯ್ತು ಆಯ್ತು. ಓಯ್ ಬನ್ನಿ ಇಲ್ಲಿ. ಏನು ಅಂಗದಿಂದ ಬಂದಂತಹ ನನ್ನನ್ನು ಮಂಗ ಮಾಡ್ತೀರಾ ನೀವು? ನಾವು ಮಾಡ್ಲಿಕ್ಕಿಲ್ಲ. ಒಂದು ಮದುವೆ ಆಗೋಣ ಅಂತ ಸಂತೋಷದಿಂದ ಬಂದೆ. ಆ, ಎಷ್ಟು ತಿರುಗಾಟ ಮಾಡಿದ್ದೇನೆ. ಹೌದಲ್ಲ? ನಾನು ಹೋಗದಿರುವಂತಹ ಸ್ಥಳ ಇಲ್ಲ. ಆ, ಅಷ್ಟು ತಿರುಗಾಟ ಮಾಡಿದ ಮೇಲೆ ಆ. ತಿರುಗಾಟವೇ ಸಾಕು ಅನ್ನಿಸಿ ಹೋಗಿದೆ. ಹೌದಾ? ಇನ್ನು ನನಗೆ ಮದುವೆ ಬೇಡ. ಮನೆಯಲ್ಲೇ ಕೂತ್ಕೊಳ್ಳಿ. ಆ? ತಿರುಗುಟ ಬೇಡಲ್ಲ? ಆ, ಇನ್ನು ಮನೆಯಲ್ಲೇ. ಆಯ್ತು. ಇನ್ನೇನುಂಟು? ಏನುಂಟು? ಆ? ಏನು ಆಗ್ಬೇಕು ನಿಮಗೆ? ಏನುಂಟು ಇಲ್ಲಿ? ಇನ್ನೇನಿಲ್ಲ, ಭೂಮಿಯನ್ನು ಸುತ್ತು ಬಂದವರಿಗೆ ಹೆಣ್ಣನ್ನು ಕೊಡುದು. ಇದೆಲ್ಲ ಆಗುದಿಲ್ಲ. ಊಟ ಉಂಟು, ಹೋಗ್ತೀರಾ? ಊಟ ಯಾರಿಗೆ ಬೇಕಯ್ಯ? ಹೋಗಿ ದನಕ್ಕೆ ಹಾಕು. ಸುಧಾರಿಕೆ ಅವರೇ, ಇಲ್ಲಿಗೆ ನಾವು ಬರುವಾಗ ಹಾ. ನಮ್ಮ ಮೂಲ ಭಾಷೆ ಯಾವುದುಂಟು ಹಾ. ಅದನ್ನು ಬಿಟ್ಟು ಹಾ. ಈ ರಾಜ್ಯಕ್ಕೆ ಅನುಗುಣ ಯಾವುದು ಹಾ. ಎನ್ನುವುದಾಗಿ
ನಾವು ತಯಾರಾಗಿ ಬಂದವರು. ನಿಮಗೆ ಮೂಲ ಭಾಷೆ ಒಂದುಂಟು. ಹೌದೌದು. ಹೌದು. ಅದು ಬಿಟ್ಟು ಇಲ್ಲಿಗೆ ಬೇಕಾದದ್ದು ಯಾವುದು ಅದನ್ನು ಹಿಡಿದುಕೊಂಡು ಬಂದವರು. ಬೇರೆ ಯಾಕೆ ಈ ರಾಜ್ಯದಲ್ಲಿ ಕಲ್ಯಾಣೋತ್ಸವವಾಗಿ ರಾಜ್ಯೋತ್ಸವವೇ ನಡೆಯಲಿ ಎನ್ನುವುದಾಗಿ. ಹೇ, ಆದ್ರೆ ಎಂತದು ನಾವು ಭಾಷೆ ಬದಲಾಯಿಸಿದ್ದು, ನೀವು ಇಲ್ಲಿ ಪಣವನ್ನೇ ಬದಲಾಯಿಸಿ ಪಣವನ್ನು ಬದಲಾಯಿಸಿ ಬದಲಾವಣೆ ಮಾಡಿದ್ದೀವಿ. ಭೂಮಿ ಸುತ್ತಿ ಬಂದವರಿಗೆ ಹುಡುಗಿಯನ್ನು ಕೊಡುವುದು. ಹೌದು. ಎಂತದು ನಮಗೆ ಹರಕೆ ಉಂಟಾ? ಯಾರಿಗೆ ಗೊತ್ತು? ಹೇ, ಹರಕೆ ಇಲ್ಲ ನಮ್ಮದು. ಇಲ್ಲೋ ಭೂಮಿ ಸುತ್ತಿ ನಮಗೆ ಹುಡುಗಿ ಆಗಬೇಕಾ? ಬೇಡಪ್ಪ, ಬೇರೆ ಹುಡುಗಿ ನೋಡಿ. ಈಗ ನಿಮಗೇನಾದ್ರೂ ತಾಗಿಸಿದ್ರೆ ಹುಡುಗಿಯನ್ನು ಕೊಡುವ ಹಾಗೆ ಮಾಡಬಹುದಾ? ಎಲ್ಲ ತಾಗಿಸಿದಂಥದ್ದು ಅಂದ್ರೆ ನೋಡಿಕೊಂಡ್ರೆ ಇದನ್ನು ತೆಕ್ಕೊಂಡು ನಾವು ಹುಡುಗಿಯನ್ನು ಮದುವೆ ಮಾಡಿಕೊಡ್ತೇವೆ. ಈಗ ಅದೆಲ್ಲ ಆಗುದಿಲ್ಲ, ಅದನ್ನು ಗುರುಗಳ ನಿರ್ಧಾರ. ಆಗುದಿಲ್ವಾ? ಇಲ್ಲ. ಹಾಗಾದ್ರೆ ನಿನಗೊಂದು ಸತ್ಯಾಂಶ ಹೇಳ್ತೇನೆ. ಏನು? ನಾನು ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತುಂಟು? ಯಾಕೆ? ನನಗೊಂದು ಮೊದಲು ಮದುವೆ ಆಗಿದೆ. ಮದುವೆ ಆಗಿ ಮತ್ತೆ ಒಬ್ಬಳಿದ್ದಾಳೆ. ಇಷ್ಟ. ಹೌದೌದು. ಅವಳು ಏನು ಗೊತ್ತಾ? ಏನು? ಅವಳಿಗೆ ಅಡಿಗೆ ಮಾಡ್ಲಿಕ್ಕೆಲ್ಲ ಬರುದಿಲ್ಲ. ನೀವು ಮಾಡುದ? ಮಧ್ಯಾಹ್ನದೆಲ್ಲ ನಾನೇ ಮಾಡಿ ಬಡಿಸಿಕೊಟ್ಟು ಬರುವುದು. ಹೌದಾ? ಆದ್ರೆ ಏನು ಮಾಡುವುದು? ನಾನು ನಾಚಿಕೆ ಆಗುದಿಲ್ಲ. ಹೇಳಿ. ನಾಚಿಕೆ ಎಂತದಕ್ಕೆ, ನನ್ನ ಹೆಂಡತಿ ಅಲ್ವಾ? ಆಯ್ತಪ್ಪ. ಆಯ್ತಾ? ರಾತ್ರಿ ಹೊತ್ತು ನಾನು ಸ್ವಲ್ಪ ಕಲಾರಸಿಕ, ಹೊರಗಡೆ ಎಲ್ಲ ತಿರುಗಾಡ್ತಾ ಇರ್ತೇನೆ. ಮನೆಗೆ ಬರ್ತೇನೆ, ಕಲೆಯನ್ನೆಲ್ಲ ಆಸ್ವಾದಿಸುವುದಕ್ಕಾಗಿ ಹೋಗುವುದು. ಸರಿ. ಆಗ ಇವಳಿಗೆ ಅಡುಗೆ ಮಾಡುವುದಕ್ಕೆ ಬರುವುದಿಲ್ಲ. ರಾತ್ರಿಯೇ ಊಟ ಬಡಿಸುವುದಕ್ಕೆ ಒಂದು ಹೆಣ್ಣು ಬೇಕು ಎನ್ನುವುದಾಗಿ ಇಲ್ಲಿಗೆ ಬಂದದ್ದು. ಅದಕ್ಕೊಂದು ಜನ ಬೇಕು ಎನ್ನುವುದಾಗಿ. ಇಲ್ಲಿ ಅದು ಆಗುದಿಲ್ಲ ಅಂತ ಆಯ್ತಲ್ಲ. ಈಗ ಹೇಗೂ ಆಯ್ತು ಮಧ್ಯಾಹ್ನ. ಹೌದು. ಒಂದು ರಾತ್ರಿಗೆ ಏನಾದ್ರೂ ಇದ್ರೆ ಕಟ್ಟಿ ಕೊಡ್ತೀರಾ? ಊಟದ ವ್ಯವಸ್ಥೆ? ಹೌದು. ಊಟದ ವ್ಯವಸ್ಥೆ ಉಂಟು. ಮತ್ತೆ ನಿಮ್ಗೆ ಅಡುಗೆಗೆ ಜನ ಬೇಕಾದ್ರೆ ಕರ್ಕೊಂಡು ಹೋಗುವ. ಭಟ್ರೆ ಭಟ್ರೆ ಶೇಖರ ಕುಲಶೇಖರ. ಕುಲಶೇಖರ ಅದು ತುಂಬಾ ದೂರ ಉಂಟಲ್ಲ, ಅದಕ್ಕೆ ನಾನು ಶೇಖರ ಮಾಡಿದ್ದೆ. ಈ ಸಲ ಒಂದು ಆಲಿಯನನ್ನು ಮದುವೆ ಆಗುತ್ತೇನೆ ಅಂತ ನಾನು ಎನಿಸಿದ್ದು ಮಾತ್ರ. ಆದರೂ ಆಲಿಯ ಕೈ ತಪ್ಪಿ ಹೋದರು. ಕೈ ತಪ್ಪಿ ಹೋಗಿ ಕೈಯಲ್ಲಿತ್ತ ನಿಮ್ದು? ಆ ಆಲಿಯನನ್ನು ನಾ ಮದುವೆ ಆಗಬೇಕಿತ್ತು. ಅಲ್ಲಿ ಅಲ್ಲ ಮರ, ಅಲ್ಲಿ ಯಥಾರ್ಥಕ್ಕಾದ್ರು ನಾನು ಬೇಕು ಅಂತ ಬಂದದ್ದಲ್ಲ. ಬೇಕು ಅಂತ ಬಂದದ್ದಲ್ಲ, ಬೇಡ ಅಂತಲೇ ಬಂದದ್ದು. ದಾರಿ ತಪ್ಪಿ ಬಂದದ್ದು ಅಂತ. ಹೌದು. ಹೋಗ್ಲಿಕ್ಕೆ ಮನಸ್ಸುಂಟಾ? ಹೋಗ್ಲಿಕ್ಕೆ ಮನಸ್ಸುಂಟು, ಅಪ್ಪ ಬಿಡುವುದಿಲ್ಲ. ಅಪ್ಪನು ಕೂಡ ಬಂದಿದ್ದಾರೆ. ಚಿಂತಿಲ್ಲ. ನಿನಗೆ ಪ್ರಾಯ ಆಯ್ತು, ಮದುವೆ ಆಗುದಿಲ್ವೋ ಅಂತ ಅಪ್ಪ ಕೇಳುವುದು. ಅದಕ್ಕೆ ಬಂದದ್ದು. ಇಲ್ಲದಿದ್ದರೆ ನಮ್ಮ ಈಶ್ವರನ ಹೂದೋಟದಲ್ಲಿ ಎಂತೆಂತ ಹುಡುಗಿಯರಿದ್ದಾರೆ. ಈಶ್ವರನ ಹೂದೋಟ ಅಲ್ಲಿಗೆ ಹೋಗುದಲ್ಲ, ಅಂತದ್ದೆಲ್ಲ ಹುಡುಗಿಯರಿರುವಾಗ ಇದು ನಮಗೆ ಬೇಕು. ಮತ್ತೊಂದು ಅಲ್ಲ ಇವಳು. ಅದೇ ಭಟ್ರೆ, ಮತ್ತೊಂದುಂಟು. ನಾನು ಲೋಕ ಪರ್ಯಟನೆ ಮಾಡ್ತಾ ಇದ್ದೆ. ಸರಿ. ಆದ್ರೆ ಆಗುವುದಿಲ್ಲ. ಯಾಕೆ? ಮೊನ್ನೆ ವಿದೇಶದಿಂದ ಒಂದು ಕುದುರೆ ತಂದದ್ದು. ನೀವು? ನಮ್ಮ ಒಬ್ಬ ಸೂಜಿ ಸುತ್ತಿದ್ದಂತ ಕುದುರೆಗೆ ಹುಚ್ಚು. ಕುದುರೆ ನಿಂತಲ್ಲಿ ನಿಲ್ಲುವುದಿಲ್ಲ. ಅದು ಕುದುರೆ ಇದ್ದಿದ್ರೆ ನಾನು ಹೋಗ್ತಾ ಇದ್ದೆ. ಅದಕ್ಕಿಂತ ಚುಚ್ಚುವುದಕ್ಕಿಂತ ಬದಲು ನಿಮಗೆ ಚುಚ್ಚಬೇಕಿತ್ತು. ಭಟ್ರೆ, ಮಾತು ದಾರಿ ತಪ್ಪ ಉಂಟು. ಬಂದವನು ಯಾರು? ರಾಜಶೇಖರ. ಬಾಂಗ್ರದರಸ ಕುಲಶೇಖರ. ಕುಲಶೇಖರ ಬಂದದ್ದಕ್ಕೆ ಸುಂಕ ಇಲ್ಲ ಅಂತ ಹಿಂದೆ ಹೋಗಬೇಕು. ಹೋಗಿ. ಅಲ್ಲ ಭಟ್ರೆ, ನಿಮಗೆ ಮತ್ತೆ ಇಲ್ಲಿ ಆಗುವುದಕ್ಕೆ ಏನಾದರೂ ನಿಮಗೆ ಲಾಭ ಉಂಟಾ? ನಮಗೆ ಲಾಭ ಇಲ್ಲ. ನಮ್ಮ ಗುರುಗಳ ಮಗಳಿಗೆ ಮದುವೆ ಅಲ್ಲ. ಒಂದು ವಿಚಾರ ಕೇಳ್ತೇನೆ. ಏನು? ಈ ಚಪ್ಪರಕ್ಕೆಲ್ಲ ಎಷ್ಟಾಗ್ತದೆ? ಈಗ ನಿಮ್ಮೂರಲ್ಲಿ ಕಾರ್ಯಕ್ರಮ ಮಾಡ್ತೀರಾ? ಹಾಗಲ್ಲ, ಇದರ ಬಗ್ಗೆ ತಿಳ್ಕೊಂಡ್ರೆ ನಾಳೆ ನಾವು ಕೂಡ ಮಾಡಬಹುದಲ್ಲ. ಆಯ್ತು, ಮತ್ತೆ ಅವ್ರ ಹತ್ರ ಕೇಳು. ಅವರದ್ದೊಂದು ವಿಳಾಸ ನಮಗೆ ತಿಳಿಸಿ. ಆಯ್ತು. ಹೋಗುವಾಗ ವ್ಯವಸ್ಥೆ ಎಲ್ಲ ಉಂಟಾ? ಅಲ್ಲಿ ದಾರಿ ಉಂಟು, ಒಮ್ಮೆ ಹೋಗಿ. ವ್ಯವಸ್ಥೆ ಉಂಟು, ಕುಡಿಯೋದಕ್ಕೆ ತಿನ್ನೋದಕ್ಕೆ ಎಲ್ಲ ಉಂಟು. ಬರ್ತೇನೆ. ಅದು ಅವಳೊಟ್ಟು ಇಬ್ಬರು ಸಖಿಗಳಿದ್ರಲ್ಲ. ಹೌದು. ಅವರೆಲ್ಲಿದ್ದಾರೆ? ಇವರಿದ್ದಾರೆ, ಮನೆಯಲ್ಲಿದ್ದಾರೆ. ನಿಮಗೆ ಅವರು ಮದುವೆ ಆಗುವ? ಅವರಿಗೆ ಮದುವೆ ಇಲ್ಲ. ಹೋಗಿ. ನಿಮ್ಮ ಸೊಂಟಕ್ಕೆ ಏನಾದರೂ ಏಟು ಬಿದ್ದಿಲ್ಲ? ಏಕತಾಳದಲ್ಲಿ ಅಲ್ಲ, ಏಕಕಾಲದಲ್ಲಿ ಎರಡು ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಉದ್ಭವಿಸಿದವು. ಹೌದು. ಏನು? ಒಮ್ಮೆ ಮದುವೆ ಆಗಬೇಕು ಅಂತ ಅನ್ನಿಸಿದ್ದು ಹೌದು, ಮತ್ತೊಮ್ಮೆಗೆ ಬೇಡ ಅನ್ನಿಸಿತು. ಸ್ವಾಮಿ, ಏನು? ಮಹರ್ಷಿಗಳ ಮಗಳ ಮದುವೆಯನ್ನು ಆಗುವುದಕ್ಕೆ ನಾವು ಬಂದದ್ದಲ್ಲ. ನಮಗೆ ಮದುವೆ ಆಗುವುದಿದ್ರೆ ಮಹರ್ಷಿಗಳ ಮಗಳ
ಈಗ ಅಹಲ್ಯೆಯನ್ನು ಮದುವೆ ಆಗಬೇಕು ಅಂತಾದ್ರೆ ನಮಗೇನು ಕಷ್ಟ ಉಂಟಾ? ಪೂಜೆಯನ್ನು ಮಾಡುವಂತಹ ಅರ್ಚಕರು ದರ್ಬೆಯನ್ನ ಯಾವ ರೀತಿ ಎತ್ತುತ್ತಾರೋ ಆ ರೀತಿಯಾಗಿ ಎತ್ತಿ ಹಾರಿಸಿಕೊಂಡು ಹೋಗಬಲ್ಲೆ. ಓಹೋ, ಆದ್ರೆ ಬಿಟ್ಟದ್ಯಾಕೆ ಗೊತ್ತಾ? ಯಾಕೆ? ಬಲ್ಲವರನ್ನು ಮಾತು ಹೇಳಿದ್ದಾರೆ. ಏನು? ಉಳಿದರೆ ನಾರಿ, ಉಳಿದರೆ ಮಾರಿ. ಸಿಕ್ಕಿದವರಿಗೆ ಮಾರಿ ಅಲ್ಲ, ಮತ್ತೆಂತ? ಮುನಿದರೆ ಮಾರಿ ಎನ್ನುವ ಕಾರಣಕ್ಕೆ ಹೆಣ್ಣು ಹೊನ್ನು ಮಣ್ಣು ಅದೆಲ್ಲ ಒಲಿದು ಬರಬೇಕು, ಗೊತ್ತಾಯ್ತಾ? ಆದ್ದರಿಂದ ನಾವು ಸುಮ್ಮನೆ ಇದ್ದದ್ದು. ಮತ್ತೆ ಮದುವೆ ಆಗಬೇಕು ಅಂತ ಒಂದು ಆಜ್ಞೆ ಹೊರಡಿಸಿದ್ರೆ ಸಾಕು. ನಮಗೆ ಹೆಣ್ಣು ಮಕ್ಕಳಿಗೆ ಏನು ಬರವ? ಮೊನ್ನೆ ನಮ್ಮ ಅರಮನೆಗೆ ಏನಾಯ್ತು? ಒಬ್ಬಾತ ಮಹಾರಾಜರು ಅವರ ಮಗಳನ್ನು ಕರೆತಂದ್ರು. ನನ್ನ ಮಗಳು ಆಯುರ್ವೇದದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ದಾಳೆ. ಈಗ ಆಯುರ್ವೇದದಲ್ಲಿ ಸ್ನಾತಕೋತ್ತರ ಉಂಟಾ ಇಲ್ವ ಗೊತ್ತಿಲ್ಲ, ನನ್ನಲ್ಲಿ ಹೇಳಿದ್ದಾರೆ ಹಾಗೆ. ಸರಿ. ಕರ್ಕೊಂಡು ಬಂದ್ರು, ಮದುವೆ ಆಗಿ ಅಂತ ಹೇಳಿದ್ರು. ಆಗಲಿಲ್ಲ. ಮತ್ತೊಬ್ಬಾಕೆ ರಾಜಕುಮಾರಿಯನ್ನು ಕರೆತಂದ್ರು. ನನ್ನ ಮಗಳು ಗಣಕಯಂತ್ರ ತಜ್ಞೆ, ಮದುವೆ ಆಗಿ ಅಂತ ಹೇಳಿದ್ರು. ಮತ್ತೆ ಆದ್ರೂ ಆಗಲಿಲ್ಲ. ಮತ್ತೊಬ್ಬಾಕೆ ರಾಜಕುಮಾರಿಯನ್ನು 10 ಮಂದಿ ಹೊತ್ತು ತಂದ್ರು. ಕೈಕಾಲು ಸರಿ ಇಲ್ಲ ಅಲ್ಲ, ಚಕ್ರವರ್ತಿಯ ಮಗಳು, ಎಳವೆಯಿಂದ ನಡೆದಾಡಿ ಅಭ್ಯಾಸ ಇಲ್ಲ, ಮೇನೆಯಲ್ಲಿ ಎತ್ತಿಕೊಂಡು ಬಂದದ್ದು, ಗೊತ್ತಾಯ್ತಲ್ಲ? ನಮ್ಮ ದೀರ್ಘವಾದ ದೇಹವನ್ನು ಕಂಡು ಮನಸೋತ ಮಾನಿನಿಯರದೆಷ್ಟು ಮಂದಿ ಅರ್ಧಚಂದ್ರಾಕೃತಿಯ ಹಣೆಯನ್ನು ನೋಡಿ ಮಣೆ ಹಿಡ್ಕೊಂಡು ಬಂದವರು. ಬಡಿಲಿಕ್ಕೆ ಅಲ್ಲ, ಕನ್ಯಾದಾನ ಮಾಡ್ತೇವೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಲಿಕ್ಕೆ. ನಮ್ಮ ನೀಳವಾದ ಕೇಶರಾಶಿಯನ್ನು ಕಂಡು ಮರುಳಾದವರದೆಷ್ಟು ಮಂದಿ. ನಮ್ಮ ಮುತ್ತಿನಂತ ದಂತ ಪಂಕ್ತಿ. ಇದು ಮುತ್ತಿನಂತ ದಂತ ಪಂಕ್ತಿ. ಹೌದು. ಇದು ಹೊಗೆ ಸೊಪ್ಪು ತಿಂದು ಅಲ್ಲೆಲ್ಲ ಕಪ್ಪ ಕಪ್ಪಾಗಿದೆ. ಧರ್ಮದ ಇರ್ಲಿ, ನಮಗೊಂದು ಅಭ್ಯಾಸ ಉಂಟು. ಯಾವುದು? ಇಷ್ಟೆಲ್ಲ ಇದ್ರೂ ನಾವಿಲ್ಲಿಗೆ ಬಂದಿದ್ದೇವೆ ಯಾಕೆ? ಹೆಣ್ಣು ಮಕ್ಕಳಿಗೆ ಯಾವ ತೊಂದರೆಯೂ ಆಗಬಾರದು. ನಮಗೊಂದು ಅದೊಂದು ಅಭ್ಯಾಸ. ಹೆಣ್ಣು ಮಕ್ಕಳಿಗೆ ತೊಂದರೆ ಆಗುತ್ತದೆ ಅಂತ ಗೊತ್ತಾದ್ರೆ ಸಾಕು, ನಾವು ಮಧ್ಯರಾತ್ರಿಯಲ್ಲಿ ಎದ್ದು ಹೋಗುದೇ. ಎಲ್ಲಿಗೆ ಅಂತ ಇಲ್ಲ, ಕೇಳಲಿಕ್ಕಿಲ್ಲ, ತೊಂದರೆ ಆದ ಅಲ್ಲಿಗೆ ಹೋಗುದೇ. ಹಾಗಾಗಿ ಬಂದದ್ದು, ಗೊತ್ತಾಯ್ತಲ್ಲ? ಒಟ್ಟಾರೆ ನಮಗೆ ಮದುವೆ ಆಗುವ ಯೋಗ ಇಲ್ಲ. ಭೂಮಿಯನ್ನು ಸುತ್ತಿ ಬರಬೇಕು. ಇದು ನಮಗೆ ಆಗುವಂತದ್ದು ಅಲ್ಲ, ಈ ಸಾರಿ ಆಗ್ಲಿಕ್ಕಿಲ್ಲ. ಹೌದು. ಸರಿ, ನಮಗೆ ಒಟ್ಟಾರೆ ಈ ದಿಕ್ಕಾಗುವುದಿಲ್ಲ. ನಾವು ಆ ಕಡೆ ಬಡಿಗೆ ಹೋದ್ರಕ್ಕ ಅದು ಒಳಗೆ ಮರಿಯ ಅಡಿಲಲ್ಲ ಬರುದಾ? ನೋಟವನ್ನು ಬೀರುತ್ತಾ ಮುಂದೆ ಸಾಗಿ ಬರುತ್ತಿರುವಂತಹ ಹಲ್ಲಿಯನ್ನು ನೋಡಿದ ಕ್ಷಣದಲ್ಲಿ ಇನ್ನೇನು ನಮ್ಮ ಕೊರಳನ್ನ ವರ್ಣಮಾಲಿಕ ಅಲಂಕರಿಸ್ತದೆ ಅಂತ ನಾನು ಭಾವಿಸಿದ್ದೆ. ಅವಳ ಮನೋಗತ ನನ್ನ ಮನಸ್ಸಿಗೆ ಅರ್ಥವಾಗದೇ ಇದ್ದದ್ದಲ್ಲ. ತಕ್ಷಣದಲ್ಲೇ ಒಂದು ಸ್ವಯಂವರಕ್ಕೆ ಪಣ ಅಂತ ಘೋಷಿಸಲ್ಪಟ್ಟಿತಲ್ಲ. ಈ ಮೊದಲು ಇಲ್ಲದೇ ಇದ್ದ ಒಂದು ಪಣ ಈ ಕ್ಷಣದಲ್ಲಿ ಇಲ್ಲಿ ಮತ್ತೆ ಘೋಷಿಸಲ್ಪಡ್ತದೆ ಅಂತಾದರೆ ಏನು ಉದ್ದೇಶ? ಪಕ್ಕನೆ ನಾನು ಭಾವಿಸಿದ್ದು ಬೇರೆ. ದೇವೇಂದ್ರನನ್ನು ವರಿಸುವ ಮನಸ್ಸನ್ನು ಅರ್ಥ ಮಾಡಿಕೊಂಡಂತಹ ಮುದ್ಗಲ ತನ್ನ ಮಗಳಿಗೆ ಅವಕಾಶ ಇಲ್ಲದ ಹಾಗೆ ಮಾಡುವುದಕ್ಕೆ ಹೊರಟಿದ್ದಾನೆ. ಆದರೆ ಇರಿಸಿದಂತಹ ಪಣವನ್ನು ಆಲೋಚಿಸಿದರೆ ಅರಿವಿಗೆ ಬರ್ತಾ ಇದೆ
ದೇವೇಂದ್ರನನ್ನೇ ಮದುವೆಯಾಗುವ ಸಂದರ್ಭ ಸೃಷ್ಟಿಯಾಗಬೇಕು ಅನ್ನುವಂತಹ ಉದ್ದೇಶಕ್ಕಾಗಿ ಈ ಪಣವನ್ನಿರಿಸಿದ್ದಾರೆ. ಯಾಕಂದ್ರೆ ಸಮಸ್ತ ಭೂಮಂಡಲವನ್ನು ಚರಿಸಿ ಅತಿ ಶೀಘ್ರವಾಗಿ ಯಾವನು ಸೇರಬಲ್ಲನೋ ಅವನಿಗೆ ಅಹಲ್ಯ ವಧುವಾಗಿ ಒದಗುತ್ತಾಳೆ. ಹೀಗೆ ಎಂಬ ನಿರ್ಣಯವನ್ನು ಘೋಷಿಸಬೇಕೆಂದಾದರೆ ಇದು ಯಾರಿಗಿರುವ ಸಾಮರ್ಥ್ಯ? ದೇವೇಂದ್ರನಿಗೆ ಮಾತ್ರ ತಾನೆ. ಆದ್ದರಿಂದ ನನ್ನ ಅರ್ಹತೆಯನ್ನು ಇತರರಿಗೆ ಪ್ರಕಟಿಸಿ ಆಮೇಲೆ ತನ್ನ ಮಗಳನ್ನು ವಿವಾಹ ಮಾಡಿಕೊಡುವಂತಹ ಒಂದು ನಿರ್ಣಯ ಕ್ರಮ ಬಂದಿರಬೇಕು. ಈ ಭಾವ ನಮ್ಮಲ್ಲೀಗ ಬಲವಾಗುತ್ತಾ ಇದೆ. ಹಾಗಿದ್ರೆ ನಿನ್ನ ಯೋಚನೆ ಏನು? ದಿವ್ಯ ವಿಮಾನವನ್ನೇರಿ ಸತ್ತೇನೆ. ಹೊರಗಿಸಿಗೂ ತಮನನ್ನು ಈ ಸುರಪತಿ ಮೂರ್ಖತೆಗಿಂತ ರಾಜರು ಬಿಡಿ, ಅವುಗಳಿಗೆ ಸ್ವರೂಪ ಜ್ಞಾನವೇ ಇಲ್ಲ. ಅನ್ನವನ್ನು ದನಗಳಿಗೆ ಹಾಕಿ ಹೇಳುತ್ತಾನೆ. ಗೋಪೂಜೆ ಮಾಡಿ ಗೋಗ್ರಾಸ ಕೊಟ್ಟು ಬ್ರಾಹ್ಮಣ ಹಸ್ತೋದ ಕಾಂತಲೇ ಈ ವರ್ಗಕ್ಕೆ ಗೊತ್ತಿಲ್ಲ. ಬಂದವಲ್ಲ ಇವುಗಳು. ಎಲೆ ತೆಗಿಲಿಕ್ಕೂ ಆಗ್ಲಿಕ್ಕಿಲ್ಲ ಬಿಡಿ. ತುದಿಯಿಂದ ಹಿಡ್ಕೊಳ್ಬೇಕೋ ಬುಡದಿಂದ ಹಿಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಹೋಗಲಿ. ಆದ್ರೆ ಯಾಕಾಯಿತು ಇದು? ಹೆತ್ತವರ ಆಶಯ, ತನ್ನ ಮಗಳು ಯಾರ ಕೈ ಹಿಡಿಬೇಕು? ಒಬ್ಬ ಋಷಿ ಸತ್ತಮ, ಬ್ರಹ್ಮಶ್ರೀ ಸದೃಶನಾದಂತಹ ಮುದ್ಗಲಾಖ್ಯ, ಇಂದ್ರನಲ್ಲಿ ಮೋಹಿತಳಾದಂತಹ ಹಲ್ಲೆ. ಇನ್ನೇನು ಹಾರವನ್ನು ಹಾಕುತ್ತಾಳೋ ತಡೆದನಲ್ಲ ಮುದ್ಗಲ. ಹಾಗಾದ್ರೆ ಆಶಯ ಅರ್ಥ ಆಯ್ತು. ಸುಮ್ಮನೆ ನಮಗೆ ಓಲೆ ಬಂದದ್ದಲ್ಲ, ಮದುವೆಯ ಸಂಭ್ರಮವನ್ನು ನೋಡುವುದಕ್ಕಲ್ಲ, ಅಥವಾ ಹಸ್ತೋದಕಕ್ಕೆ ಯಾರು ಇಲ್ಲ ಅಂತೂ ಅಲ್ಲ. ನಾನು ಗೃಹಸ್ಥಾಶ್ರಮವನ್ನು ಅವಳ ಜೊತೆಗೆ ಪ್ರವೇಶಿಸಬೇಕು ಅಂತ ಆಶಯ ಉಂಟು ಅಂತ ನನಗೆ ಅರ್ಥ ಆಯ್ತು. ಒಬ್ಬ ವೇದವಿದನ ಮಗಳಾಗಿ ಯಾರ ಕೈ ಹಿಡಿಬೇಕು ಬಹಳ ಮುಖ್ಯ. ಅದು ಹೆಣ್ಣು ಹೆತ್ತವರಿಗೆ ಗೊತ್ತಿರುವುದು. ಹೆಣ್ಣಿಗೆ ಸ್ವಯಂ ಅಧಿಕಾರ ಇಲ್ಲವಲ್ಲ. ಆದರೆ ಒಬ್ಬ ಋಷಿ ಸತ್ತಮನಾಗಿ ಸ್ವಯಂವರವನ್ನು ಏರ್ಪಡಿಸಿದ. ಒಬ್ಬ ವರನಾಗಿ ಭಾಗವಹಿಸುವುದಕ್ಕೆ ಇಂದ್ರನಿಗೆ ಒಲೆ ಹೋಯಿತು, ಅಥವಾ ಈ ವಿವಾಹ ಸ್ವಯಂವರದ ಸಂಭ್ರಮದಲ್ಲಿ ಇಂದ್ರನ ಉಪಸ್ಥಿತಿ? ಇಂದ್ರನಂತೂ ಸ್ಪರ್ಧೆಯಾಗಿ ಹೊರಟು ನಿಂತದ್ದು ಸುಳ್ಳಲ್ಲ. ದಿವ್ಯವಾದಂತಹ ವಾಹನವನ್ನು ಏರಿ ಲೋಕ ಸಂಚಾರಕ್ಕೆ ಬೇಕಾಗಿ. ಆದರೆ ನಮ್ಮ ಹತ್ರ ಅದು ಉಂಟ ಹೇಳಿ? ವಾಹನ ಇಲ್ಲ. ಲೋಕ ಸಂಚಾರಕ್ಕೆ ಹೊರಟ್ರೆ ನಾನು ಸುತ್ತಾಗಿ ಲೋಕ ಸುತ್ತು ಮಾಡಿ ಬರುವಾಗ ಗಡ್ಡದಲ್ಲಿ 4 ಕೂದಲು ಬೆಳ್ಳಗಾಗಲಿಕ್ಕಿಲ್ವಾ? ಹೌದು ಅಂತ ನೀವು ಹೇಳ್ತೀರಿ. ಹಾಗಾದ್ರೆ ಏನು? ವೈದಿಕರಿಗೆ ಪ್ರತ್ಯಾಮ್ನಾಯವೋ ಈ ವಿಧಿವಿಧಾನಗಳಿದೆ. ಲೋಕ ಸಂಚಾರವನ್ನು ಮಾಡಿ ಸ್ಪರ್ಧೆಯನ್ನು ಗೆಲ್ಲುವುದಕ್ಕಿಲ್ಲ. ಒಂದು ವೇಳೆ ಸ್ಪರ್ಧೆ ಹೌದಾದ್ರೆ ಭಾಗವಹಿಸುವವರಿಗೆ ವಿಧಿ ನಿಷೇಧಗಳು ಏನು, ನಿಯಮಗಳು ಏನು? ಹಾಗಾದ್ರೆ ಅದಕ್ಕೆ ಸಮತುಲ್ಯವಾದದ್ದೇನು ಅಂತ ಮುಖ್ಯ. ಗೋ ಅಂದರೆ ವೇದ, ಗೋ ಅಂದರೆ ಜ್ಞಾನ, ಗೋ ಅಂದರೆ ಬೆಳಕು, ಗೋ ಅಂದರೆ ಭೂಮಿ, ಗೋ ಅಂದರೆ 14 ಲೋಕ. ವಿಶಿಷ್ಟ ಅರ್ಥ ಇದೆ, ವಿಶೇಷ ಅರ್ಥ ಇದೆ, ಆಧ್ಯಾತ್ಮದ ಅರ್ಥ ಇದೆ ಅಲ್ಲ. ಅದಕ್ಕಾಗಿ ನನ್ನ ಆ ಭಾಗದಲ್ಲಿ ನೋಡಿ,
ಗೌತಮಾಶ್ರಮದ ನಮ್ಮಲ್ಲಿ ಅದೇ ಗೋಪ್ರೇಮಿನ ವಿಶ್ವಕ್ಕೆ ನನ್ನನ್ನು ಗುರುತಿಸಿದ್ದೇ ಗೋಪ್ರೇಮಿಯ. ಅದಿಲ್ಲದೆ ನಮ್ಮ ವ್ಯವಹಾರ ಇಲ್ಲ. ಮುದ್ಕಲನ ಆಶ್ರಮದ ಬಳಿಯಲ್ಲಿ ನೋಡಿ ಗೋಶಾಲೆ ಇದೆ. ಹೌದು, ಅದರ ಮಹತ್ವಕ್ಕೆ ಏನು ಅಂತ ನಮಗೊತ್ತುಂಟು. ನೇರ ನಾವು ಆ ಗೋಶಾಲೆಯ ಕಡೆಗೆ ವಿರಚಿಸಿದ ಗೋಪೋದಿಯನು ಮುನಿವರನು ಭಕ್ತಿ ಗ್ರಾಸವಿಯೋದ ಬಲಿತದಲ್ಲಿ ಕಾದು ಪ್ರದಕ್ಷಿಣೆ ಗೈದು ಮೈಕುತ್ತ ಗೋಶಾಲೆಯನ್ನು ಪ್ರವೇಶ ಮಾಡಿದೆ. ಗೋವಿಗಿರುವಂತಹ ಮಹತ್ವ ಅಪೂರ್ವವಾದದ್ದು. ಅದು ಚಲಿಸುವ ದೇವಾಲಯವೂ ಹೌದು, ಅದು ಚಲಿಸುವ ಔಷಧಾಲಯವೂ ಹೌದು. ಇಡೀ ಜಗತ್ತಿನಲ್ಲಿ ಜ್ಞಾನವನ್ನು ಅಥವಾ ಶ್ರುತಿಯೋ ಸ್ಮೃತಿಯೋ ಪುರಾಣ ಪ್ರಜ್ಞೆಯೋ ಯಾವುದನ್ನೇ ತೆಕ್ಕೊಳ್ಳಿ, ಹೌದು, ಅದಕ್ಕಿರುವ ಮಹತ್ವಕ್ಕೆ ಬೇರೆ, ಶ್ರೇಷ್ಠತೆ ಬೇರೆ, ಜ್ಯೇಷ್ಠತೆ ಬೇರೆ. 14 ಲೋಕವನ್ನು ತನ್ನಲ್ಲಿ ಧರಿಸಿಕೊಂಡು ಇವತ್ತು ನಮಗೆ ಅತ್ಯಂತ ಪೂಜನೀಯವಾದಂತಹದ್ದು ಗೋವು. ಬಂದರೆ ನೋಡಿ, ಪ್ರಸವ ಸ್ಥಿತಿಯಲ್ಲಿರುವಂತಹ ಗೋವು ಇನ್ನೇನು ಭೂಮಿಯ ಬೆಳಕನ್ನು ಕಾಣುವುದಕ್ಕೆ ಆ ತಾಯಿಯಿಂದ ಕರು ಹೊರಗೆ ಬರ್ತಾ ಇದೆ, ಮುಖ ಹೊರಗೆ ಬಂದಿದೆ. ಇದನ್ನು ಉಭಯ ಮುಖ ಗೋವು ಅಂತ ಹೇಳುದು. ಒಂದು ಕಡೆಯಿಂದ ತಾಯಿಗೆ ಮುಖ, ಇನ್ನೊಂದು ಕಡೆಯಿಂದ ಹೊರಗೆ ಬರುತ್ತಿರುವಂತಹ ಕರುವಿನ ಮುಖ. ಉಭಯ ಮುಖವಾದಂತಹ ಗೋವನ್ನು ಬ್ರಹ್ಮಾಂಡವನ್ನು ಪ್ರತಿನಿಧಿಸುತ್ತದೆ. ಇದು ಶಾಸ್ತ್ರವಾಕ್ಯ, ಅಪೂರ್ವ. ಇದು ಎಲ್ಲಿಯೂ ಸಿಗುವುದಿಲ್ಲ. ಇದು ನನಗೆ ಸಿಕ್ಕಿತು ಒಂದು ಅರ್ಥ ಏನು? ಕೇವಲ ಭೂಲೋಕದ ಸಂಚಾರ ಅಲ್ಲ, ಬ್ರಹ್ಮಾಂಡವನ್ನು ಸಂಚರಿಸಿದ ಫಲ. ಉಭಯ ಮುಖದಲ್ಲಿರುವಂತಹ ಗೋವನ್ನು ಅರ್ಚಿಸಿ, ಆರಾಧಿಸಿ, ಪೂಜಿಸಿ, ನೈವೇದ್ಯವನ್ನಿತ್ತು ನಾವು ಪ್ರದಕ್ಷಿಣೆ ಬಂದರೆ ಅದು ಭೂಪ್ರದಕ್ಷಿಣೆ ಅಲ್ಲ, ವಿಶ್ವ ಪ್ರದಕ್ಷಿಣೆ, ಬ್ರಹ್ಮಾಂಡದ ಪ್ರದಕ್ಷಿಣೆಯ ಫಲವನ್ನು ಕೊಡುತ್ತದೆ ಅಂತ ಶಾಸ್ತ್ರವಾಕ್ಯ. ಒಬ್ಬ ವೈದಿಕನಾಗಿ, ವೇದವಿದನಾಗಿ ನಾನು ಅದನ್ನು ಮಾಡಬೇಕಾದ ಮುಖ್ಯ. ಇದು ಪರಮ ಸೌಭಾಗ್ಯ. ಆ ಕಾರಣದಿಂದ ಪ್ರಸವ ಸ್ಥಿತಿಯಲ್ಲಿರುವಂತಹ ಗೋವಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಿದ್ದೇನೆ, ಪ್ರದಕ್ಷಿಣೆ ಬಂದಿದ್ದೇನೆ, ದೀರ್ಘದಂಡ ಪ್ರಣಾಮವನ್ನು ಮಾಡಿದ್ದೇನೆ. ಆ ಕಾರಣದಿಂದ ಅಹಲ್ಯೆಯನ್ನು ಕೈ ಹಿಡಿಯುವುದಕ್ಕೆ, ನನಗೆ ಆ ಸ್ಪರ್ಧೆಯಲ್ಲಿ ವಿಜೇತನಾಗುವುದಕ್ಕೆ ಅರ್ಹತೆ ಬಂತು ಅಂತ ಮನಸ್ಸಿಗೆ ಸಂತೋಷವಾಯಿತು. ನೇರವಾಗಿ ವಿವಾಹ ಮಂಟಪವನ್ನು ಪ್ರವೇಶ ಮಾಡುತ್ತೇನೆ. ಪರಮಚಾರಿಯ ಗೋಲಿದರೆ ಹೊರತು ಇಲ್ಲೆಂದೆನುಗೋ ಮೊದಲ ಕರೆದು ತರುಣಿಯರಿ ಮುನೀಂದ್ರನ ವರಸು ಎನ್ನಲು ಸಂತೋಷ ಆಯಿತು. ನನ್ನ ನಿರೀಕ್ಷೆ, ನನ್ನ ಎಣಿಕೆ ಅದು ಸುಳ್ಳಾಗಲಿಲ್ಲ. ಯೋಗ್ಯನಾದಂತಹ ವರನನ್ನೇ ಈಕೆ ಆರಿಸಿಕೊಂಡಿದ್ದಾಳೆ. ಶುಭವಾಗಿ ಹೂವಿನ ಹಾರ ಭಗವದ್ ಅನುಗ್ರಹ. ಹಾರ ಪ್ರದಕ್ಷಿಣೆ ಸಮವೇತದ ಭೂಪ್ರದಕ್ಷಿಣೆಯನ್ನು ಮೈದು ಯಾವನು ಮೊದಲಾಗಿ ಬಂದು ಸೇರ್ತಾನೆಯೋ ಅವನಿಗೆ ಅಲ್ಲಿ ವಧುವಾಗುತ್ತಾಳೆ ಅನ್ನುವಂತಹ ಪಣವನ್ನಿರಿಸಿ ಅದನ್ನೊಪ್ಪಿ ಭೂಪ್ರದಕ್ಷಿಣೆಗಾಗಿ ನಾನು ತೆರಳಿ ಶೀಘ್ರಾತಿ ಶೀಘ್ರವಾಗಿ ಇಲ್ಲಿಗೆ ಬಂದು ಸೇರಿದರೆ ಅದಕ್ಕಿಂತ ಮೊದಲೇ
ಇವನಿಗೆ ಹೇಗೆ ವಿವಾಹವನ್ನು ನಡೆಸುವುದಕ್ಕೆ ನಿಮಗೆ ಮನಸ್ಸೊಪ್ಪಿಗೆ ಬಂತು? ಹಾಗಿದ್ರೆ ಇರಿಸಿದ ಪಣ ಏನು ಮಾಡಿದ್ರ? ಭೂಪ್ರದಕ್ಷಿಣೆ ಮಾಡಿದ ನಾನು ಮಾಡಲಿಲ್ಲ. ಭೂಪ್ರದಕ್ಷಿಣೆ ಮಾಡಿಕೊಂಡು ಬಂದು ಭೂಮಿಯನ್ನು ಸುತ್ತಿ ಬಂದವನಿಗೆ, ಮೊದಲಾಗಿ ಬಂದು ಸೇರಿದವನಿಗೆ ಕನ್ಯೆಯನ್ನು ಕೊಡುವುದು ಅನ್ನುವಂತಹ ಮಾತು ಸತ್ಯವಾದರೆ ಅವನ ಕೊರಳಿಗೆ ಮಾಲೆ ಹಾಕಿದ್ದೆ. ನಾನು ಬರಲಿಲ್ಲ ಸುತ್ತಿ. ಈಗ ಭೂಮಿ ಸುತ್ತಿದೆ. ಏನು ಮಾಡಿದ್ದೀನಿ ನೀನು? ನಾನಾದ್ರೆ ಭೂಮಿಯನ್ನು ಸುತ್ತಿಕೊಂಡು ಬಂದದ್ದು. ಹೌದು. ಈಗ ನೀನೇನು ಮಾಡಿದ್ದಿ? ಭೂಮಿಯನ್ನು ಸುತ್ತಲಿಲ್ಲ, ಆದ್ರೆ ಭೂಮಿಯನ್ನು ಸುತ್ತಿದ ಮೌಲ್ಯ ನನಗೆ ಬಂತು. ಮೌಲ್ಯ? ಭೂಪ್ರದಕ್ಷಿಣೆಯ ಮೌಲ್ಯ. ಯಾವುದದು ಭೂಪ್ರದಕ್ಷಿಣೆಯ ಮೌಲ್ಯ? ಹೌದೌದು. ಗೊತ್ತಿಲ್ವ ಇಂದ್ರ ನನಗೆ? ಯಾವುದು? ಏನು? ಗೋಮಾತೆ ಮಹಿಮೆ, ಗೋಮಾತೆ ಮಹಿಮೆ, हरे चतुर्दश गौरूपा ಧರ್ಮ ಪರಿಷತ್ತು ತೀರ್ಮಾನ ಮಾಡಿತು. ನನ್ನ ಕುತ್ತಿಗೆಗೆ ಹಾರ ಬೀಳುವಷ್ಟರಲ್ಲಿ ನೀ ಬಂದಿ. ಆದರೆ ಮುನಿಗಳು ಮೌನಿಗಳಾಗಿದ್ದಾರೆ. ಇಂದ್ರನನ್ನು ಪೂಜಿಸುವ ಸ್ಥಾನದಲ್ಲಿ ಎಲ್ಲರೂ ಇದ್ದಾರೆ, ನನ್ನನ್ನು ಸೇರಿಸಿ. ನೀನು ಪೂಜನೀಯ, ನೀನು ಪೂಜ್ಯ, ನಾವು ಪೂಜಿಸುವ. ನೀನು ಸೇವೆಯ, ನಾವು ಸೇವಕರು. ಹಾಗಂತ ಋಷಿ ಧರ್ಮ ಮತ್ತು ದೇವಧರ್ಮ, ದೇವಧರ್ಮವನ್ನು ಋಷಿ ಧರ್ಮ ಪೂಜಿಸಬೇಕು, ಋಷಿ ಧರ್ಮವನ್ನು ದೇವಧರ್ಮ ಗೌರವಿಸಬೇಕು. ಸಮಾಜದಲ್ಲಿ ಹಾಗೆ ಅದು ಕೊಡಕೊಳ್ಳುವಂತಹ ವ್ಯವಹಾರ. ಹಾಗಾದರೆ ನನಗೆ ಹೇಗೆ ಫಲ ಬಂತು? ವೈದಿಕ ವಿಧಿಯಲ್ಲಿ ಪ್ರತ್ಯಾಮ್ನಾಯ ವಿಧಿಗಳು ಅಂತ ಅನೇಕ ಇದೆ. ವಿಶ್ವ ವಿರಾಟ ಸ್ವರೂಪನಾದಂತಹ ಭಗವಂತನನ್ನು ಒಂದು ಶಾಲಗ್ರಾಮ ಶಿಲೆಯಲ್ಲಿ ಆವಾಹನೆ ಮಾಡಿ ಪೂಜೆ ಮಾಡ್ತೀವಿ. ಮಂಡಲ ಮಧ್ಯೆ ಇರಬಹುದು, ಸ್ವಸ್ತಿಕ ಮಧ್ಯೆ ಇರಬಹುದು, ಕಲಶ ಇರಬಹುದು, ಕಾಷ್ಟದಲ್ಲಿಯ, ಲೋಹದಲ್ಲಿಯ, ಶಿಲೆಯಲ್ಲಿಯ ಅಥವಾ ಯಾವುದೇ ಒಂದು ವಸ್ತುವಿನಲ್ಲಿ ಅವಾಸ್ತವದಲ್ಲಿರುವಂತಹ ಭಗವಂತನು ಆರೋಹಣೆ ಮಾಡಿ ಅಲಂಕಾರಾದಿಗಳನ್ನು ಮಾಡಿ ಪೂಜೆ ಮಾಡುವಂಥದ್ದು. ಅಕ್ಷತೆಯಿಂದಲೋ ಅಥವಾ ಬರೇ ನೂಲಿನಿಂದಲೋ ದೇವರನ್ನು ತೃಪ್ತಿಪಡಿಸುವಂತಹದ್ದು. ಈ ದೃಷ್ಟಿಯಲ್ಲಿ ಹೇಗೆ ಈ ಪಣವನ್ನು ನಾವು ಗೆಲ್ಲುವಲ್ಲಿ ಇದಮಿತ್ತವೂ ತೀರ್ಮಾನ ಇಲ್ಲ. ಕೆಲವರಲ್ಲಿ ವಾಹನ ಇದೆ, ಕೆಲವರಿಗೆ ವಾಹನ ಸೌಲಭ್ಯ ಇಲ್ಲ. ಯಾವುದೇ ಒಂದು ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಸಮಾನವಾಗಿ ಪಾಲ್ಗೊಳ್ಳಬೇಕು. ಇಲ್ಲಿ ಹಾಗೇನೂ ನಿಬಂಧನೆ ಇಲ್ಲ. ಯಾರು ಭೂಮಿಯನ್ನು ಸುತ್ತು ಬೇಗ ಬರ್ತಾರೋ ಪ್ರದಕ್ಷಿಣೆಯನ್ನು ಅವನಿಗೆ ಕೊಡುವಂತಹದ್ದು. ಅವಾಗ ನನಗೆ ಕಂಡಿತು, ಈ ಇಡೀ ಭೂಮಿಯ ಪ್ರಾತಿನಿಧ್ಯ ಅದಿರುವಂತಹದ್ದು ಗೋವಿನಲ್ಲಿ. ಗೋಮಾತೆಯ ಮಹಿಮೆಯನ್ನು ನೀನು ತಿಳಿಯದೇ ಇದ್ದವನಲ್ಲ. ವೇದದ ಪ್ರಾತಿನಿಧ್ಯವೋ, ಭೂಮಿಯ ಪ್ರಾತಿನಿಧ್ಯವೋ,
ಗೋವುಗಳಲ್ಲಿ ಅನೇಕ ಪ್ರಾತಿನಿಧ್ಯಗಳಿದೆ. ಗಾವೋಮೇ ಮಾತರ ಸಂತು, ಗಾವೋಮೇ ಪಿತರ ಸಂತು. ಹೀಗೆ ಗವಾಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ, 14 ಲೋಕವನ್ನು ಗೋವಿನಲ್ಲಿ ಆರೋಪಣೆ ಮಾಡುತ್ತೇವೆ. ನಮ್ಮ ನಂಬಿಕೆ, ನಮ್ಮ ಬದುಕು, ನಮ್ಮ ವ್ಯವಹಾರ, ನಮ್ಮ ಅಧ್ಯಾತ್ಮ, ನಮ್ಮ ಪೂಜೆ ಯಜ್ಞಾದಿಗಳು ಗೋವನ್ನು ಅವಲಂಬಿಸಿಕೊಂಡಿದೆ. ಆ ಶ್ರೇಷ್ಠತೆ ಗೋವಿಗಿದೆ. ಅಶೌಚ ಇರಬಹುದು, ಸೂತಕಾದಿಗಳಿರಬಹುದು. ಈ ಶೌಚಕ್ಕೆ ನಾವು ಉಪಯೋಗಿಸುವಂತಹದ್ದು ಪಂಚಗವ್ಯ. ಹಾಗಾದ್ರೆ ದೇಹ ಶುದ್ಧಿಗೆ ಅಥವಾ ಮನೆ ಶುದ್ಧಿಗೆ, ಎಲ್ಲ ಶುದ್ಧಿಗೂ ಪಂಚಗವ್ಯ. ಭಗವಂತನಿಗೆ ಅಭಿಷೇಚನಕ್ಕೋ, ನಮಗೆ ಪ್ರಸಾದ ರೂಪವಾಗಿ ತೀರ್ಥವನ್ನು ಬಳಸುವುದಕ್ಕೋ ಪಂಚಾಮೃತ, ಅಲ್ಲಿಯೂ ಗೋವು ಪ್ರಧಾನ. ದೇವ ಮಂದಿರದ ಪ್ರವೇಶೋತ್ಸವ ಇರಬಹುದು ಅಥವಾ ನಮ್ಮ ಗೃಹ ನಿರ್ಮಾಣದ ಪ್ರವೇಶೋತ್ಸವ ಇರಬಹುದು, ಅವಾಗ ಗೋವು ಪ್ರಧಾನವಾಗಿ ನಮಗೆ ಕಾಣ್ತದೆ. ಗೋವತ್ಸ, ಇದರಲ್ಲಿರುವಂತಹ ಅಪೂರ್ವತೆಯನ್ನು ನಾವು ಪ್ರಪಂಚದಲ್ಲಿ ತಿಳಿದಿದ್ದೇವೆ. ಪೂರ್ವ ಷೋಡಶವೋ ಅಪರ ಷೋಡಶವೋ ಗೋವು ಅಗತ್ಯವಾಗಿ ನಮಗೆ ಬೇಕಾಗ್ತದೆ. ಜಗತ್ತಿನಲ್ಲಿ ಗೋವಿಗೆ ಕೊಟ್ಟಂತಹ ಮಹಿಮೆ ಅಪೂರ್ವವಾದದ್ದು. ಬೇಡ, ದೇವತೆಗಳು ನಿಮಗೆ ನಾವು ಏನನ್ನೇ ಸಮರ್ಪಿಸಲಿ, ಯಜ್ಞದ ಮೂಲಕವಾಗಿ ಯಜ್ಞ ಭಾಗವಾಗಿ ಸಮರ್ಪಿಸಲಿ. ಹವಿಸನ್ನು ಗೋಘೃತದಿಂದ ಪವಿತ್ರೀಕರಿಸಿ ಸಮರ್ಪಿಸಬೇಕಾದ್ದು ಮುಖ್ಯ. ಮಾತ್ರ ಅಲ್ಲ, ಯಾವುದೋ ಒಂದು ದೇವ ಮಂದಿರವನ್ನು ಉದ್ಧಾರ ಆಗಬೇಕು, ಅದರ ಜೀರ್ಣೋದ್ಧಾರ ಆಗಬೇಕು. ಆ ದೇವ ಮಂದಿರವನ್ನು ಕೆಡಹುವುದಕ್ಕೆ ಯಾರು ಒಪ್ಪುವುದಿಲ್ಲ. ಅವಾಗ ಗೋವಿನ ಕುತ್ತಿಗೆಗೆ ಒಂದು ಹಗ್ಗ ಕಟ್ಟಿ ಅದರಲ್ಲಿರುವಂಥ ಯಾವುದೋ ಒಂದು ಕಂಬವನ್ನು, ಕಲ್ಲನ್ನು ಮೊದಲು ನಾವು ಎಳೆದು ಹಾಕೋದು. ಅದು ಗೋವು ಅದನ್ನು ಕೆಡವಿ ಹಾಕಿದೆ ಅಂತ ನಮ್ಮ ನಂಬಿಕೆ. ಇಂತಹ ಭಾವುಕ ಪ್ರಪಂಚದಲ್ಲಿ ನಾವಿರುವಾಗ, ನಂಬಿಕೆ ಪ್ರಬಲವಾಗಿರುವಾಗ, 14 ಲೋಕವನ್ನು ಧರಿಸಿಕೊಂಡಿರುವ, 14 ಲೋಕವನ್ನು ಪ್ರತಿನಿಧಿಸುವ ಗೋವಿನಲ್ಲಿ ಪ್ರಧಾನವಾಗಿ ನಾವು ಈ ಭೂಮಿಯನ್ನು, ವಿಶ್ವವನ್ನು ಕಂಡಿದ್ದೇವೆ. ಅದಕ್ಕಾಗಿ ಅದೇ ಈ ಸ್ವಯಂವರ ಮಂಟಪದ ಆಗ್ನೇಯ ದಿಕ್ಕಿನಲ್ಲಿ ಗೋಶಾಲೆಗೆ ಹೋದೆ. ಅವಾಗೊಂದು ವಿಶೇಷ ಕಂಡಿತು. ಪ್ರಸವ ಸ್ಥಿತಿಯಲ್ಲಿರುವಂತಹ ಗೋವು, ತಾಯಿಯ ಹೊಟ್ಟೆಯಿಂದ ಮುಖ ಹೊರಗೆ ಬಂದಿದೆ. ಇದು ಉಭಯ ಮುಖದ ಗೋವು ಅಂತ ಶಾಸ್ತ್ರ. ದ್ವಿಮುಖ ಗೋವು. ಆ ಉಭಯ ಮುಖ ಗೋವನ್ನು ನಾವು ಪೂಜೆ ಮಾಡಿದರೆ, ಅರ್ಚನೆ ಆರಾಧನೆ ಮಾಡಿದರೆ ಅದು ಅಪೂರ್ಯ ಪುಣ್ಯಪ್ರದವೂ ಹೌದು, ಕಲ್ಯಾಣಪ್ರದವೂ ಹೌದು. ಅದು ಅದನ್ನು ಪ್ರದಕ್ಷಿಣೆ ಬಂದರೆ ಭೂ ಪ್ರದಕ್ಷಿಣೆಯ ಮೌಲ್ಯ ಇದೆ. ಹೀಗೆ ನಾನು ಪ್ರದಕ್ಷಿಣೆ ಬಂದು ಬರುವಾಗ ಧರ್ಮ ಪರಿಷತ್ತು ನನ್ನನ್ನು ವಿಜೇತನಾಗಿದ್ದಾನೆ ಅಂತ ಘೋಷಿಸಿತು. ಹೌದು, ಗೋವಿನ ಮಹತ್ತಿಗೆ ಗೋ ಪ್ರದಕ್ಷಿಣೆಯ ಮೂಲಕವಾಗಿ ಒದಗಿ ಬರಬಹುದಾದಂತಹ ಪುಣ್ಯ. ಆದ್ದರಿಂದಲೇ ಭೂಪ್ರದಕ್ಷಿಣೆಯನ್ನು ಮಾಡಿದಂತಹ ಒಂದು ಕೃತಕೃತ್ಯತೆಯ ಅಭಾವ, ಅದನ್ನು ನೀನು ಪ್ರತಿಪಾದಿಸುವುದಕ್ಕೆ ಮುಂದಾಗಿತ್ತು. ಮುನಿಪತೆ, ಗೋವಿನ ಬಗ್ಗೆ ಅಥವಾ ಗೋವಿನ ಮಹಾತ್ಮ್ಯದ ಬಗ್ಗೆ ಗೌರವ ಇಲ್ಲದೆ ಇದ್ದವರು ದೇವತೆಗಳಾದ ನಾವು ಅಲ್ಲ. ಯಾಕಂದ್ರೆ ಗೋವಿಗೆ ಪೃಥ್ವಿಯಲ್ಲಿ ಮಾತೆಯ ಸ್ಥಾನವನ್ನೇ ಶಾಸ್ತ್ರ ಕಲ್ಪಿಸಿದೆ. ಅಷ್ಟು ವಿಶೇಷವಾದದ್ದು, ವಿಶಿಷ್ಟವಾದದ್ದು, ಅರ್ಹತೆಯನ್ನು ಹೊಂದಿದ್ದು. ಈಗ ಗೋವಿನ ಪೂಜ್ಯತೆಯ ಪ್ರಶ್ನೆ ಅಲ್ಲ ಇಲ್ಲಿ ನಮಗೆ ಪ್ರಧಾನವಾಗಬೇಕಾದ. ಯಾಕಂದ್ರೆ ಇರಿಸಿದ ಪಣ ಏನು? ಭೂಮಿಯನ್ನು ಪ್ರದಕ್ಷಿಣೆ ಮಾಡಿ ಮೊದಲು ಯಾವನು ಬರ್ತಾನೆ ಅವನಿಗೆ ವಧು. ಹಾಗಿದ್ರೆ ಏನು? ಭೂಮಿಯು ಪುಣ್ಯಕ್ಷೇತ್ರ. ಭೂಪ್ರದಕ್ಷಿಣೆಯನ್ನು ಮಾಡಿದವನಿಗೂ ಪುಣ್ಯ ಬರ್ತದೆ. ಅನೇಕ ತೀರ್ಥಕ್ಷೇತ್ರಗಳನ್ನು ಸೇರಿ ಭೂಪ್ರದಕ್ಷಿಣೆಯನ್ನು ಮಾಡುವುದರ ಮೂಲಕವಾಗಿ ಪುಣ್ಯಕ್ಷೇತ್ರಗಳ ಸಂದರ್ಶನ, ಪುಣ್ಯ ವಾರಿಯಲ್ಲಿ ಸ್ನಾನ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಪುಣ್ಯ ಭಾಜನರಾಗುವುದಕ್ಕಾಗುತ್ತದೆ. ಈಗ ಪುಣ್ಯ ಸಂಪಾದನೆ ಪ್ರಧಾನ ಉದ್ದೇಶ ಅಲ್ಲ. ಇದು ಯಾವುದೇ ಒಂದು ಕರ್ಮದ ಹಿನ್ನೆಲೆಯಲ್ಲಿರುವ ಸಂಕಲ್ಪ ಕಾರಣವಾಗಿ ಫಲಸಿದ್ಧಿಯಾಗುತ್ತದೆ. ಇಲ್ಲಿ ಪುಣ್ಯ ಏನು ಅನ್ನುವುದಲ್ಲ ಪ್ರಧಾನ ಆಗುವುದು. ಭೂಪ್ರದಕ್ಷಿಣೆಯನ್ನು ಮಾಡಬೇಕು ಅನ್ನುವಂತಹ ಪಣವನ್ನಿರಿಸುವಲ್ಲಿರುವಂತಹ ಆಶಯ ಯಾವುದು? ಒಂದು, ಸುಲಭ ಸಾಧ್ಯವಾಗಿ ಮಾಡಿ ಪೂರೈಸುವುದಕ್ಕೆ ಸಾಧ್ಯವಾಗದೇ ಇದ್ದಂತಹ ಒಂದು ಪಣವನ್ನಿರಿಸುವುದು ಒಬ್ಬನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳುವ ಉದ್ದೇಶಕ್ಕಾಗಿ. ಅಲ್ಲದಿದ್ದರೆ ಅದರ ಅವಶ್ಯಕತೆ ಇಲ್ಲ. ಪುಣ್ಯಾತ್ಮರು ಯಾರು ಅನ್ನುವುದನ್ನು ನಿರ್ಣಯಿಸಬೇಕಾದ ಅವಶ್ಯಕತೆ ಇಲ್ಲ. ತಪಸ್ವಿಯಾದ ನೀನೂ ಪುಣ್ಯಾತ್ಮನೆ, ದೇವೇಂದ್ರನಾದ ನಾನೂ ಪುಣ್ಯಾತ್ಮನೆ. ಆದ್ದರಿಂದ ಪುಣ್ಯ ಯಾರಲ್ಲಿ ಹೆಚ್ಚು ಅನ್ನುವುದನ್ನೆಲ್ಲ ಅಳತೆ ಮಾಡಬೇಕಾಗ ಇಲ್ಲಿ ಏನು ಸಾಮರ್ಥ್ಯವನ್ನು ನಿರ್ಣಯಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿ ಪಣದ ಆಶಯದ ಹಿನ್ನೆಲೆಯಲ್ಲಿರುವಂತಹ ನಿರ್ಣಯ ಅದು. ಆದ್ದರಿಂದಲೇ ಭೂ ಪ್ರದಕ್ಷಿಣೆಯನ್ನು ಮಾಡಿ ಬರಬೇಕು. ಯಾವುದು ಸಹಜವಾದ ಪ್ರಕ್ರಿಯೆ ಅಲ್ಲವೋ ಅಂತಹ ಒಂದು ಮಾಧ್ಯಮವನ್ನು ಸ್ಪರ್ಧೆಯಾಗಿ ಒದಗಿಸಿಕೊಟ್ಟು ಆ ಅಮಲದ್ದಾದ ಸಾಮರ್ಥ್ಯ ಏನು ಅದನ್ನು ನಿರ್ಣಯಿಸಿಕೊಳ್ಳುವಂತಹ ಉದ್ದೇಶಕ್ಕಾಗಿರಿಸಿದಂತಹ ಪಣದಲ್ಲಿ ಗೋವು ಸಕಲ ಪೂಜನೀಯ ಅನ್ನುವುದಕ್ಕಾಗಿ ಮಾತೇ ಹೌದು. ಗೋವು ಸಕಲ ಪೂಜನೀಯ.
ನೀನೊಂದು ಉದಾಹರಣೆಯನ್ನು ಕೊಟ್ಟು ಪ್ರತೀಕದ ಮೂಲಕವಾಗಿ ಭಗವಂತನನ್ನು ನಾವು ಆರಾಧಿಸ್ತೇವೆ. ಯಾವನನ್ನು ಪ್ರತ್ಯಕ್ಷವಾಗಿ ನಮಗೆ ಕಂಡುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೋ ಆಗ ಮನಸ್ಸನ್ನು ಕೇಂದ್ರೀಕರಿಸುವುದಕ್ಕೆ ನಮಗೊಂದು ಪ್ರತೀಕ ಬೇಕಾಗುತ್ತದೆ. ಪ್ರತ್ಯಕ್ಷವಾಗಿ ದೇವರೇ ಬಂದಾಗ ಆಗ ಪ್ರತೀಕಕ್ಕೆಲ್ಲ ಮೊರೆ ಹೋಗಬೇಕಾದದ್ದು, ದೇವನನ್ನೆಲ್ಲೋ ಪೂಜಿಸಬೇಕಾದದ್ದು, ದೇವನಲ್ಲೆಲ್ಲೋ ಶರಣಾಗತಿಯನ್ನು ಹೊಂದಬೇಕಾದದ್ದು. ಪ್ರತ್ಯಕ್ಷವಾಗಿ ಭೂಮಿಯೇ ಇಲ್ಲದೆ ಹೋದರೆ ನೀನು ಹೇಳಿದ ಮಾತು ಸರಿ, ಪ್ರತೀಕದ ಮೂಲಕವಾಗಿ ಸಾಧಿಸಬಹುದು. ಪ್ರತ್ಯಕ್ಷವಾಗಿ ಭೂಮಿಯೇ ಉಂಟಲ್ಲ, ತಪಸ್ಸಿನ ಪುಣ್ಯ ಫಲವು ನಿನ್ನಲ್ಲಿ ಉಂಟಲ್ಲ, ನಿನ್ನ ಪುಣ್ಯ ಫಲದಿಂದಲೇ ಭೂಮಿಗೆ ಸುತ್ತು ಬರಬಹುದಿತ್ತಲ್ಲ ನಿನಗೆ. ಅದಕ್ಕೆ ಬದಲಾಗಿ ನೀನು ಯಾಕೆ ಗೋವನ್ನೇ ಆಶ್ರಯಿಸಿದಿ? ಜನ್ಮತಃ ಬುದ್ಧಿ ಬಂದಲ್ಲಿಂದ ನಾನು ಗೋಪ್ರೇಮಿ. ಅದಿರಲಿ, ನನ್ನ ಎಲ್ಲ ಸಾಧನೆಗಳು ಅದು ಗೋವಿನ ಮೂಲಕವಾಗಿ, ಗೋವಿನಲ್ಲಿ ತಂದೆ ತಾಯಿ ಗುರು ಎಲ್ಲ ದೇವರನ್ನು ಕಾಣುವಂತಹದ್ದು. ಆ ಕಾರಣದಿಂದ ಒಂದು ವಿವಾಹ ಎನ್ನುವಂತಹದ್ದು ತಾಯಿ ತಂದೆಯರು ಮಾಡ್ಲಿಕ್ಕಿರುವಂತಹದ್ದು. ಇಲ್ಲಿ ಪ್ರದಕ್ಷಿಣೆ ಬರುವುದಕ್ಕೆ, ಭೂ ಪ್ರದಕ್ಷಿಣೆ ಬರುವುದಕ್ಕೆ ಇದಮಿತ್ತದು ಅಂತ ಏನು ಶಾಸನ ಇಲ್ಲ, ಯಾವುದೇ ಇಲ್ಲ. ಭೂ ಪ್ರದಕ್ಷಿಣೆ ಬರಬೇಕು. ಈಗ ನೀನು ರಥದಲ್ಲಿ ಹೋದಿ, ದಿವ್ಯವಾದಂತಹದ್ದ, ಆ ದಿವ್ಯತೆಯಲ್ಲಿ ಹೋಗಲಿಕ್ಕೆ ನನಗಿಂದ ಸಾಧ್ಯವೂ ಇಲ್ಲ. ಹೌದೌದು, ಭೂಪ್ರದಕ್ಷಿಣೆಗೆ ಆವಾಗ ಯಾವುದು ಪ್ರತ್ಯಾಮ್ನಾಯ ಮಾಡಬಹುದು? ಈಗ ಒಂದು ವ್ಯಕ್ತಿ ಒಂದು ಭಾರವನ್ನು ಹೊರುವಲ್ಲಿ ಮೌಲ್ಯವನ್ನು ಹೇಳುವುದು. ಒಂದು ವಸ್ತುವಿನ ಮೌಲ್ಯ ಹೇಗೆ ನಿರ್ಣಯ ಆಗ್ತದೆ? ಕೆಲವು ವಸ್ತು ತೂಕ ಹೆಚ್ಚಿದ್ರೆ ಮೌಲ್ಯ ಹೆಚ್ಚು, ತೂಕದಿಂದ ಅಲ್ಲ, ಪ್ರಮಾಣದಿಂದ ಅಲ್ಲ, ಅದರ ಯೋಗ್ಯತೆಯಿಂದ ಮೌಲ್ಯ ಹೆಚ್ಚು, ಗಾತ್ರದಿಂದ ಅಲ್ಲ. ದೊಡ್ಡ ಹೆಚ್ಚು ಹಾಲು ಕೊಡುವ ಪ್ರಾಣಿ ಒಂದು ಉಂಟು, ಇನ್ನೊಂದು, ಹಾಗಂತ ಅದರಲ್ಲಿ ಪೂಜನೀಯತೆ ಇಲ್ಲ. ಕಡಿಮೆ ಹಾಲು ಕೊಡ್ತದೆ ಅಂತ ಹಸುವಿನಲ್ಲಿ ಪೂಜನೀಯತೆ ಕಡಿಮೆ ಇಲ್ಲ. ಹಾಗಾದ್ರೆ ಪ್ರಮಾಣವನ್ನು ತಿಳಿಯುವುದು ಹೇಗೆ ಅಂದ್ರೆ ಅದರಲ್ಲಿರುವಂತಹ ಯೋಗ್ಯತೆ, ಅದರಲ್ಲಿರುವಂತಹ ಪಾವಿತ್ರ್ಯತೆ, ಅದರಲ್ಲಿರುವಂತಹ ಮೌಲ್ಯದಿಂದ ಪ್ರಮಾಣವನ್ನು ತಿಳಿಯುವುದು. ಈ ಮೌಲ್ಯವನ್ನು ಕಂಡು ನಾನು ಪುರುಪ್ರದಕ್ಷಿಣೆ ಯಾಕೆ ಮಾಡಬೇಕಾಗಿಲ್ಲ. ಅದರ ವೈದಿಕ ವಿಧಾನದಲ್ಲಿ ಇದನ್ನು ಮಾಡಿ, ಇದು ಮದುವೆ ಎನ್ನುವಂಥದ್ದು ಒಂದು ವೈದಿಕ ವಿಧಾನದಲ್ಲಿ ಆಗುವಂತಹದ್ದು. ಬ್ರಾಹ್ಮ ಪ್ರತ್ಯೇಕೆಯಲ್ಲಿ ಒಂದು ಪೌರಾಣಿಕವಾದಂತಹ ಹಿನ್ನೆಲೆಯನ್ನು ನೆನಪಿಸ್ತೇನೆ. ಶಿವದೇವರು ತನ್ನ ಮಕ್ಕಳಾದಂತಹ ಗಣಪತಿ ಮತ್ತು ಷಣ್ಮುಖ ದೇವರಿಗೆ ಲೋಕ ಪ್ರದಕ್ಷಿಣೆ ಬಂದವನಿಗೆ ಹಣ್ಣು ಕೊಡ್ತೇನೆ ಅಂತ ಹೇಳಿದ್ರಂತೆ. ಸುಬ್ರಹ್ಮಣ್ಯ ಸ್ವಾಮಿ ಮಯೂರ ವಾಹನನಾಗಿ ಹೋದ, ಬರುವಾಗ ದಿವಸ ಆಯ್ತು. ಆ ತಂದೆ ತಾಯಿಯನ್ನೇ ನಿಲ್ಲಿಸಿ ಪ್ರದಕ್ಷಿಣೆ ಬಂದಂತಹ ಗಣಪತಿ ದೇವರಿಗೆ ಫಲವನ್ನು ಕೊಟ್ಟರಂತೆ ಶಿವದೇವರು. ಅವಾಗ ಸುಬ್ರಹ್ಮಣ್ಯ ಸ್ವಾಮಿ ಕೇಳಿದ, ನಾನು ನೋಡ್ತದೆ, ಇಲ್ಲ ಮಗ ಹಾಗಿಲ್ಲ, ತಾಯಿ ತಂದೆಯರಿಗಿಂತ ದೊಡ್ಡದು ಪ್ರಪಂಚದಲ್ಲಿ ಯಾವುದೂ ಇಲ್ಲ, ಅದಕ್ಕಿಂತ ಶ್ರೇಷ್ಠವಾದದ್ದು. ಹಾಗೆ ದೇವರು ಕೊಟ್ಟ. ಆ ಕಾರಣ ದೇವಧರ್ಮವನ್ನು, ಋಷಿ ಧರ್ಮವನ್ನು, ಮಹಾಜನರು ಹೋದಂತಹ ದಾರಿ ಯಾವುದುಂಟು ಆ ದಾರಿಯನ್ನು ನಾನು ಅವಲಂಬಿಸಿದೆ. ಗೋವಿನಲ್ಲಿ ವಿಶೇಷವಾದಂತಹ ಒಂದು ಸಾನ್ನಿಧ್ಯವನ್ನು ಗುರುತಿಸಿ ಅದರಲ್ಲಿ ಮಾತಾಪಿತೃಗಳದ್ದಾದಂತಹ ಪಾವಿತ್ರ್ಯವನ್ನು ಗಮನಿಸಿಕೊಂಡು ಗೋವಿಗೆ ಪ್ರದಕ್ಷಿಣೆ ಬರುವುದರ ಮೂಲಕವಾಗಿ ತಾನು ಪಣದಲ್ಲಿ ವಿಜೇತನಾಗಿದ್ದೇನೆ. ಧರ್ಮ ಪರಿಷತ್ತು ಘೋಷಣೆ ಮಾಡಿತು. ಅದೇ ನಮಗೆ ಇದರಲ್ಲೆಲ್ಲ ಕಾಣುವುದು ಒಳಗಿಂದ ಒಳಗೆ ಏನೋ ಒಂದು ಹೂಟ ಉಂಟ ಅಂತ. ಯಾಕಂದ್ರೆ ಈಗ ಧರ್ಮ ಪರಿಷತ್ತನ್ನೇ ನಂಬುವುದು ಕಷ್ಟ ಅನ್ನುವಲ್ಲಿಗೆ ಬಂದು ಮುಟ್ಟಿತು ನಿಮ್ಮದ್ದಾದ ವ್ಯವಹಾರ. ಅಲ್ಲದೆ ಹೋದ್ರೆ ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದಂತಹ ಪುಣ್ಯಾತ್ಮನಿಗೆ ಈ ವಾಕ್ಯ ಆ ಪಣದಲ್ಲಿ ಇರ್ತಿದ್ರೆ ನೀನು ಹೇಳಿದ್ದು ಸರಿ. ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದವನಿಗೆ ಅಷ್ಟೇ ಭೂಪ್ರದಕ್ಷಿಣೆಯ ಪುಣ್ಯ ಅಲ್ಲ ಬರಬೇಕಾದದ್ದು. ನಾನು ಯಾಕಿದನ್ನು ಆಡಿದೆ, ಒಂದು ಪಣವನ್ನು ನಿರ್ಣಯಿಸಿಕೊಳ್ಳುವಲ್ಲಿ ಹಿನ್ನೆಲೆಯಲ್ಲಿರುವಂತಹ ಉದ್ದೇಶ ಏನು, ಯಾರು ಅತಿ ಶೀಘ್ರವಾಗಿ ಅಲ್ಲಿಗೆ ಹೋಗಿ ತಲುಪುತ್ತಾರೆ ಅಂತವರಿಗೆ ಏನೋ ಒಂದನ್ನು ಕೊಡ್ತೇವೆ. ಹೀಗೊಂದು ಪಣ ಇರಿಸ್ತಾರೆ ಅಂತ ಆದ್ರೆ ಅಲ್ಲಿಗೆ ಹೋಗಿ ತಲುಪುವುದಕ್ಕೆ ಬದಲಾಗಿ ಇಲ್ಲಿಂದಲೇ ಏನೋ ಒಂದು ಸ್ಪರ್ಶವನ್ನ ಯಾವುದೋ ಒಂದು ಕೋಲಿನ ಮೂಲಕವಾಗಿ ಮುಟ್ಟುವುದು. ತಾನು ಮುಟ್ಟಿದ್ದು ಹೌದು, ಹೀಗೆ ತೋರಿಸಿದ್ರೆ ಸಾಕಾಗುತ್ತದೆ. ಸ್ಪರ್ಶದ ನಿರ್ಣಯದಿಂದ ಬಂದದ್ದು ಹೌದು, ಆದ್ರೆ ಪಣದಲ್ಲಿ ಗೆದ್ದ ಹಾಗಾಗುತ್ತದೆ. ಪಣದಲ್ಲಿ ಗೆಲ್ಲದೆ ನೀನು ವಿವಾಹವಾಗುತ್ತೆ ಅಂತಾದ್ರೆ ಇದರಲ್ಲಿ ಹೂಟ ಉಂಟು, ಮೋಸ ಉಂಟು. ಇನ್ನೂ ಮಹತ್ವ ಉಂಟು ಆ ಗೋವಿನಲ್ಲಿ. ಆ ಗೋವಿನ ಮುಖದಲ್ಲಿ ಏನಿದೆ ಅಂತ ಗೊತ್ತಿದೆ. ಮುಖದಲ್ಲಿ ಬ್ರಹ್ಮ ಸಾನ್ನಿಧ್ಯ ಮತ್ತೆ ತೃಗುತ್ಯಗಳೇ ವಿಷ್ಣು ವೇದ್ಯ ಸುರಪಾ ಸಾನ್ನಿಧ್ಯ ಮತ್ತೆ
ರುದ್ರನಿಗೆನೋ ಚತುರ್ಯುಗ ಮಾನ್ಯವಿದೆಗಳು ನಾಲ್ಕು ಪಾದಗಳು ಗೊರಸುಗಳಿಗೆ ದಿಬ್ಬಲಿಯ ಗೊರಸುಗಳಿಗೆ ದಿಬ್ಬಲಿಯ ಮತ್ತೆ ಊರಿಗೆ ಸಂಜೆಯ ಮಾಲವಯ್ಯ ಗಿರವರಿಪುದು ಎಚ್ಚಲೋಳ ಅರಿಗೆಯೋ ಮಾತೆ ಮಹಿಮೆ ಸುರಭಾ ಪ್ರಕೃತಿಯಲ್ಲಿರುವ ಪ್ರತಿಯೊಂದರಲ್ಲಿಯೂ ನಾವು ದೈವಾಂಶವನ್ನು ಕಾಣ್ತೇವೆ. ಹರಿಯುವ ನೀರಿನಿಂದ ತೊಡಗಿ ಬೀಸುವ ಗಾಳಿ, ಅಣು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮದಲ್ಲಿ ಭಗವಂತನಿದ್ದಾನೆ. ಭಗವಂತನಿಲ್ಲದೇ ಇದ್ರೆ ಯಾವ ಅಸ್ತಿತ್ವವೂ ಇಲ್ಲ, ಯಾವ ಚಲನೆಯೂ ಇಲ್ಲ. ತೇನವಿನ ತೃಣವಿನ ಚಲತೆ. ಗೋವಿನಲ್ಲಿ ಎಲ್ಲವನ್ನು ನಾವು ಆರೋಪಿಸ್ತೇವೆ. ಗೋಪೂಜೆ ಮಾಡುವಾಗ ಸ್ವಯಂ ಸಾನ್ನಿಧ್ಯವೂ ಇದೆ. ಮುಖದಲ್ಲಿ ಬ್ರಹ್ಮ, ಶಿರದಲ್ಲಿ ಶಿವ, ಹೃದಯದಲ್ಲಿ ವಿಷ್ಣು, 4 ಗೊರಸುಗಳಲ್ಲಿ 4 ವೇದಗಳು, ಕೆಚ್ಚಲಿನಲ್ಲಿ ಚತುಸ್ಸಾಗರ, ಕಿವಿಯಲ್ಲಿ ಅಶ್ವನಿ ದೇವತೆಗಳು, ಕಣ್ಣಿನಲ್ಲಿ ಸೂರ್ಯಚಂದ್ರರು, ದಂತ ಪಂಕ್ತಿಗಳಲ್ಲಿ 8 ವಸುಗಳು, ವಾಲ ಮೂಲದಲ್ಲಿ ಏಕಾದಶ ರುದ್ರರು, ವಾಲದ ತುದಿಯಲ್ಲಿ ಸರ್ಪ ಸಂಕುಲ ಇದೆ, ಕೆನ್ನೆಯಲ್ಲಿ ಕಿಂಪುರುಷರೋ ಕಿನ್ನರರೋ ಇದ್ದಾರೆ ಗೋವಿನಲ್ಲಿ. ಹಾಗೆ ಗೋವಿನ ಮಹಿಮೆ ಇದೆ. ರೋಮ ರಾಜ್ಯಗಳಲ್ಲಿ 33 ಕೋಟಿ ದೇವತೆಗಳು. ಸುರನಾಥ, ಈ ಕಾರಣಕ್ಕೆ ಗೋವು ನಮಗೆ ಪವಿತ್ರವಾಗಿದೆ. ಕಹಿ ಹುಲ್ಲನ್ನು ತಿಲ್ಲಿ, ಒಗರನ್ನು ತಿಲ್ಲಿ, ಚೊಗರನ್ನು ತಿಲ್ಲಿ, ಅಥವಾ ಎಲ್ಲಿಯೋ ಹರಿಯುವ ನೀರನ್ನು ಕುಡಿಲಿ, ಅಮೃತೋಪಮವಾದಂತಹ ಹಾಲನ್ನು ಕೊಡ್ತದೆ. ಪ್ರಪಂಚದಲ್ಲಿ ಏಕಕೋಶದಿಂದ ಅನಂತ ಕೋಶದವರೆಗೆ ಯಾವ ಜೀವಿಯೇ ಕರುವನ್ನೋ ಮರಿಯನ್ನೋ ಹಾಕಲಿ ಅಥವಾ ತತ್ತಿಯನ್ನೊಡೆದು ಒಂದು ಹಕ್ಕಿ ಬರಲಿ, ಅವುಗಳು ಹುಟ್ಟಿದ ತಕ್ಷಣ ತಾಯಿ ಸತ್ತು ಹೋದರೆ ಗೋಕ್ಷೀರದಿಂದ ಬದುಕಿಸುವುದಕ್ಕಾಗುತ್ತದೆ. ಆದರೆ ಗೋವಿನ ಕರುವನ್ನು ಬೇರೆ ಯಾವ ಪ್ರಾಣಿಯ ಹಾಲಿನಿಂದಲೂ ಬದುಕಿಸುವುದಕ್ಕಾಗುವುದಿಲ್ಲ. ಇಂತಹ ಪಾವಿತ್ರ್ಯತೆ, ಇಂತಹ ಶ್ರೇಷ್ಠತೆ, ಇಂತಹವರೊಂದು ದೇವಾಲಯ ಅದಿರುವಾಗ ಲಕ್ಷ್ಮೀನಾರಾಯಣನನ್ನು ಪ್ರದಕ್ಷಿಣೆ ಬಂದಂತೆ, ವಾಣಿ ಬ್ರಹ್ಮರನ್ನು ಪ್ರದಕ್ಷಿಣೆ ಬಂದಂತೆ, ಶಿವ ಶಿವೆಯರನ್ನು ಪ್ರದಕ್ಷಿಣೆ ಬಂದ ಬೇಡ, ಇಂದ್ರ ಶಚಿಯರನ್ನು ಪ್ರದಕ್ಷಿಣೆ ಬಂದಂತೆ ನಿನ್ನ ಸಾನ್ನಿಧ್ಯ ಉಂಟು ಇಂದ್ರ. ಆ ಕಾರಣದಿಂದ ಈ ಒಂದು ಪವಿತ್ರ ಕೆಲಸ ಗೌತಮ ಮಾಡಿದ್ದಾನೆ. ಇಂತಹ ಸಂಸ್ಕಾರ ಗೌತಮನಿಗೆ ಉಂಟು. ಬಹುಶಃ ತನ್ನ ಮಗಳೊಬ್ಬ ಋಷಿಯ ಮನೆಗೆ, ಒಬ್ಬ ತಪಸ್ವಿಯ ಮನೆಗೆ, ಸಂಸ್ಕಾರವಂತನ ಮನೆಗೆ ಅವಳು ಬಾಲ್ಯದಿಂದ ಯಾವುದನ್ನು ಅಭ್ಯಾಸ ಮಾಡಿಕೊಂಡು ಅನುಷ್ಠಾನ ಮಾಡಿಕೊಂಡು ಬಂದಿದ್ದಾರೋ ಹಾಗೊಂದು ದಾಂಪತ್ಯ ಆದರೆ ಅವಳ ಬದುಕು ಒಳ್ಳೆದಾದೀತು, ನನ್ನ ಗೃಹಸ್ಥಾಶ್ರಮವೂ ಒಳ್ಳೆದಾದೀತು ಅಂತ ಯೋಚನೆ ಮಾಡಿ ಬಹುಶಃ ನನಗೆ ಕುತ್ತಿಗೆಗೆ ಮಾಲೆ ಹಾಕಲಿಕ್ಕೆ ಹೇಳಿದ್ರು ಅಂತ ನನಗನ್ನಿಸ್ತಾರೆ. ಮುನಿಪತಿ, ಮಾಹಾತ್ಮ್ಯವನ್ನು ಹೇಳುವುದಕ್ಕೆ ಬೇಕಾಗಿ ಅತಿಶಯತಿ ಆಡುವುದು ಅಪಚಾರದ ಮಾತುಗಳಲ್ಲ. ಆಡಬಹುದು. ಮಹಾತ್ಮವನ್ನು ಹೇಳುವುದಲ್ಲಿರುವಂತಹ ಪ್ರಧಾನವಾದಂತಹ ಉದ್ದೇಶ ಒಂದು ಸರಳ ಸೂಕ್ತಿ ಉಂಟು. ಶಂಕಮಧ್ಯ ಸ್ಥಿತಂತೋಯಂ ಬ್ರಹ್ಮಹತ್ಯಾಯುತಂ ದಹೇತ್.
10,000 ಮಂದಿ ಬ್ರಾಹ್ಮಣರನ್ನು ಕೊಂದಂತಹ ದೋಷ ಶಂಖತೀರ್ಥವನ್ನು ಪ್ರೋಕ್ಷಿಸಿಕೊಂಡರೆ ಪರಿಹಾರ ಆಗುತ್ತದೆ. ಆ ವಾಕ್ಯದ ಅರ್ಥ ಹಾಗೆ. ಹಾಗಿದ್ರೆ 10,000 ಮಂದಿ ಬ್ರಾಹ್ಮಣರ ತಲೆ ಕಡಿಯುವ ಶಂಖ ಪ್ರೋಕ್ಷಣೆ ಮಾಡಿದರೆ ಸಾಕು ಅಂತ ಅರ್ಥವು. ಅದರಿಂದ ಬ್ರಹ್ಮಹತ್ಯಾ ದೋಷ ಪರಿಹಾರ. ಪಂಚಗವ್ಯ ಉಂಟು ನಿತ್ಯ ಮೈಲಿಗೆ ಮಾಡಿಕೊಂಡು ಬರುವುದು ಅಲ್ಲ. ಯಾಕಿದನ್ನು ನಾನು ನಾಡಿದೆ, ಅಲ್ಲಿ ಶಂಖತೀರ್ಥಕ್ಕಿರುವ ಮಹಾತ್ಮ್ಯವನ್ನು ಹೇಳುವುದಕ್ಕಾಗಿ ಅತಿಶಯಿಸಿ ಅಂತಹ ವಾಕ್ಯವೊಂದು ಹುಟ್ಟಿಕೊಂಡಿದೆ. ಗೋವು ಸರ್ವದಾ ಪೂಜಿತಳಾಗಿ ಮಾನನೀಯಳಾಗಿ ಉಳಿಯಬೇಕಾದದ್ದು. ಆ ಕಾರಣಕ್ಕಾಗಿ ಗೋವಿನಲ್ಲಿರುವಂತಹ ವಿಶೇಷತೆ ಏನು, ಯಾವುದೆಲ್ಲ ಪೂಜಾರ್ಹವಾದದ್ದು, ಯಾವುದೆಲ್ಲ ಮೌಲ್ಯವುಳ್ಳದ್ದು, ಅದೆಲ್ಲ ಗೋವಿನಲ್ಲಿದೆ. ಹೀಗೆ ಅತಿಶಯಿಸಿ ಗೋವಿನ ಮಹಾತ್ಮೆ ನಾಡುವುದಕ್ಕೆ ಕಾರಣವಾಯಿತು. ಅಷ್ಟದಿಕ್ಪತಿಗಳಿದ್ದಾರೆ, ಮುಖದಲ್ಲಿ ಬ್ರಹ್ಮ ಇದ್ದಾನೆ, ಕಂಠದಲ್ಲಿ ರುದ್ರನಿದ್ದಾನೆ, ಮತ್ತೆ ಹಿಂಬದಿಯಲ್ಲಿ ಸರ್ಪಾದಿಗಳಿವೆ. ಹೀಗಿರುವಂತಹ ಮಹಾತ್ಮೆಯನ್ನು ಹೇಳುವುದಕ್ಕೆ ಕಾರಣವಾದದ್ದೇನು? ಯಾವ ದೃಷ್ಟಿಯಿಂದ ನೋಡಿದರು ಗೋವು ಸಾರ್ವಕಾಲಿಕವಾಗಿ ಪೂಜ್ಯವಾಗಿ ಗೌರವಿಸಲ್ಪಡಬೇಕಾದದ್ದನ್ನುವಂತಹ ಉದ್ದೇಶವೇ ಪ್ರಧಾನವೇ ಹೊರತು ದೇವೇಂದ್ರನಿಗೆ ಕೊಡುವುದನ್ನು ಕೊಂಡೋಗಿ ಗೋವಿನ ಗೊರಸಿಗೆ ಹಾಕಿದ್ರೆ ಆಗುವುದಿಲ್ವ ಅಲ್ವ? ಬ್ರಹ್ಮನನ್ನು ಕುರಿತು ಮಾಡಬೇಕಾದಂತಹ ತಪಸ್ಸಿನನ್ನು ಗೋವಿನ ಮುಖಕ್ಕೆ ಮಾಡಿದ್ರೆ ಆಗುವುದಿಲ್ವ? ಹಾಗಿದ್ರೆ ಅದರ ಅರ್ಥ ಏನು? ಅಂತಹ ಒಂದು ವೈಶಿಷ್ಟ್ಯಗಳಲ್ಲಿವೆ ಅನ್ನುವುದನ್ನು ಆಡಿದರಾದರೂ 10,000 ಬ್ರಾಹ್ಮಣರ ಹತ್ಯೆ ಮಾಡಿದಂತಹ ದೋಷ ಪರಿಹಾರ ಆಗ್ತದೆ ಒಂದು ಬಿಂದು ಶಂಖತೀರ್ಥದಿಂದ ಅಂತ ಆದ್ರೆ, ಹಾಗಿದ್ರೆ ಶಂಖತೀರ್ಥವನ್ನು ನಾವು ತಲೆಯ ಮೇಲೆ ಧರಿಸಿಕೊಳ್ಳೋಣ. ಈ ಭಾವ ಹುಟ್ಟಿಕೊಳ್ಳಲಿ ಅನ್ನುವ ಉದ್ದೇಶಕ್ಕಾಗಿ ಅದರ ಪ್ರಾಧಾನ್ಯವನ್ನು ಸೂಚಿಸುವುದೇ ಹೊರತು ಅದೇ ಅದು ಅನ್ನುವಂತ ಅರ್ಥದಿಂದ ಅಲ್ಲ. ಯಾಕೆ? ಗೋವು ಸಾರ್ವಕಾಲಿಕವಾಗಿ ಪೂಜ್ಯವಾದದ್ದೇ, ನಮಗದರ ಕುರಿತು ಆಕ್ಷೇಪ ಇಲ್ಲ. ಆದ್ರೆ ಪಣದಲ್ಲಿ ನೀನು ಅದನ್ನು ವಿನಿಯೋಗಿಸಬಹುದು. ಇದಕ್ಕೆ ಯುಕ್ತಿವಾದ ಅಂತ ಹೆಸರು. ಯುಕ್ತಿವಾದದ ಮೂಲಕವಾಗಿ ನೀನು ಗೆದ್ದಿದ್ದಿ, ಅಥವಾ ನೀನು ಗೆದ್ದಿದ್ದಿ ಅನ್ನುವಾಗ ಅವರು ಒಪ್ಪುವಲ್ಲಿ ಯಾವುದೋ ಒಂದು ತಂತ್ರವನ್ನು ಹೂಡಿದ್ದಾರೆ ಅಂತ ಅರ್ಥ. ಒಂದು ಪ್ರಾಮಾಣಿಕವಾದ ಪ್ರಯತ್ನ ನಡೆಸಬೇಕಾದಂತಹ ಯಾವುದೇ ಸ್ಪರ್ಧೆಯಲ್ಲಿ ಯುಕ್ತಿಯ ಮೂಲಕವಾಗಿ ಗೆಲುವನ್ನು ಕಂಡುಕೊಂಡರೆ, ಜಾಣ್ಮೆಯನ್ನು ಮೆರೆಸಿದರೆ ಅದನ್ನು ಗೆಲುವೆಂದು ನೀವು ಒಪ್ಪಿಕೊಳ್ಳುವುದಕ್ಕೆ ಸಿದ್ಧರಾಗ್ತೀರಿ ಅಂತ ಆದರೆ ಬದುಕಿನಲ್ಲಿ ಕಷ್ಟಾದೀತು ಮುನಿಪತೆ, ಬದುಕಿನಲ್ಲಿ ಕಷ್ಟಾದೀತು. ಯಾಕಂದ್ರೆ ಯುಕ್ತಿಯಿಂದ ಏನನ್ನು ಹೇಗೂ ಸಾಧಿಸಿದರೂ ನಡೆಯುತ್ತದೆ ಅಂತ ಆಯ್ತಲ್ವಾ? ಅಲ್ಲ, ನಾನು ಆ ಮಾರ್ಗವನ್ನು ಹಿಡಿದಿದ್ದೇನೆ. ಅಥವಾ ಅವಳ ಕೈಯಲ್ಲಿರುವ ಕುತ್ತಿಗೆ ಮಾಲೆಯನ್ನು ತೆಗೆದು ಕುತ್ತಿಗೆಗೆ ಹಾಕಿಕೊಂಡದ್ದಲ್ಲ, ನಾನು ಕಂಡದ್ದಿದು. ಹಾಗಾದ ಕಾರಣ ನನ್ನದು ಹಠವೂ ಇಲ್ಲ, ಒತ್ತಾಯವೂ ಇಲ್ಲ. ಹೌದೌದು, ನಾನು ಆ ಸ್ಪರ್ಧೆಯಲ್ಲಿ ಅವರು ನಿರ್ಣಯಿಸಿದಂತೆ ಆ ಸ್ಪರ್ಧೆಯಲ್ಲಿ ಬಹುಶಃ ಇಂದ್ರ ರಥವನ್ನು ಏರಿ ದೇವಲೋಕಕ್ಕೆ ಹೋದ ಅಂತ ತಿಳ್ಕೊಂಡ್ರೋ ಏನೋ. ಹೌದೌದು, ಈ ಸ್ಪರ್ಧೆಯಲ್ಲಿ ಇಂದ್ರ ಬಂದು ಕಲ್ಯಾಣ ಮಂಟಪದಲ್ಲಿ ಭಾಗವಹಿಸ್ತಾನೆ ಎಂಬ ಕಲ್ಪನೆ ಮುದ್ಗಲರಿಗೆ ಉಂಟಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಅವಳು ಮಾಲೆ ಹಿಡ್ಕೊಂಡು ಹತ್ರ ಬಂದು, ಹೌದಾ, ಕನ್ಯಾಪಿತೃ ತಡದ. ನಾವು ಯಾರು ಆಕ್ಷೇಪ ಮಾಡಲಿಲ್ಲ, ಯಾಕೆ ತಡದಿ ಅಂತ. ನಿರ್ಣಯ ಬದಲಾವಣೆ ಆಯಿತು. ಯಾರು ವಿಶ್ವ ಪರ್ಯಟನೆ ಮಾಡ್ತಾನೆ ಅವನಿಗೆ ಕೊಡ್ತೇನೆ, ಹೌದಾ. ಹಾಗಾದ್ರೆ ಏನು ತಂತ್ರವೋ ಅಥವಾ ಕನ್ಯಾಪಿತೃವಿನ ಸ್ವಾತಂತ್ರ್ಯ ಏನು ನನಗೆ ಹೇಳಿಕೆ ಬರುವಾಗಲೂ ಇದರ ನಿಬಂಧನೆ ಏನೂ ಇಲ್ಲ. ಸ್ವಯಂವರಕ್ಕೆ ಬರಬೇಕು, ಹಾಗೆ ಕನ್ಯಾರ್ಥಿಯಾಗಿ ಬಂದಿದ್ದೇನೆ. ಇಂದ್ರ ಕನ್ಯಾರ್ಥಿಯಾಗಿ ಬಂದಿದ್ದಾನ ಇಲ್ವೋ ಅಂತ ಮುದ್ಗಲನಿಗೆ ಗೊತ್ತುಂಟ ಇಲ್ವೋ ಅಂತ ನಾನಲ್ಲ. ಈಗಲೂ ನಾನು ಹೇಳ್ತೇನೆ, ಹೌದೌದು, ಕುತ್ತಿಗೆಗೆ ಮಾಲೆ ಹಾಕಿದ ತಕ್ಷಣ ಮದುವೆ ಆಯ್ತು ಅಂತ ಅರ್ಥ ಅಲ್ಲ. ಮುದ್ಗಲ ಬೇಕಿದ್ರೆ ಹೇಳಿ, ಆ ಮಾಲೆ ಹಾಕಿಕೊಂಡು ನೀನು ಆಶ್ರಮಕ್ಕೆ ಹೋಗು, ಮಗಳನ್ನು ಬೇರೆ ಕೊಡ್ತೇನೆ, ಮುಂದಿನ ಸಲ ಮುಹೂರ್ತ ನೋಡುವ ಅಂತ ನನ್ನ ಆಕ್ಷೇಪ ಇಲ್ಲ. ನಾನಿದನ್ನು ನಾ ಕಂಡ ದಾರಿಯಲ್ಲಿ ವೈದಿಕ ಮಾರ್ಗದಲ್ಲಿ ನಾನಿದನ್ನು ಮಾಡಿದ್ದೇನೆ. ಹಾಗಾದ ಕಾರಣ ಅವರಿಂದ ನಾನು ಈ ಗೌರವಕ್ಕೆ ಪಾತ್ರನಾಗಿದ್ದೇನೆ. ಇಂದ್ರನ ಹತ್ರ ನನಗೆ ಗೌರವ ಉಂಟು. ನಿರ್ಣಯವನ್ನು ಕೈಗೊಳ್ಳುವಲ್ಲಿ ಅಸ್ವತಂತ್ರಳಾದಂತಹ ಕನ್ಯೆಯವಳು. ಆದ್ದರಿಂದಲೇ ಯಾರ ಕೊರಳಿಗೆ ಮಾಲೆ ಹಾಕಬೇಕು ಅಂತ ಅಪ್ಪಯ್ಯ ಹೇಳಿದ್ರು ಮಾಲೆ ಹಾಕುತ್ತಾಳೆ. ಯಾಕೆಂದ್ರೆ ಪಿತನ ರಕ್ಷಣೆಯಲ್ಲಿರಬೇಕಾದ ಮಿತಿಯನ್ನು ಅರಿತ ಹೆಣ್ಣು ಅಲ್ವಾ? ಅರ್ಥ ಆಯ್ತು. ವಿಧಿ ಹಾಗೆ ಅಲ್ವಾ? ಬಾಲ್ಯದಲ್ಲಿ ತಂದೆಯ ಅಧೀನ, ಮದುವೆ ಆದ ಮೇಲೆ ಗಂಡನ ಅಧೀನ, ಮದುವೆ ಆದ ಮೇಲೆ ಗಂಡನ ಅಧೀನ, ಮದುವೆ ಆದ ಮೇಲೆ ಮದುವೆಯಾದ ಗಂಡನ ಅಧೀನ. ಮಾವಯ್ಯ ಅಂತೂ ಕೇಳಿಸಿಕೊಂಡೆ. ಅಲ್ಲ, ಕೇಳಿಸಿಕೊಂಡದ್ದು ಅಂದ್ರೆ ಹೆಣ್ಣು ಹೆತ್ತವನ ಕಷ್ಟ ಏನು ಅಂತ. ಇನ್ನೂ ಮಕ್ಕಳನ್ನು ಪಡೆಯದೇ ಇದ್ರೆ ನನಗೆ ಕೇಳಿ ಅಭ್ಯಾಸ ಉಂಟು, ಹೌದಾ? ಇಲ್ಲದಿದ್ರೆ ನಾನು ಇದಕ್ಕೆ ಉತ್ತರಿಸಬೇಕಾದ್ದು. ನಾನು ಕೈಯಲ್ಲಿ ಹಿಡಿದ ಮಾಲೆಗೆ ಕುತ್ತಿಗೆಯನ್ನು ತುರುಕಿಸಿದವನ ಅಥವಾ ಎಳೆದು ಕುತ್ತಿಗೆಗೆ ಹಾಕಿಕೊಂಡವನ ಅಲ್ಲ, ಹೌದಾ? ಈ ಸ್ಪರ್ಧೆಗೆ ಇಂದ್ರನನ್ನು ಕರೆದದ್ದು ಯಾಕೆ ಮಾವಯ್ಯ? ಅದೇ ವಿಷಯಕವಾಗಿ ನಾನು ಯೋಚಿಸಿದೆ. ಹೌದಾ? ಅಂತವರನ್ನೆಲ್ಲ ಕರೆಸಿ ನಾನು ಕೆಟ್ಟು ಬಿಟ್ಟನಲ್ಲ. ನಿಮಗೂ ಹಾಗೆ ಮಗಳ ಮದುವೆಯನ್ನು ಬಹಳ ಅದ್ದೂರಿಯಾಗಿ ಮಾಡಬೇಕು. ಇಂದ್ರ ಕನ್ಯಾರ್ಥಿಯಾಗಿ ಬರಬೇಕು ಅಂತ ಹೇಳಿಕೆಯೋ ಅಲ್ಲ ಈ ಸಂಭ್ರಮದಲ್ಲಿ ಮಂತ್ರಾಕ್ಷತೆ ಹಾಕಿ ಹೋಗಬೇಕು ಅಂತ ಹೇಳಿಕೆಯೋ? ನಮ್ಮ ಹೇಳಿಕೆ ಹಾಗೆ ಅಲ್ವೇ?
ಈ ಮದುವೆಯಲ್ಲಿ ಭಾಗವಹಿಸಬೇಕು, ಬಂದವರಿಗೆ ಅಲ್ವಾ? ಬಂದ ಕೂಡಲೇ ಇಂದ್ರನ ಉಪಚರಿಸುವುದು, ಇಂದ್ರನಿಗೆ ಪೂಜೆ ಮಾಡುವುದು, ಕಳುಹಿಸುವುದು, ಆಮೇಲೆ ಸ್ವಯಂವರ ಮಾಡುವುದು ಅಲ್ವಾ? ಆದರೆ ಈ ಪಣವನ್ನು ಆತ ನೇರವಾಗಿ ತನ್ನ ಹೆಗಲ ಮೇಲೆ ಹೊರಿಸಿಕೊಳ್ತಾನೆ ಅಂತ ನಾನು ಭಾವಿಸಿರಲಿಲ್ಲ. ಆಗಲಿ, ಅಂತೂ ಕಾಲಾಯ ತಸ್ಮೈ ನಮಃ. ನಮಗೆ ಗೊತ್ತಿಲ್ಲ ಕಾಲ ಏನನ್ನಂತ. ನಾವು ಕಂಡರಿಯದೇ ಇದ್ರು ನಮ್ಮನ್ನು ಕಂಡು ಅರಿತು ವ್ಯವಹರಿಸುವ ವಿಧಿ ಅಲ್ವಾ? ಖಂಡಿತ. ಈ ವಿವಾಹ ಎನ್ನುವಂತಹದ್ದು ಎಲ್ಲಿ ನಿರ್ಣಯ ಆಗುವುದು? ಅಲ್ಲಿ ನಿರ್ಣಯ ಆಗುವುದು ಇಂದ್ರಲೋಕದಲ್ಲಿ ಅಲ್ವಾ? ಹೊರಡುವಂತ ಮೊದಲೇ ನಿರ್ಣಯ ಆಗಿದೆ. ಆಗದ ಕಾರಣ ಈಗ ಹಾರ ವಿನಿಮಯ ಮಾತ್ರ ಆಗಿದೆ. ಇನ್ನು ವಿವಾಹದ ಮುಂದಿನ ವಿಧಿವಿಧಾನಗಳುಂಟು, ಎಲ್ಲ ಅವಶ್ಯವಾಗಿ ಆಗಬಹುದು. ಅದನ್ನು ಮಾಡಿ ಅದೆಲ್ಲ ನೂತನ ವಧುವರರಾಗಿರುವಂತಹ ನಿಮ್ಮನ್ನು ಸಂತೋಷವಾಗಿ ಕಳುಹಿಸಿಕೊಡುವುದಕ್ಕೆ ಸಿದ್ಧನಾಗುತ್ತಾ ಇದೆ. ಒಳ್ಳೆಯದು. ಹೌದೌದು, ಹೆಣ್ಣೊಪ್ಪಿಸುವ ಕಾರ್ಯಕ್ರಮದಲ್ಲಿ ಮಾಡೋಣ. ಹೌದಾ? ಹಾಗಾದ್ರೆ ನಾವು ಶಾಸ್ತ್ರ ಯಾವಾಗ ಮುಹೂರ್ತ ಯಾವಾಗ ಎಲ್ಲ ನೋಡ್ಬೇಡ್ವಾ? ಅಗತ್ಯ ಅಲ್ವೇ? ಒಳ್ಳೆಯದು ಒಳ್ಳೆಯದು ಒಳ್ಳೆಯದು. ಮದುವೆಯಾದ ಹೊಸತರಲ್ಲಿ ಹಾಗೆ ಒಂದು ಮಾತು ನೀವು ಹೇಳಿದ್ರಿ, ಕನ್ಯಾಂತರಂಗವನ್ನು ಅರಿಯದ ಮುನಿಪ. ನಿಮಗೆ ಮದುವೆ ಆದ ಮೇಲೆ ಗೊತ್ತಾಗ್ತದೆ ಅದರ ರಹಸ್ಯ ಏನು. ಅಭ್ಯಾಸಕ್ಕೆ ಬೇಕಾಗಿ ಮದುವೆ ಆಗ್ಲಿಕ್ಕೆ ಉಂಟಾ? ಇಲ್ಲ ಹೇಳಿದ್ರಿ ನೀವು. ಹಾಗೆ ಬಳಸಿ 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 ದಾಂಪತ್ಯ ಸುಖ ಸಮೃದ್ಧಿ, ಪರಸ್ಪರ ಅರಿತುಕೊಳ್ಳುವಂತಹದ್ದು ದಾಂಪತ್ಯ ಅಂದ್ರೆ. ಮುಖದಲ್ಲಿರುವ ಎರಡು ಕಣ್ಣಿನ ಹಾಗೆ, ಹಾರುವ ಹಕ್ಕಿ ಎರಡು ರೆಕ್ಕೆಯ ಹಾಗೆ, ಓಡುವ ಬಂಡಿ ಎರಡು ಗಾಲಿಯಂತೆ. ಇದು ದಾಂಪತ್ಯ. ಋಷಿ ಪರಂಪರೆಯಿಂದ ಬಂದಿದ್ದಾಳೆ. ಏನು ಬಹಳ ಕಷ್ಟ ಆಗಿದೆ ಅಂತ ನನಗೆ ಅನ್ನಿಸಲಿಲ್ಲ. ಪ್ರಾತರ್ ಸಂಧ್ಯೆ, ಮಧ್ಯಾಹ್ನ ಸಂಧ್ಯೆ, ಸಾಯಂ ಸಂಧ್ಯೆ, ಎಲ್ಲ ಕೆಲಸವನ್ನು ಹೆಂಡತಿಯೇ ಮಾಡಬೇಕು ಅಂತ ಗಂಡ ಕುಳಿತುಕೊಳ್ಳುವುದಲ್ಲ, ಗಂಡನು ಮಾಡಬೇಕು. ಒಟ್ಟು ಎರಡು ಕಾಲಿದ್ರೆ ಅಲ್ವೋ ನಡೆ ಆಗುವಂತಹದ್ದು. ಆ ಕಾರಣದಿಂದ ನಿಮಗೆ ಸುದ್ದಿ ಗೊತ್ತಾಗಿದ? ಹುಳಿ ಮಾವಿನಕಾಯಿ ಕೇಳಿದ್ದವಳು ವಾಂತಿ ಮಾಡಿದ್ದು, ಸೀಮಂತ ಮುಗಿಯಿತು. ಮೊದಲ ಹೆರಿಗೆಯಲ್ಲಿ ಗಂಡು ಮಗುವನ್ನು ಹೆತ್ತುಕೊಟ್ರು. ದಾಂಪತ್ಯದ ಆನಂದ ಅದು ಸುಮಧುರವಾದದ್ದು. ಶತಾನಂದ ಅಂತ ನಾಮಕರಣ ಮಾಡಿ, ಅಂದ್ರೆ 100 ಪಟ್ಟು ಆನಂದ ವರ್ಧಿಸಲಿ ಕುಟುಂಬದಲ್ಲಿ. ಕರ್ಮಪುತ್ರ ಒಂದೇ ವರ್ಷದ ಅಂತರ. ಎರಡನೇ ಹೆರಿಗೆಯಲ್ಲಿ ಹೆಣ್ಣು ಹೆತ್ಲು, ಅಲ್ಲ ಹೆರುವುದು ಹೆಣ್ಣೆ, ಹೆಣ್ಣು ಮಗುವನ್ನು ಹೆತ್ಲು ಅಂತ, ಹೆಣ್ಣು ಹೆತ್ಲು ಅಂತ. ವಿಮಲೆ ಅಥವಾ ವಿಮಲ ನಾಮಕರಣ. ಮೊದಲ ಹೆರಿಗೆಯಲ್ಲಿ ಹೆಣ್ಣಾಗಬೇಕಾಗಿತ್ತು. ಯಾಕೆ ಹೆಣ್ಣಾಗಬೇಕು ಮೊದಲ ಹೆರಿಗೆಯಲ್ಲಿ? ಒಂದು ಕನ್ಯಾದಾನವನ್ನು ಪಡೀತೇವಲ್ಲ, ಆ ಸಾಲ ಮಾಡಿಯೇ ಹೋಗುವುದಾ? ಕನ್ಯಾದಾನವನ್ನು ಮಾಡುವುದಕ್ಕೆ ಬೇಕಾಗಿ ಮೊದಲ ಹೆರಿಗೆಯಲ್ಲಿ ಹೆಣ್ಣಾಗಬೇಕು. ಆಮೇಲೆ ಧರ್ಮಪುತ್ರ ಗಂಡು. ಅಂದ್ರೆ ಏನೇ ಆಗಲಿ ಅಧ್ಯಯನ ಅಭ್ಯಾಸ ಈ ದಾಂಪತ್ಯದ ಜೊತೆಗೆ ಸ್ವಲ್ಪ ಹಿಂದೆ ಬಿದ್ದನೋ ಅಂತ ನನಗೆ ಅನ್ನಿಸಿತು. ಮದುವೆಯ ಹೊಸತು, ಹೊಸ ಮದುವೆ ಅಲ್ಲ, ಮದುವೆಯ ಹೊಸತರಲ್ಲಿ 10,000 ಮಂದಿ ಶಿಷ್ಯರಿದ್ದಾರೆ, ಕುಲಪತಿ ನಾನು. ಆದರೆ ಬಿಡುವಿದ್ದಾಗ ಬೇರೆ ಬೇರೆ ಗುರುಕುಲಗಳಿಗೆ ಹೋಗಿ ವಿಶೇಷವಾದಂತಹ ವಿದ್ಯೋಪದೇಶವನ್ನು ಮಾಡುವುದು ನನಗೆ ಪ್ರವೃತ್ತಿ. ನಾವು ಪರಿವ್ರಾಜಕರಾಗಿ ಇದ್ದೇವೆ. ಅದಕ್ಕಾಗಿ ಆಶ್ರಮದ ಎಲ್ಲ ಹೊಣೆಯನ್ನು ಅವನಿಗೆ ವಹಿಸಿಕೊಟ್ಟು ಒಂದಷ್ಟು ಅಧ್ಯಾಪನ, ಇದಕ್ಕಾಗಿ ಅನ್ಯಾನ್ಯ ಗುರುಮಠದವರು ಬರುವುದಕ್ಕೆ ಹೇಳಿದ್ದಾರೆ ಆಶ್ರಮವಾಸಿಗಳು. ಅದಕ್ಕಾಗಿ ನೇರವಾಗಿ
ರೆಡಿ. ಏನಮ್ಮ ಚಿಂತೆಯು ಮನದಿ ಅಮ್ಮ, ಏನಮ್ಮ ಚಿಂತೆಯು ಮನದಿ ಆ, 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 ಅಡಿಗೆ ಕೋಣೆಗೆ ಹೋದಾಗಲೂ ನೀವಿಲ್ಲ. ಆಶ್ರಮದ ಒಳಗೂ ಹೊರಗೆಲ್ಲ ಓಡಾಡಿದೆ, ಅಲ್ಲಿಯೂ ನೀವಿಲ್ಲ. ಹಟ್ಟಿಗೆ ಹೋಗಿ ನೋಡಿದೆ, ಅಲ್ಲಿಯೂ ನೀವಿಲ್ಲ. ಇಲ್ಲಿ ಮೂಲೆಯಲ್ಲಿ ಕೂತಿದ್ದೀರಲ್ಲ, ಏನಮ್ಮ ಚಿಂತೆ? ನಂದೇನಾದ್ರೂ ತಪ್ಪಾಯ್ತಾ? ನಾನೇನಾದ್ರೂ ಬೇಡದ್ದು ಮಾಡಿದ್ದೇನ? ಹೇಳಿ ಅಮ್ಮ. ನಿನಗೆ ಬೀಳಿದರ ಹವಾಗದು ಮನಗೆ ಮುದವಿಲ್ಲ, ತೆರಳಿಗೆ ನಿನಗೆ ಕಾರ್ಯಾರ್ಥದಲ್ಲಿ ಬೇಸರವೆನದು ಬೀಳಿದರೆ ಅರ್ಥವಾಗಲು. ಯಾರಮ್ಮ ಮಾತಾಡಿದ್ದು? ಕೇಳಿದ ಪ್ರಶ್ನೆಗೆಲ್ಲ ನಾನು ಉತ್ತರಿಸಿದ್ರೆ ಅದು ನಿನಗೆ ಅರ್ಥ ಆಗಬೇಕಲ್ಲ. ಅರ್ಥ ಆಗುವಾಗ ಹೇಳಿ ಅಮ್ಮ. ಅರ್ಥ ಆಗುವಾಗ ಹೇಳಿದ್ರು ನಿನಗೆ ಅರ್ಥ ಆಗುವುದಿಲ್ಲ. ಆದ್ರೂ ಸ್ವಲ್ಪ ಕೇಳುವಾಗೆ ಹೇಳಿ ಅಮ್ಮ. ಕೇಳುವುದಿಲ್ವೋ? ನಿನಗದೆಲ್ಲ ಅರ್ಥ ಆಗುವುದಿಲ್ಲ ಜ್ಞಾನದೇವ. ಏನಮ್ಮ? ನೋಡು, ಮದುವೆಯಾಗಿ ನನ್ನನ್ನು ಕರೆತಂದ್ರು. ಹೌದು. ಹೌದಾ? ಅವ್ರೀಗ ಇದ್ದಾರೆ ಆಶ್ರಮದಲ್ಲಿ? ಇಲ್ಲ. ನನಗೆ ಎಲ್ಲಿ ಬೇಸರ ಆಗ್ತದೆ, ನನಗೆ ಏನು ಬೇಕು ಅದನ್ನೆಲ್ಲ ಒದಗಿಸಿ ಕೊಡಬೇಕಾದವರು ಯಾರು ಹೇಳು? ಯಾರು? ನಿಮ್ಮ ಗಂಡ. ಅವರಿದ್ದಾರಾ? ಇಲ್ಲ. ನನಗೆ ಆಶ್ರಮದಲ್ಲಿದ್ದು ಬೇಸರ ಆಗುದಿಲ್ವ ಹೇಳು? ಅವರಿಲ್ಲದೆ ಏನಾಯ್ತು? ನಾವಿಲ್ವಾ ಅಮ್ಮ? ಎಂತದ್ದ? ನಿಮಗೆ ಬೇಕಾದನ್ನು ತಂದುಕೊಡ್ಲಿಕ್ಕೆ. ನೀವು ಕೊಟ್ಟರೆ ಅವರು ಕೊಟ್ಟಾಗತ್ತದ? ಇಲ್ಲ. ಸುಖ ಕಷ್ಟಗಳನ್ನು ಕೇಳುತ್ತಾ ಜೊತೆ ಜೊತೆಯಾಗಿ ಇದ್ದು ಮಾತನಾಡುತ್ತಾ ದಿನವನ್ನು ಕಳೆದ್ರೆ ಅದರಲ್ಲಿರುವಂತ ಸಂತೋಷವೇ ಬೇರೆ, ಆ ಸಂಬಂಧವೇ ಹಾಗೆ. ಅದನ್ನೇ ಮರೆತೆಯಿಂದ ಹೊರಟು ಹೋಗಿದ್ದಾರೆ ಯಾಗ ಯಜನಾದಿಗಳು ಅಂತ ಆಗಾಗ ಹೋಗ್ತಾ ಇರ್ತಾರೆ. ಆಶ್ರಮದಲ್ಲಿ ನಾನಿದ್ದು ನನಗೆ ಬೇಸರ ಆಗದೆ ಇರ್ತದೆ. ಅವರು ಒಬ್ಬರೇ ಮಾತಾಡಿ ಮಾತಾಡಿ ಅವರಿಗೆ ಸಾಕಾಗ್ತದೆ. ನಿಮ್ಮ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಜನ ಇಲ್ಲ ಅಂತ ನೀವು ಅದಕ್ಕೆ ಯೋಚನೆ ಮಾಡುದ? ಇದಕ್ಕೆ ಚಿಂತೆ ಮಾನಸ ಮುಖವಾಗುವುದಂತೆ, ಮಾನಸ ಮುಖವಾಗುವುದಂತೆ.
ನಮ್ಮ ಗುರುಗಳೇ ಅಂದ್ರೆ ನಿಮ್ಮ ಯಜಮಾನರು ಅವ್ರು ಹಾಗೆ ಹೇಳಿದ್ದೆ ನಿನಗೆ. ಹೌದೌದು. ಅಷ್ಟೇ ಅಲ್ಲಮ್ಮ, ಇಲ್ಲೇ ಕೂತ್ರೆ ನಮಗೆ ಬೇರೆ ಏನು ಕೆಲಸ ಇಲ್ಲದಿದ್ದಾಗ ಬೇರೆ ಬೇರೆ ಚಿಂತೆ ನಮ್ಮನ್ನು ಕಾಡ್ತದೆ. ಅದಕ್ಕಿಂತ ನಾವು ಇದರಿಂದ ಹೊರಗೋದಾಗ ನಮಗೆ ಬೇರೆ ಬೇರೆ ವಿಷಯಗಳೇ ಸಿಗ್ತದೆ. ನೀನಾಗಾಗ ಹೋಗಿ ಬರ್ತಾ ಇರ್ತೀಯ, ನನಗೇನು ಹಾಗೆ ಹೋಗ್ಲಿಕ್ಕೆ ಆಗ್ತದೆ ಹೇಳು. ಅದಕ್ಕೆ ನಿಮ್ಗೆ ಇವತ್ತು ಜೊತೆ ನಾನಿದ್ದೇನೆ ಅಂತ ನಾನು ಹೇಳಿದ್ದು. ಅಲ್ಲ ನೀನಿದ್ರು ನಾನು ಆಶ್ರಮ ಬಿಟ್ಟು ನನಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ ಹೇಳು. ಹಾರುವ ಹಕ್ಕಿಯನ್ನು ನೋಡಿದಾಗ ನಮಗೆ ಸಂತೋಷ ಆಗ್ತದೆ. ಬಣ್ಣ ಬಣ್ಣದ ಚಿಟ್ಟೆಗಳನ್ನು ಕಂಡಾಗ ನಮ್ಮ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುತ್ತದೆ. ಹರಿಯುವ ನೀರಿನ ಜುಳು ಜುಳು ಧ್ವನಿ, ಆಮೇಲೆ ಪಕ್ಷಿಗಳ ಕಲರವ, ಕೆರೆಯಲ್ಲಿರುವಂತಹ ಮೀನುಗಳು, ಅಲ್ಲಲ್ಲಿ ಓಡಾಡ್ತಾ ಜಿಗಿತ ಹರಿದಿರುವಂತ ಮಂಗಗಳನ್ನು ನೋಡ್ತಾ ಇದ್ದಾಗೆ ನಮ್ಮನ್ನು ನಾವೇ ಮೈ ಮರಿತೇವೆ. ಮಂಗಗಳನ್ನು ನೋಡ್ಬೇಕಂತ ಹೊರಗೆ ಹೋಗ್ಬೇಕಂತ ಏನಿಲ್ಲ. ಅಂದ್ರೆ ನಿಮ್ಮ ಎದುರಿಗೆ ನಿಂತ ನಾನೇ ಮಂಗನೇ. ನೀನಲ್ಲಪ್ಪ. ಹಾಗಾಗಿ ನಾವು ಇದರಲ್ಲೇ ಇರುವುದಲ್ಲ, ಸ್ವಲ್ಪ ಹೊರಗೆ ಹೋಗುವ ಸುತ್ತಾಡ್ಲಿಕ್ಕೆ ಅಂದ್ರೆ ಮನಸ್ಸಿಗೆ ನೆಮ್ಮದಿ ಆಗ್ತದೆ. ಸಿಗ್ತದ? ಹೌದು. ಸತ್ಯವಾ? ಅದೇ ಎಲ್ಲ ಆಶ್ರಮದಲ್ಲಿ ಕೆಲಸ ಮುಗಿದಿದೆ. ಹೌದು. ಹೋಗಿ ಬರೋಣ. ಲಲನೆ ಪ್ರಕೃತಿ ರಾಮಣಿ ಯಗ ಚೆಲುವಿ ಗುರಿ ಮೈ ಪ್ರಕೃತಿ ರಾಮಣೀಯಗ ಚೆಲುವಿ ಗುರಿ ಮೈ ಮರಿಗೆ ಮಾನಸ ನಲಿದು ತಂದು ಮಾನಸ ನಲಿದು ತಂದು ಬೆಂದ ಮನಗೆ ಮುದವ ನೀಡಿ ತಂದು ಬನಸಿರಿ ಬೆಂದ ಮನಗೆ ಮುದವ ನೀಡಿ ತಂದು ಬನಸಿರಿ ಮುದವ ನೀಡಿ ತಂದು ಬನಸಿರಿ ಮುದವ ನೀಡಿ ತಂದು ಬನಸಿರಿ ಮುದವ ನೀಡಿ ತಂದು ಬನಸಿರಿ.
ಉಮೇದಿಲ್ಲ. ಅಯ್ಯ ನಾನು ಮೊದಲಿಂದ ಹಾಗೆ. ನಾನ ನಾನು ಅದರ ಬಗ್ಗೆ ಹೆಚ್ಚು ಉಮೇದಿಲ್ಲ ನನಗೆ. ನಾನೇನ್ ಮಾಡಿದೆ? ನೀವು ಇಂದ್ರ 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 ಹೇಳ್ಕೊಂಡು ನನ್ನನ್ನು ಅಪ್ಪಿಡ್ದೋದು ನೀವು. ಇಂದ್ರನ್ನ ನಾನು ಇಂದ್ರ ಅಂತ ಹೇಳಿದ್ನ? ಹೊಸ ಅನುಭವ ಇದೆಯಲ್ಲ ನನಗೆ. ಏನಂತ ಗೊತ್ತ, ನಾನು ಅದರಲ್ಲೆಲ್ಲ ಇಲ್ಲ ಅಮ್ಮ. ಯಾವ್ದ್ರಲ್ಲಿದ್ದಾರೆ? ಯಾವ್ದ್ರಲ್ಲಿ ಯಾರಿದ್ದಾರೆ ಅಂತ ಬೇಕಲ್ಲ. ನೀವು ಮತ್ತೇನು ಇಂದ್ರ ಇಂದ್ರ ಅಂತ ಹೇಳಿದ್ದು? ಬೈಲಿ ಇಂದ್ರ ಅಂತ ಹೇಳಿದ್ನ ನಾನು? ಹೌದು. ನಿನ್ನನ್ನು ಬಿಗಿಯಾಗಿ ಅಪ್ಪಿದ್ನ? ಹೌದು. ಜ್ಞಾನದೇವ, ಓ ನಾನು ಇಂದ್ರ ಅಂತ ಹೇಳಿದ್ದಲ್ಲ, ಮತ್ತೆ ಇಂದ್ರ ಪೂಜೆ ಮಾಡಿದ್ದು. ಇಂದ್ರ ಪೂಜೆಯ ಹಾ. ಈಗ ಅಪ್ಪಿ ಹಿಡಿದು ಇಂದ್ರ ಪೂಜೆ ಮಾಡುವ ಕ್ರಮ ಉಂಟಾ? ಹಾಗಲ್ಲ, ಗುರುಗಳು ನನ್ನ ಹತ್ರ ಯಾವತ್ತೂ ಹೇಳಲೇ ಇಲ್ಲ ಏನಂತ. ಅಪ್ಪಿ ಹಿಡಿದು ಇಂದ್ರ ಪೂಜೆ ಉಂಟು ಅಂತ ಹೇಳಿ. ಹೇಳಿಲ್ವಾ ನಿನಗೆ? ಇಲ್ಲ, ಗುರುಗಳು ಬರಲಿ, ನಾನು ಅವ್ರ ಹತ್ರ ಕೇಳ್ತೇನೆ. ಇಂದ್ರ ಪೂಜೆ ಉಂಟಾ, ಅಪ್ಪಿ ಹಿಡಿಯುವ ಕ್ರಮ ಉಂಟಾ ಅಂತ ಕೇಳ್ತೇನೆ. ಹಾಗಲ್ಲ, ಕೇಳಬೇಡ. ಯಾಕೆ ಇಂದ್ರ ಪೂಜೆ ಮಾಡಿದೆ ಗೊತ್ತಾ? ಯಾಕೆ? ಪ್ರಕೃತಿಯನ್ನು ಒಮ್ಮೆ ನೋಡಿದೀಯ ನೀನು? ಹಾ. ಹೇಗೆ ಕಾಣ್ತಾ ಇದೆ ಹೇಳು? ಹೇಗೆ ಹೇಗೆ? ಹೇಗೆಮ್ಮ? ಪ್ರಶಾಂತವಾಗಿ ಇದೆ. ಹೌದೌದು. ಹಾ 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 ಹಾ. ಆಗ ಆಗ ಸ್ವಲ್ಪ ಚಳಿ ಚಳಿ ಇತ್ತು, ಈಗ ಸೆಕೆ ಸೆಕೆ ಆಗ್ತಾ ಉಂಟು. ಯಾಕೆ? ನೋಡಿದೆಯಾ ಹೆಮ್ಮರವನ್ನು? ಹಾ. ಮುಗಿಲೆತ್ತರಕ್ಕೆ ಬೆಳೆದು ನಿಂತಿರುವ ಹೆಮ್ಮರಗಳು. ಹೌದಮ್ಮ. ಗಗನಚುಮ್ಮಿ ವೃಕ್ಷಗಳು. ಹಾ. ನೋಡಿದೆಯಾ ಆ ಕಡೆಯಲ್ಲಿ? ಹಾ. ಆ ಮರದ ಬುಡವನ್ನು ನೋಡು. ನೋಡ್ತಾ ಇದೆ. ಲತೆ ಒಂದು ಚೆನ್ನಾಗಿ ಹಬ್ಬಿಕೊಂಡಿದೆ. ಹೌದು. ಅಲ್ಲ, ಆ ಮರವನ್ನು ತಬ್ಬಿಕೊಂಡಿದೆ. ಹೌದಮ್ಮ. ಆ ಲತೆಗೆ ಆ ಮರವೇ ಆಧಾರ. ಹಾ. ನೋಡು, ಚೆನ್ನಾಗಿ ಲತೆ ಹಬ್ಬಿ ಹಾ. ಎಷ್ಟು ಚೆನ್ನಾಗಿ ಹೂವನ್ನು ಬಿಟ್ಟಿದೆ ನೋಡು. ಹೌದಮ್ಮ. ಹಾ. ಇಲ್ಲಿ ನೋಡಿ, ಲತೆ ಮೇಲೆ ಹೋಗುತ್ತಾ ಹೋಗುತ್ತಾ ಸುತ್ತಲೂ ಹೂ ಬಿಟ್ಟಿದೆ. ಆ ಹೂವಿನ ಗಂಧ ಎನ್ನುವುದು, ಹಾ. ಮಾರುತ ಎನ್ನುವುದು ಹಾ. ತಂಪು ತಂಪಾಗಿ ಬೀಸುತ್ತಾ ಹಾ. ನಮ್ಮ ನಾಸಿಕಕ್ಕೆ ಬಂದು ಕೊಡ್ತಾ ಇದ್ದಾನೆ. ಹೌದೌದು, ಪರಿಮಳ ನಾಸಿಕಕ್ಕೆ ಹೋಗ್ತಾ ಉಂಟು. ಹಾ. ಹಾ. ಎಷ್ಟು ಪರಿಮಳ ಅಲ್ವಾ? ಹೌದೌದು. ಎಷ್ಟೊಂದು ಸುಗಂಧ ಅಲ್ವಾ? ಹುಬ್ಬಳ್ಳಿಯ ಪರಿಮಳ ನಾಸಿಕಕ್ಕೆ ಹೋಗ್ತಾ ಉಂಟು. ಹೂ ಬಳ್ಳಿಯ. ಹಾ. ಹೌದಮ್ಮ. ಇಲ್ಲಿ ಬಾ. ಓ, ಅಲ್ಲಿ ನೋಡು, ಏನು? ಎರಡು ಜಿಂಕೆಗಳು ಹಾ. ಕುಣಿಯುವುದನ್ನು ನೋಡಿದ್ಯಾ? ಯಾವುದಲ್ಲ ಅದು? ಒಂದು ಗಂಡು ಒಂದು ಹೆಣ್ಣು ಇರಬೇಕು. ಹೇಗೆ ಹೇಳಿದಿ? ಒಂದಕ್ಕೆ ಕೊಂಬುಂಟು, ಮತ್ತೊಂದಕ್ಕೆ ಕಿವಿ ದೊಡ್ಡದಾಗಿ ಉಂಟು. ಹೌದಪ್ಪ. ಹಾ. ಕೊಂಬಿರುವುದೆಲ್ಲ ಗಂಡು, ಹಾ. ಕೊಂಬಿಲ್ಲದೆ ಇರುವುದೆಲ್ಲ ಹೆಣ್ಣು. ಹೌದಾ? ಹೆಣ್ಣಿಗೆ ಕೊಂಬಿಲ್ಲವೇ? ಇಲ್ಲಪ್ಪ, ಹಾ. ಕೊಂಬೆಲ್ಲ ಗಂಡಿಗೆ ಇರುವುದು. ಆಯ್ತಮ್ಮ. ಜೋಡಿಯಾಗಿ ಇದ್ದಾವೆ ಹರಿಣಗಳು. ಹಾ. ಇತ್ತಿಂದತ್ತ ಅತ್ತಿಂದಿತ್ತ ನಲಿಯುವ ಚಂದವನ್ನು ನೋಡಿದೆಯೇನೋ ನೀನು? ಹೌದು. ಹಾ. ಅಲ್ಲಿ ನೋಡು, ಮರದ ಮೇಲೆ ಹಾ. ಗಿಣಿಗಳೆರಡು. ಹಾ. ಏನ್ ಮಾತಾಡುದು? ಏನ್ ಮಾತಾಡ್ತಿದ್ದಾವೆ? ಬಿಸಿ ಬಿಡ್ತಾ ಇದ್ದಾವೆ. ಪಿಚಿ 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 ಅಂತ ಮಾತಾಡ್ತಿದ್ದಾವೆ. ಹಾ. ಏನು? ಏನಮ್ಮ? ಅಲ್ಲಿ ಒಂದು ಗಂಡು ಒಂದು ಹೆಣ್ಣು. ಹೌದಾ? ಹಾ. ಈಗ ಅದರಲ್ಲಿ ನಾವು ಹೇಗಮ್ಮ? ಅದಕ್ಕೆ ಗಂಡಿಗೆಲ್ಲಿಟ್ಟು ಕೋಡು. ಕೋಡಲ್ವ ಅದು? ಪ್ರಾಣಿಗಳಲ್ಲಿ. ಹಾ. ಇದರಲ್ಲಿ ಗಮನಿಸು. ಹಾ. ಯಾವುದು? ಪಕ್ಷಿಗಳಲ್ಲಿ ಕೋಡಿಲ್ಲ. ಅದು ಗಂಡು ಹೆಣ್ಣು ಎನ್ನುವ ಪ್ರಭೇದ ಗೊತ್ತಾಗುವುದು ಹೇಗೆ ಹೇಳು? ಹೇಗೆ? ಗಂಡು ಹಾ. ಆ ಹೆಣ್ಣನ್ನು ಬಳಿಗೆ ಕರಿತಾ ಇದೆ. ಹಾ. ಆದ್ರೆ ಹಾ. ಹೆಣ್ಣು ಹಾ. ನಾಚಿ. ಹಾ. ನೋಡು, ನಾಚೋದು ನೋಡ. ಹೌದೌದು. ಹೆಣ್ಣು ನಾಚುವುದೇ ನೋಡ್ತಾ ಇದ್ದೇನೆ. ಅದರಾಗೆ ನೀವು ಅಭಿನಯ ಮಾಡ್ತಾ ಇದ್ದೀರಿ. ಹೆಣ್ಣಿಗೆ ನಾಚಿಕೆ ಉಂಟು, ಹಾ. ಆದ್ರೆ ಗಂಡಿಗೆ ನಾಚಿಕೆ ಇಲ್ಲ. ಹೌದೌದು. ಹಾ. ಹೆದರಿಕೆ ಉಂಟು. ನಾಚಿಕೆ ಇಲ್ಲ, ಹೆದರಿಕೆ ಉಂಟು. ಯಾರಿಗೆ? ಗಂಡಿಗೆ. ಒಂದು ಗಂಡು ಒಂದು ಹೆಣ್ಣು. ಹಾ. ನೋಡಿದ್ಯಾ? ಎಲ್ಲಾ ಪ್ರಾಣಿ ಪಕ್ಷಿಗಳೆಲ್ಲ ಒಂದು ಗಂಡು ಒಂದು ಹೆಣ್ಣು. ಹೌದು. ಎಲ್ಲ ಜೋಡಿ ಜೋಡಿಯಾಗಿ ಇದ್ದಾವೆ. ಹೌದು. ಓ. ಇಲ್ಲಿ ನೀವು ನಾವು ಒಂದು ಗಂಡು ಒಂದು ಹೆಣ್ಣು ಇಬ್ಬರು ಇದ್ದೇವೆ ನಾವು. ನಿನಗೆ ಹೇಳಿದ್ದಲ್ಲ ನಾನು. ಅಲ್ವಾ? ನೋಡಿದ್ಯಾ ಅಲ್ಲಿ ಕಾಸಾರ? ಹಾ. ಹೇಗುಂಟು? ಕಷಾಯ ಹೇಗುಂಟು? ಕಷಾಯವಲ್ಲ, ಕಾಸಾರ. ಕಾಸಾರ. ಸರೋವರ. ಹೌದು. ಒಮ್ಮೆ ನೋಡೋಣ. ಹಾ. ಓಹೋ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಹೌದೌದು. ನಮ್ಮ ಪ್ರತಿಬಿಂಬ ಎನ್ನುವುದು ಕಾಣ್ತಾ ಇದೆ. ಹಾ. ನೋಡು, ಎಷ್ಟು ಜ್ಞಾನದೇವ. ಈಚೆ ಕಾಣುವುದು ನನ್ನ ಮುಖ, ಅಲ್ಲಿ ನನ್ನ ಎಡಭಾಗದಲ್ಲಿ ಕಾಣುವುದು ಆ ಸುಂದರ. ಯಾರವ? ಯಾರವ? ಯಾರು? ನಾನೇ ಇರ್ಬೇಕು. ನೀನಾ? ಹೌದು. ನೀನಲ್ಲ. ಮತ್ತೆ ನೀನಲ್ಲ ಅದು. ಎಡಬದಿಯಲ್ಲಿ ಅದು ಬೇರೆ. ನೋಡು, ಹಾಗೆ ಬಲಕ್ಕೆ ಬಂದ ನೋಡು, ನನ್ನ ಬಲಭಾಗದಲ್ಲಿ ಕಾಣುವಂತಹ ಸುಂದರ ಪುರುಷ ಯಾರವ? ನಾನೇ 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 ಇಷ್ಟು ಚಂದ ಇದ್ದೇನೆ ಅಂತ ನನಗೆ ಇವತ್ತೇ ಗೊತ್ತಾಗೋದು. ನೀನು ಚಂದವ ಅಲ್ವಾ? ನೀನಲ್ಲ. ಯಾರು ಅದು? ಯಾರು? ನೋಡೋಣ, ನಿಲ್ಲು. ಒಂದು ಕಲ್ಲ ನೆಸೆದಾಗ ನೋಡಿದೆ ಹೇಗೆ ತರಂಗಗಳು? ಹೌದೌದೌದು. ತರಂಗ ನೀರಲ್ಲಿ ಬಿತ್ತಮ್ಮ, ನೀರಲ್ಲಿ ಬಿತ್ತು ತರಂಗ. ನೀರಿನಲ್ಲಿ ಉಂಟಾದದ್ದು ತರಂಗಗಳು. ತರಂಗ. ಇದನ್ನೆಲ್ಲ ಕಾಣುವಾಗ ಈ ಸೌಂದರ್ಯಕ್ಕೆ
ಇಂದು ಈ ಪರಿಸರ ಇಷ್ಟು ಸುಂದರವಾಗಿ ಕಾಣುವುದಕ್ಕೆ ಇದಕ್ಕೆಲ್ಲ ಕಾರಣನಾದವ ಯಾರು ಹೇಳು? ಯಾರು? ಇಂದ್ರನಲ್ವೇನೋ? ಹೌದಾ? ಹಾಗಾಗಿ ನಾನು ಹೇಳಿದ್ದು ಇಂದ್ರ ಪೂಜೆ ಮಾಡಿದ್ದು ಅಂತ. ಓ, ಹಾಗೆ ನಾನು ಇಂದ್ರ ಇಂದ್ರ ಅಂತ ಹೇಳಿದ್ದು. ಸೌಂದರ್ಯಕ್ಕೆ ಅಧಿದೇವತೆ ಇಂದ್ರ. ಹಾಗೆ ನೀವು ಇಂದ್ರ ಪೂಜೆ ಮಾಡಿ ಮಾಡಿ ನನ್ನನ್ನು ಅಪ್ಪಿ ಹಿಡಿದದ್ದು. ಅಪ್ಪಿ ಹಿಡ್ದದಲ್ಲ, ಇಂದ್ರನನ್ನು ನೀನು ಕಾಣು ಅಂತ ಹೇಳಿದ್ದು ನಾನು. ಇಂದ್ರ ಪೂಜೆ ಆಯ್ತಾ? ಆಯ್ತು, ಸರಿ ಸರಿ. ಹಾಗಾದ್ರೆ ಗುರುಗಳು ಬರಲಿ, ನಾನು ಅವ್ರ ಹತ್ರ ಕೇಳ್ತೇನೆ. ಇಂದ್ರ ಪೂಜೆ ಹೀಗೂ ಒಂದು ಉಂಟಲ್ಲ, ನನಗೆ ಯಾಕೆ ಹೇಳಲಿಲ್ಲ ಅಂತ ಕೇಳ್ತೇನೆ ನಾನು. ಯಾರಲ್ಲಿ? ಗುರುಗಳ ಹತ್ರ. ಜಾಗ್ರತೆ, ಯಾರಲ್ಲಿ ಹೇಳಲಿಕ್ಕಿಲ್ಲ ಆಯ್ತಾ? ಯಾರಲ್ಲಿಯೂ ಹೇಳಿದ್ರೆ ನಿನ್ನ ಹೊಟ್ಟೆಗೆ ಹಿಟ್ಟಿಲ್ಲ ಮತ್ತೆ. ಆಯ್ತಮ್ಮ, ಇಂದ್ರ ಪೂಜೆ ಯಾರ ಹತ್ರವೂ ಹೇಳುವುದಿಲ್ಲ ಆಯ್ತಾ? ಹೇಳ್ಬೇಡ ಮತ್ತೆ. ಆಯ್ತು ಆಯ್ತು. ಇಂದ್ರ ಪೂಜೆ ಸುದ್ದಿ ಹೇಳಿದ್ರೆ ಜಾಗ್ರತೆ. ಆಯ್ತು. ಅದ್ರಲ್ಲಿ ನಾನು ಹೇಳಿದಂತ ಯಾರಲ್ಲಿ ಹೇಳ್ಬೇಡ ಆಯ್ತು ಆಯ್ತಾ? ಇಂದ್ರ ಪೂಜೆ ಯಾರಲ್ಲಿಯೂ ಹೇಳಬಾರದು. ಇಂದ್ರ ಪೂಜೆ ಮಾಡಬಹುದಾ? ನನಗೂ ಅಮ್ಮ ಹೇಳಿದಾಗ ಒಂದು ಉಮೇದು ಬರ್ತಾ ಉಂಟು. ಇಂದ್ರ ಪೂಜೆ ಮಾಡಲಿಕ್ಕೆ ಎಲ್ಲಿ ಜಾಗ ಸಿಕ್ಕದೆ ನೋಡ್ತೀನಿ ನಾನು. ಸರಿಗ ದಿನಗಳು ಕೆಲವು ನಡೆದಿದ್ದರುದನ ಮುನಿವರನು ಇಂದ್ರ ಪೂಜೆ ಇಂದ್ರ ಪೂಜೆ ಇಂದ್ರ ಪೂಜೆ ಇಂದ್ರ 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 ಪೂಜಾ ಇಂದ್ರ ಪೂಜಾ ಇಂದ್ರ ಪೂಜಾ. ಯಾವ ಇಂದ್ರ ಪೂಜೆ ಅದು? ದೇವೇಂದ್ರ ಇಂದ್ರ ಪೂಜೆ ಇಂದ್ರ ಪೂಜೆ. ನಾನು ಉಪದೇಶ ಮಾಡಿದ್ದೇನೆ ಮಗು. ಇಲ್ಲ, ನೀವು ಒಳ್ಳೆ ವಿಷಯವನ್ನೆಲ್ಲ ಅಡಗಿಸಿಟ್ಕೊಳ್ತೀರಿ, ಯಾವತ್ತೂ ನನಗೆ ಹೇಳಲೇ ಇಲ್ಲ. ಇದು ನಿನ್ನನ್ನು ಹಾಳು ಮಾಡುವ ಒಳ್ಳೆಯ ವಿಷಯ ಅಂತ ನಾನು ನಿನಗೆ ಹೇಳಲಿಲ್ಲ. ಹೌದೇ? ಹಾಗಾದ್ರೆ ಅಮ್ಮ ಯಾಕೆ ಇಂದ್ರ ಪೂಜೆ ಅಂತೇಳಿ ನನ್ನನ್ನು ತಪ್ಪಿಡಿತಾ ಇದ್ರು? ಅದು ಹಾಳಾಗುದಾದ್ರೆ ಅವ್ರು ಯಾಕೆ ತಪ್ಪಿಡ್ತದೆ? ನೀವ್ಯಾಕೆ ಹೇಳಲಿಲ್ಲ? ಅಮ್ಮ ಮಗುವನ್ನು ತಪ್ಪಿ ಹಿಡಿಬೇಕು. ಆದ್ರೆ ಮಗುವಿನಲ್ಲಿ ಇಂದ್ರ ಪೂಜೆ ಮಗುವಿಗೆ ಅಮ್ಮನ ಮೈಯ ಬಿಸುಪೇ ಆಶ್ರಯ. ಅದು ಬೆಳವಣಿಗೆಗೆ ಎಲ್ಲದಕ್ಕೂ. ಹೌದು, ನೀನು ಅಮ್ಮನ ಹೊಟ್ಟೆಯಿಂದ ಬಂದದ್ದಲ್ವ ಮಗು? ಅದು ನಮ್ಮ ಅಮ್ಮ ಅಲ್ಲ, ನಿಮ್ಮ ಹೆಂಡತಿ, ನಮ್ಮ ಆಶ್ರಮದ ಅಮ್ಮ. ಅವರು ನನ್ನನ್ನು ಅಪ್ಪಿಡ್ಕೊಂಡು ಇಲ್ಲ, ಅದು ಗಾಳಿ ತಗೊಳ್ಳೋದು ಮೂಗಿನಲ್ಲಿ. ನಾನು ಮೂಗು ಹಿಡಿಯಲಿಲ್ಲ. ಅಮ್ಮ ಹೇಳಿ. ಮೂಗಿಡಿದೆ, ಹೇಳ್ಬೇಡ. ಆಯ್ತು, ಅಮ್ಮ ಹೇಳಿದ್ದಾರೆ. ಯಾರಲ್ಲಿ? ಹೇಳ್ಬೇಡ. ಇದು ಸಹಸ್ರಾರಕ್ಕಿಟ್ಟದ್ದು. ನನ್ನ ಕೊಂಡಾಟದ ಶಿಷ್ಯ. ಹೇಳ್ಬೇಡ ಆಯ್ತಾ? ಬೇರೆ ಯಾರಿಲ್ಲ, ನಾನು ಒಬ್ಬನೇ ಇರುವುದಲ್ವ ಇಲ್ಲಿ. ಅಲ್ಲ, ಇಂಥವ ಒಬ್ಬನೇ ಇರೋದು ಅಂತ ಬೇರೆ 10,000 ಮಂದಿ ಇದ್ದಾರೆ. ಆಯ್ತು, ಇನ್ಯಾರಲ್ಲಿ? ಸರಿ. ಇಂದ್ರ ಪೂಜೆ ಅಮ್ಮ. ಅಹಲ್ಯ ಎಲ್ಲಿಗೆ ಹೋದ್ಲಿ ಇವಳು? ಓ ಅಹಲ್ಯ! ಅಹಲ್ಯ, ಏನು ಸ್ವಾಮಿ? ಏನಿದು ಮಮ ಪ್ರೀತಿ ತುಂಬಿದೆಯ ನನ್ನ ಮುನಿಜಾತಿ ನಾನೆದುರುತ್ತಿರಲಿ ನರಿಯದ ದಿನ ಏನೋ ಯೋತಿವೆ ಮಾನಿನಿ ಬೇಳೆನ್ನಿ ಏನಿದು ಮಮ ಪ್ರೀತಿ ಅಹಲ್ಯ, ಸ್ವಾಮಿ, ಯಾರಾದ್ರೂ ಅತಿಥಿಗಳು ಬರುವವರಿದ್ದಾರಾ? ಯಾರಿಲ್ಲ, ನಿಮಗಾಗಿ ಕಾಯುತ್ತಿದ್ದವಳು ನಾನು. ನಾ ಬಂದ ಮೇಲೆ ನೀನು ಅಲ್ಲಿ ದಾರಿ ನೋಡಿದ್ರು ಯಾರನ್ನು? ಇಷ್ಟೊತ್ತು ಇಲ್ಲೇ ಇದ್ದೆ ನಾನು. ಈಗ ತಾನೇ ಒಳಗೆ ಹೋದದ್ದು. ಅಲ್ಲಿ ನಾನು ಇಲ್ಲದೆ ಇರುವಾಗ ಪೂಜೆ ಪೂಜೆ ಆರಾಧನೆ ಎಲ್ಲ ಸಾಂಗವಾಗಿ ನಡೀತಾ ಇದೆ. ಯಾರ್ಯಾರಿಗೆ ಪೂಜೆ ಮಾಡುವುದು ಅಂತ ಗೊತ್ತುಂಟು ತಾನೆ? ಓ, ಹೇಳಿದ್ದು ನೀವೇ ಅಲ್ವಾ ಸ್ವಾಮಿ? ಹೌದು. ಇದು ನೋಡಿ ನೀವು ಅಲ್ಲಿ
ಏನದು ಬಳ್ಳಿ ಅಲ್ಲ, ಪೊದರ ಕಟ್ಟಿಕೊಂಡುಂಟು. ನಾನು ಹೇಳಿದ್ದೇನೆ, ಒಂದು 4 ದಿವಸಕ್ಕೊಮ್ಮೆ ಕೈ ಆಡಿಸಬೇಕಲ್ಲಿ. ಮುಳ್ಳಿನ ಬಲ್ಲೆ ಎಲ್ಲ ಬರ್ತದೆ. ಪೊದರು ಕಟ್ಟಿದ್ರೆ ಎಲ್ಲಿಯಾದರೂ ಹುಲಿ ಅಡಗಿ ಕೂತ್ರೆ ಮಕ್ಕಳಿಗೆ ಹಾಲು ಕುಡಿಲಿಕ್ಕೆ ಒಂದು ಹಸುವನ್ನು ಕಟ್ಟಿದ್ದೇನೆ. ಎಲ್ಲಿಯಾದ್ರೂ ಆ ಹುಲಿ ಹಾರಿ ಹಸುವನ್ನು ಹಿಡಿದ್ರೆ ಅಂತ ನಾನು ಹೇಳಲಿಲ್ವಾ? ಇಲ್ಲ ಸ್ವಾಮಿ, ಆಶ್ರಮದಲ್ಲಿ ಶಿಷ್ಯರೆಲ್ಲ ಇರುವಾಗ ಹುಲಿ ಎಲ್ಲಿಂದ ಬರ್ತದೆ ಹೇಳಿ? ನೀವು ಹುಲಿ ಬರ್ತದಂತ ಭಯ ಪಟ್ಕೊಳ್ಳೋದು ಬೇಡ. ಮತ್ತೆ ಹುಲಿ ಚರ್ಮದ ಮೇಲೆ ಕುಳಿತುಕೊಳ್ಳುವವರು ನೀವು. ಅದಾ ಸ್ವಾಮಿ, ಎಲ್ಲ ಸರಿಪಡಿಸಬೇಕಿತ್ತು. ಏನ್ ಮಾಡುವುದು ಹೇಳಿ? ನನಗೆ ಹುಲಿ ಚರ್ಮದ ಮೇಲೆ ಕೂತುಕೊಳ್ಬೇಕು ಅಂತ ಉಂಟು. ಅದರ ಚರ್ಮ ಸುಲಿಬೇಕು. ಹುಲಿಯದ್ದು? ಹೌದು. ಇನ್ನೊಮ್ಮೆ ಬಂದ್ರೆ ಸುಲಿಬಹುದು ಸ್ವಾಮಿ. ಅಲ್ವಾ? ಹೌದು. ಅಲ್ಲಿ ನೋಡು, ಮಲ್ಲಿಗೆ ಬಳ್ಳಿ ಕೆಳಗೆ ಬಿದ್ದಿದೆ. ಹೌದು ಹೌದೌದು. ಸ್ವಲ್ಪ ಮೇಲೆ ನೋಡಿ. ಓ, ಅದು ಗೊತ್ತೇ ಆಗ್ಲಿಲ್ಲ ಬಿದ್ದದ್ದು? ಗೊತ್ತಾಗ್ಲಿಲ್ಲ ಸ್ವಾಮಿ. ಹೆಣ್ಮಕ್ಕಳಿಗೆ ಮಲ್ಲಿಗೆ ಬಳ್ಳಿ ಬಿದ್ದರೆ ಗೊತ್ತಾಗ್ತದೆ, ನಿನಗದು ಗೊತ್ತಾಗ್ಲಿಲ್ಲ? ಈಗ ಗೊತ್ತಾಯ್ತು ಬೀಳ್ಲಿ ಕಾರಣ ಏನು ಅಂತ. ಏನು ಸಂಪಿಗೆ ಹೂವನ್ನೇ ಹುಡುಕುತ್ತಾ ಇದ್ಯಾ ಹೇಗೆ? ಇಲ್ಲ ಸ್ವಾಮಿ, ಅಲ್ಲಿ ನೋಡಿ ಅದರ ಕಟ್ಟ ಜಾರಿದ್ದು. ಒಂದು ಕಟ್ಟ ಬಿಗಿಬೇಕಾಯ್ತು. ಯಾವುದಕ್ಕೆ? ಮಲ್ಲಿಗೆಯ ಬಳ್ಳಿಗೆ. ಮತ್ತೆ ಯಾವುದಕ್ಕೆ ಕಟ್ಟ ಬಿಗಿಯುವುದು? ನೋಡಿ ಸ್ವಾಮಿ, ಆ ಮಲ್ಲಿಗೆ ಬಳ್ಳಿ ನೋಡಿ, ಆ ಮರದಷ್ಟೇ ಎತ್ತರಕ್ಕೆ ಬೆಳಿಬೇಕೆಂಬ ಆಸೆ ಆಕಾಂಕ್ಷೆ ಎನ್ನುವುದು ಆ ಮಲ್ಲಿಗೆ ಬಳ್ಳಿಗೂ ಇದೆ. ಆದ್ರೂ ಜಾರಿ ಕೆಳಗೆ ಬಿದ್ದಿದೆ ಅಂತ ಆದ್ರೆ ಕಾರಣ ಏನು ಗೊತ್ತಾ? ಮರ ಸ್ವಲ್ಪ ಗಿಡ್ಡ ಆಯ್ತಾ ಅಂತ. ನಾನು ಅದಕ್ಕೆ ಮೇಲೆ ನೋಡುವುದೇ ನಿಲ್ಲಿಸಿದ್ದೇನೆ ಹೆಂಡತಿಯ ಮುಂದೆ. ಈಚೆ ಮರ ಅವಾಗ ಗೊತ್ತಾಗ್ತದೆ ಮರ ಗಿಡ್ಡಾಗಿದೆ, ಬಳ್ಳಿ ಉದ್ದಾಗಿದೆ ಅಂತ. ಅದು ಈಚೆ ಮರಕ್ಕೆ ಹಬ್ಬಬೇಕಂತ ಹೋಗುದು ನೋಡಿ. ಅರ್ಥ ಆಯ್ತು, ಮರ ಗಿಡ್ಡಾಗಿದೆ ಅಲ್ವಾ? ಹಾಗಾದ ಕಾರಣ ಬಳ್ಳಿ ಹೋಗಿ ಮತ್ತೆಲ್ಲಿಯೋ ಆಚೆ ಹೋಗ್ತದ? ಹೋಗಬಾರ್ದು ಸ್ವಾಮಿ. ಆವರಣದ ಒಳಗಿದ್ರೆ ಕೃಷಿ, ಆವರಣವನ್ನು ಅತಿಕ್ರಮಿಸಿದ್ರೆ ಅರಣ್ಯ. ಹೌದು ತಾನೆ? ಅದಕ್ಕೆ ಬೇಲಿಯ ಒಳಗಿದ್ದದ್ದೆಲ್ಲ ಕೃಷಿ ಇತ್ತರ್ಥ. ಸರಿ ಸರಿ. ಬೇಲಿಯನ್ನು ದಾಟಿ ಹೋದ್ರೆ ಅದು ಕಾಡಾಗುದಿಲ್ವಾ? ನೋಡಿದ್ಯಾ? ಮೋಡ ಕವಿದ ವಾತಾವರಣ. ಹೌದು. ಎಲ್ಲಿಯೋ ಮಳೆ ಆಗ್ತದೋ ಅಂತ ನನಗೆ ಅನ್ನಿಸ್ತದೆ. ಎಲ್ಲಿಯೋ ಮಳೆ ಸುರಿಬಹುದು ಸ್ವಾಮಿ. ಬಹುಶಃ ಭೂಮಿ ಕಾದಿದೆಯೋ ಹೇಗೆ? ಏನು? ಭೂಮಿ ಕಾದಿದೆಯೋ ಹೇಗೆ ಸ್ವಾಮಿ? ಭೂಮಿ ಕಾದ್ರೆ ಮಾತ್ರ ಮಳೆ ಸುರಿಯುವುದಕ್ಕೆ ಸಾಧ್ಯ ಅಲ್ವಾ? ಮತ್ತೆ ಎಲ್ಲಿಯೋ ಕಾದಿರ್ಬೇಕು, ಎಲ್ಲಿಯೋ ಸುರಿಬಹುದು. ಎಲ್ಲಿಯೋ ಕಾದಿದ್ರೆ ಎಲ್ಲಿಯೋ ಮೋಡ ಕಟ್ಟಬೇಕು. ಯಾಕೆ ಇಲ್ಲಿ ಹೇಳಲಿಕ್ಕೆ ಬರುವುದಿಲ್ಲ ಸ್ವಾಮಿ? ಯಾವ ಮನೆ ಅಂಗಳದ ಮೇಲೆ ಮೋಡ ಇರ್ತದೋ ಕೆಲವೊಮ್ಮೆ ಆಚೆ ಮನೆ ಅಂಗಳಕ್ಕೆ ಮಳೆ ಆಗುವ ಕ್ರಮವೂ ಉಂಟು. ಹಾಗಲ್ಲ, ನಿಮಗೆ ಕಾದು ಕಾದು ಸಾಕಾಯ್ತು ನನಗೆ. ಅಲ್ಲ, ನೀವೆಷ್ಟೊತ್ತಿಗೆ ಬರ್ತೀರಂತ ಕಾದು ಕಾದು ಸಾಕಾಯ್ತು ನನಗೆ ಅಂತ. ಅಹಲ್ಯ, ಮಕ್ಕಳೆಲ್ಲ ವಯಸ್ಸಿಗೆ ಬರ್ತಾ ಇದ್ದಾರೆ. ಹೌದಪ್ಪ. 10,000 ಮಂದಿ ಶಿಷ್ಯರಿದ್ದಾರೆ. ಹೌದಾ? ಅಶನ, ವಸನ, ವಸತಿ, ಅವರಿಗೆ ಅನುಷ್ಠಾನ, ದೇವರ ಪೂಜೆ, ನಿತ್ಯ ಏನು ನಾನು ಪಠ್ಯ ಹೇಳಿದ್ದೇನೋ ಅದನ್ನು ಉಪದೇಶ ಮಾಡಿ. ನನಗೆ ಅರ್ಥ ಆಯ್ತು ಸ್ವಾಮಿ. ಇಷ್ಟು ತನಕ ಮಕ್ಕಳನ್ನು ನೋಡಿಕೊಳ್ಳುವುದೇ ಆಯ್ತು. ಇನ್ನು ನೀವು ಹೇಳಿದ ಹಾಗೆ ಸ್ವಲ್ಪ ಕೈ ಆಡಿಸ್ತೇನೆ, ಆಯ್ತಾ? ಒಳ್ಳೆಯದು. ನಾನು ಹೇಳಿದ್ದು ನೆನಪುಂಟಲ್ಲ? ನೆನಪಿದೆ ಸ್ವಾಮಿ. ಆವರಣದ ಒಳಗಿದ್ರೆ ಖಂಡಿತ ಜಾಗ್ರತೆ ಮಾಡು. ನೋಡಿ, ಏನದು ಇಂದ್ರ ಪೂಜೆ ಇಂದ್ರ ಪೂಜೆ ಅಂತ ಏನು ಹೇಳಿದ್ರಪ್ಪ ಒಬ್ಬ. ಅಂತದೊಂದು ಪೂಜೆ ಇದೆಯೇ? ಯಾರು ಹೇಳಿದ್ದು ಸ್ವಾಮಿ ನಿಮಗೆ? ಯಾರೋ ಒಬ್ಬ ನಮ್ಮ ಶಿಷ್ಯ. ಯಾರವ? ಅವನಿಗೆ ಯಾವುದು ಇಲ್ಲವೋ ಹಾಗೆ ಹೆಸರು ಜ್ಞಾನದೇವ ಅಂತ. ಓ, ಜ್ಞಾನವೇ ಇಲ್ಲ? ಅದೇ ಇಲ್ಲ, ಹಾಗಾದ್ರೆ ಹೆಸರು ಹಾಗಿಟ್ಟಿದ್ದಾರೆ ಅವನಿಗೆ. ಹಾಗೇನಿಲ್ಲ ಸ್ವಾಮಿ. ನೋಡಿ ಸೂರ್ಯ ನೋಡಿ. ಓ ಸೂರ್ಯ ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯಾದ ಭಾಸ್ಕರ ನೆತ್ತಿಗೇರಿದ್ದಾನೆ. ಸತ್ಯ. ಮಧ್ಯಾಹ್ನ ಸಂಧ್ಯೆ. ಸತ್ಯ. ಹೌದಾ? ಸ್ನಾನ ಜಪ ಮಾಡಿದ್ರೆ ಪುಣ್ಯ ಉಂಟು ಅಂತ ಅಲ್ಲ, ಮಾಡದೇ ಇದ್ರೆ ಪಾಪ ಇದೆ, ಕರ್ತವ್ಯ ಭ್ರಷ್ಟತೆ. ಅದಕ್ಕೆ ಬೇಕಾಗಿ ನದಿ ಬದಿಗೆ ಹೋಗಿ ಸ್ನಾನ ಮಾಡಿ ಅವಸರವಾಗಿ ಬರ್ತೇನೆ. ದೇವರ ಪೂಜೆಗೆ ಬೇಕಾದ್ದು ತಯಾರು ಮಾಡಬೇಕು. ಒಳ್ಳೆ Oh
ನಮ್ಮ ಸಾಮರ್ಥ್ಯವೇ ನಮಗೆ ಮುಳುವಾಗಿ ಹೋಯಿತೆ. ನಮಗೀಗ ಅನ್ನಿಸುವುದದು. ಈ ಕ್ಷಣದಲ್ಲೂ ನಮ್ಮ ಕಣ್ಣಿಗೆ ಕಾಣಿಸುತ್ತಿರುವುದು ಮುದ್ಗಲನ ಆಶ್ರಮದ ಸನಿಹದ ಸ್ವಯಂವರದ ಮಂಟಪ. ಮಾಡಿದ್ರಲ್ಲ ಮೋಸ. ಅಹಲ್ಯೆಯದ್ದಾದಂತಹ ಮನಸ್ಸೇನು ಅನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಇಂದ್ರಿಯಾಭಿಮಾನಿ ದೇವತೆಯಾದಂತಹ ನನಗೆ ಆಕೆಯದ್ದಾದಂತಹ ಇಂದ್ರಿಯಗಳು ವ್ಯವಹರಿಸುತ್ತಿರುವಂತಹ ವಿಧಾನ ಯಾವುದು ಇದನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವಿದೆ. ಮೋಡಗಳನ್ನೇ ವಾಹನವನ್ನಾಗಿಸಿ ವಿನಿಯೋಗಿಸಿ ಆಕಾಶ ಗಮನವನ್ನು ಹೊಂದುವಂತಹ ಸಾಮರ್ಥ್ಯವುಳ್ಳವನು ನಾನು. ಆಗಾಗ ಗೌತಮಾಶ್ರಮದ ಮೇಲಿನಿಂದ ಸಂಚರಿಸುತ್ತಿರುವ ಕಾಲದಲ್ಲಿ ಉದ್ಯಾನದಲ್ಲಿ ವಿಹರಿಸುತ್ತಾ ಆಕಾಶದಲ್ಲಿ ಸಂಚರಿಸುತ್ತಿರುವಂತಹ ಬಿಳಿದಾದ ಮೋಡವನ್ನು ಕಂಡು ಕಾತರದ ಕಣ್ಣುಗಳಿಂದ ದೃಷ್ಟಿಯನ್ನು ಹರಿಯಗೊಡುತ್ತಿರುವಂತಹ ಹಲ್ಲಿಯನ್ನು ನಾನು ಕಾಣುತ್ತಾ ಇದ್ದ ಆಕೆಯ ಅಂತರಂಗದಲ್ಲಿ ಅವಳು ಅನುಭವಿಸುತ್ತಿರುವಂತಹ ನೋವೇನು ಅನ್ನುವುದು ನನಗರ್ಥವಾಗಿದೆ. ಪ್ರಾಯ ಅನುರಾಗ ಅನ್ನುವುದು ಸನಿಹದಲ್ಲಿದ್ದಾಗ ಮಾತ್ರ ಮೂಡುವುದಲ್ಲ ಕಾಣುತ್ತದೆ. ಒಂದು ಕ್ಷಣ ಪರಸ್ಪರರು ನನ್ನ ದೃಷ್ಟಿಯಲ್ಲಿ ಅವಳ ದೃಷ್ಟಿ, ಅವಳ ಕಣ್ಣಿನಲ್ಲಿ ನನ್ನ ದೃಷ್ಟಿ. ಅಂದಿನ ದಿನ ಸ್ವಯಂವರ ಮಂಟಪದಲ್ಲಿ ಸೇರಿದ್ದೇ ಕಾರಣವಿರಬೇಕು. ಸದಾ ಕಾಲ ಆಕೆಯ ಕುರಿತಾಗಿ ಚಿಂತಿಸುತ್ತಾ ಕಾಲವನ್ನು ಕಳೆಯಬೇಕಾದಂತಹ ಸ್ಥಿತಿಗೆ ನಾನು ಬಂದಿದ್ದೆ. ಏನು ಮಾಡೋಣ? ಅಹಲ್ಯ ನನ್ನವಳು. ಈ ಭಾವ ಈಗಲೂ ಸ್ಥಾಯಿಯಾಗಿ ನನ್ನ ಮನದಲ್ಲಿದೆ. ಅವಳಿಗೆ ಬೇಕಾದಂತಹ ಹಿತ, ಇಂದ್ರಿಯಜನ್ಯವಾದಂತಹ ಅಪೇಕ್ಷೆಗಳಿಗೆ ತೃಪ್ತಿ ಸಿಗದೇ ಇದೆ ಅನ್ನುವುದು ನಮಗರ್ಥವಾಗುತ್ತೆ. ಏನು ಭೂಮಿ ಸುತ್ತುವುದಕ್ಕೆ ಬದಲಾಗಿ ಗೋವಿಗೆ ಪ್ರದಕ್ಷಿಣೆ ಮಾಡಿ ಉಪಾಯಾಂತರದಿಂದ ಮದುವೆಯಾಗುವುದು ಸಾಧು, ಹೀಗೆ ತೋರಿಕೊಟ್ಟವಲ್ಲೋ ಗೌತಮ. ಹಾಗಿದ್ರೆ ಉಪಾಯಾಂತರದ ಮೂಲಕವಾಗಿ ಕಾರ್ಯ ಸಾಧಿಸಬಹುದು ಅನ್ನುವುದಕ್ಕೆ ಅವನದ್ದೇ ಪಾಠ ನಮಗೆ. ಮಾಡಲೇಬೇಕು. ನಮ್ಮವರಾದ ದೇವತೆಗಳನ್ನು ಕೂಡಿಕೊಂಡು ಗೌತಮಾಶ್ರಮದ ಸರಿಹವನ್ನು ಸೇರಿ ಮಾರು ವೇಷದಿಂದ ನಮ್ಮ ಉದ್ದೇಶವನ್ನು ಪೂರ್ಣ ಮಾಡಬೇಕು. ಅಲ್ಲದೆ ಹೋದರೆ ತ್ರಿಲೋಕಾಧಿಪನಾದಂತಹ ಒಬ್ಬ ದೇವೇಂದ್ರನಿಗೆ ಮೋಸ ಮಾಡಿದಂತಹ ಗೌತಮನದ್ದೇ ಸರಿ ಅಂತಾಗಿ ಹೋಗುತ್ತದೆ. ಅದಕ್ಕೆ ಸರಿಯಾದಂತಹ ಶಾಸ್ತಿ ಆಗಲೇಬೇಕು. ಸೇರ್ತೇನೆ ಗೌತಮಾಶ್ರಮದ ಸರಿಹವನ್ನು. ಕಡಿಬಿಡಿಯೊಳಿದ್ದಾಗ ಗೌತಮ ನಡೆದ ನದಿಯಿಡಿ ನಿತ್ಯ ವಿಧಿಗೆ ನಡೆದಿ ಬಗೆ ಮುದು ನುಡಿಯುತ ಮಡದಿಗಂದು ಗೌತಮ. ಬಹಳ ಸಮಯದ ನಂತರ ನಾನು ಆಶ್ರಮದಲ್ಲಿ ರಾತ್ರಿ ಕಳೆದದ್ದು. ನಿದ್ರೆಯಿಂದ ಎಚ್ಚರ ನಿದ್ರಾಂಗನೆಯ ತೋಳತಕ್ಕೆಯಲ್ಲಿ ಹೌದಾ? ಬ್ರಾಹ್ಮಿ ಮೂರ್ತ ಬ್ರಾಹ್ಮಿಹು ಅರಳುವ ಹೊತ್ತು. ನನಗೆ ಬೇಗ ಕೋಳಿ ಕೂಗಿದ ಹಾಗಾಯ್ತಲ್ಲ. ದೀರ್ಘ ನಿದ್ರೆಯ ಅನುಭವ ಇರಬೇಕು. ಹರಿಯುವ ನದಿಯಲ್ಲಿ ಪಾವಿತ್ರ್ಯತೆ ಮಿಂದು ಬರಬೇಕು. ಇವಳು ಹೇಳಲೇ ಇಲ್ಲ. ಹೌದು, ಗಂಡನಿಗಿಂತ ಮೊದಲು ಹೇಳಬೇಕು. ಆದರೆ ಆಶ್ರಮದ ಕೆಲಸ ದುಡಿದು ಹೊರೆ. ಯಾಕೆ ಮಲಗಿದವಳನ್ನು ನಾನು ಎಬ್ಬಿಸುವುದು? ಸ್ನಾನ ಮಾಡಿ ಬರುವಷ್ಟು ಹೊತ್ತಿಗೆ ಎದ್ದು ಮಿಂದು ಮಡಿಯುಟ್ಟು ಎಲ್ಲ ತಯಾರಾಗ್ತಾಳೆ. ನಡೆಯೋಣ ನದಿ ಬದಿ.
ಏನಾಗಿದೆ ಒಬ್ಬ ಗೌತಮ ಹೋದ, ಒಬ್ಬ ಗೌತಮ ಬಂದ. ಆ, ಗೌತಮರು ಇಬ್ಬರು ಇದ್ದಾರೆ. ಒಬ್ಬನೇ ಇರುವುದು. ಗೌತಮ ಒಬ್ಬರೇ ಗೌತಮ ಒಬ್ಬನೇ. ನನಗೆ ಹೋದ ಅನುಭವವೇ ಇಲ್ಲ. ನಾನು ಹೋಗುವುದು ಎಲ್ಲಿಗೆ? ಅಲ್ಲ ನಾನು ಹೊರಡುವಾಗ ಮಿಂದು ಮಡಿಯುಟ್ಟು ಬೇಕಾದಂತ ವ್ಯವಸ್ಥೆ ಮಾಡಿ ನೀನು ಕಳುಹಿಸಿಕೊಡುದು. ಹೌದಾ? ಹೌದು. ನೀನು ಕಳುಹಿಸಿಕೊಟ್ಟಿದ್ಯಾ? ನಾನು ಎಬ್ಬಿಸ್ಲಿಲ್ಲ. ನೀವು ನಾ ಹೇಳುವ ಮೊದಲೇ ನೀವು ಹೊಟ್ಟು ಹೋಗಿದ್ದೀರಿ. ಅದೇ ನೀನು ಎದ್ದಿದ್ಯಾ ಇಲ್ವ ಅಂತ ನೋಡ್ಲಿಕ್ಕೆ ಬಂದದ್ದು ನಾನು. ಎಂತದ್ದು ಎಬ್ಬಿಸಿ ಹೋಗುದಲ್ವಾ ಹೋಗುವಾಗ? ಯಾಕೆ ಸುಮ್ಮನೆ ಬಂದ ಮೇಲೆ ಅಂತೂ ನೀನು ಹೇಳ್ತಿ ಎಬ್ಬಿಸುದು ಅಂತ ಬಂದದ್ದು ನಾನು. ನಿಮಗೆ ಎಂತದ್ದು ಸರಿ ನಿದ್ದೆ ಆಗ್ಲಿಲ್ಲ? ಏನು ನಿದ್ದೆ ಆಗ್ಲಿಲ್ಲ. ಮತ್ತೆ ಚೆನ್ನಾಗಿ ನಿದ್ದೆ ಮಾಡಿದ್ದೇನೆ. ನಾನು ಗೊರಕೆ ಹೊಡೆದದ್ದು ನಿನಗೆ ಕೇಳಿದ ಇಲ್ವ ಅಂತ ನನಗೆ ಗೊತ್ತಿಲ್ಲ. ನೀನು ಗೊರಕೆ ಹೊಡೆಯುವುದು ನನಗೆ ಕೇಳಿದ್ದು. ಅಲ್ಲ ಏನಾಗಿದೆ ಅಂತ ನಿಮ್ಗೆ? ಏನೂ ಆಗ್ಲಿಲ್ಲ. ಹೋಗುದಿಲ್ಲಿಗೆ ನಾನು ಇಲ್ಲೇ ಇದ್ದೇನೆ. ಬರಬೇಕು ಅಂತ ಬಂದದ್ದು, ನಿನ್ನ ಹತ್ರ ಮಾತಾಡುವ ಅಂತ ಬಂದದ್ದು. ಅದೇ ಮಕ್ಕಳೆಲ್ಲ ಎಂದಿನಂದವಲ್ಲ ಈ ತೆರ ಹೊಂದಿ ಬಂದುದಿಲ್ಲ, ಈ ತೆರ ಹೊಂದಿ ಬಂದುದಿಲ್ಲ. ಇಲ್ಲದಿರ ಮನೆಯಲ್ಲಿ ಮೊದಲಿನ ಕಾದಲಿ ಹೊಂದಿಗೆಯಾದ್ರೆ ಭಾರತವೊಡಗಲಿ. ಏನಾಗಿದೆ ಸ್ವಾಮಿ ನಿಮಗೆ? ಎಂದಿನಂದವಲ್ಲ. ನನ್ನದದು ನಿಮ್ಮದಲ್ಲ. ನಾನು ಕೇಳಬೇಕಾದದ್ದು ಅಂತ. ಎಂದಿನಂದವಲ್ಲ. ಅಯ್ಯೋ ನೀವು ಪ್ರಾಯ ಹೋದಲ್ಲ. ಪ್ರಾಯ ಆದಾಗ ಚಂದ ಕಾಣ್ತಿ. ನೀವೇ ಚಂದ ಕಾಣ್ತೀರಿ. ನಾನು ಇನ್ನೂ ಚಂದ ಕಾಣ್ತೇನಾ? ಮತ್ತೆಂತದ್ದು? ಹಾಗಾದ್ರೆ ಇಬ್ಬರಿಗೂ ಪ್ರಾಯ ಆಯ್ತು. ಅಲ್ಲ, ಯಾರಿಗೆ ಪ್ರಾಯ ಆದದ್ದು? ಇಬ್ಬರಿಗೂ ಪ್ರಾಯ ಆಯ್ತು. ಅಲ್ಲ ಏನಾಗಿದೆ? ಏನಾಗಿದೆ? ಎಂದಿನಂದವಲ್ಲ. ಎಂದಿನದ್ದಲ್ಲ. ನಿನ್ನೆಯದ್ದು ಬೇರೆ, ಇವತ್ತಿನದ್ದು ಬೇರೆ. ಸದಾ ಹೊಸದಾಗಿ ಕಾಣ್ತಾ ಇದೆ. ಸದಾ ಪುಷ್ಪ ಅಂತ ಹೆಸರದು. ಹೌದೌದು. ಪ್ರತಿ ದಿವಸ ಹೂ ಆಗ್ತದೆ, ಬೀಳುತ್ತದೆ. ಪ್ರತಿ ದಿವಸಕ್ಕೆ ಸದಾ ಪುಷ್ಪ ಅಂತ. ಇಲ್ಲ, ಹೌದು. ಇಡೀ ವರ್ಷ ಹೂ ಆಗಿಕೊಂಡೇ ಇರುವುದು. ನನಗೆ ಅರ್ಥ ಆಗಿದೆ. ಏನ್ ಅರ್ಥ ಆಗಿದೆ ನಿನಗೆ? ಬಹಳ ಹೊಸತಾಗಿ ಕಾಣ್ತಾ ಇದ್ದೀರಿ. ಯಾವಾಗಲೂ ಹಾಗೆ. ದಾಂಪತ್ಯ ಹಳತ್ತಾಗ್ಲಿಕ್ಕೆ ಉಂಟಾ? ದಾಂಪತ್ಯ ಹಳತ್ತಾಗ್ಲಿಕ್ಕಿಲ್ಲ. ಇವತ್ತು ಮದುವೆಯಾದ ಹೊಸತರಲ್ಲಿ ಹೆಣ್ಣು ಬೇಕು. ಸ್ವಲ್ಪ ಮದುವೆಯಾಗಿ 2 ಮಕ್ಕಳಾದ ಮೇಲೆ ಹೆಂಡತಿ ಬೇಕು. ಮತ್ತೆ ಹೌದಾ? ಅನೇಕ ನಮ್ಮ ದಾಂಪತ್ಯ ಹಳತ್ತಾಯ್ತಲ್ವೋ, ಅಟ್ಟದಲ್ಲಿಟ್ಟು ಉಪ್ಪಿನಕಾಯಿ ಹಳತ್ತಾದ್ರೆ ಒಳ್ಳೇದು. ಹೌದು, ಜೇನು ಹಳತ್ತಾದಷ್ಟು ಒಳ್ಳೇದು. ಹೌದಾ? ಮತ್ತೆ ವಾದ್ಯವಾದನೂ ಹಾಗೆ ಹಳತ್ತಾದಷ್ಟು ಹಾಗೆ. ಅದು ಶ್ರುತಿಗೆ ಬರುವುದು ಚಂದ. ಹಳತ್ತು ಅಂತ ಇಲ್ಲ ಅದು. ಆ ದಾಂಪತ್ಯ ನಿತ್ಯವೂ ಹೊಸತ್ತೆ. ಹೌದೌದು, ಸರಿ. ಹೌದಾ? ಗಂಡ ಹೆಂಡತಿ ಹೌದಾ? ಒಂದು ಶೃಂಗಾರ. ರಸಗಳಲ್ಲಿ ಶ್ರೇಷ್ಠ ಶೃಂಗಾರ. ಸತ್ಯ ಅಲ್ವಾ? ಆದ್ರೆ ನೀವು ಇಲ್ಲ. ಎಂತ ಇಲ್ಲ? ನೀವಲ್ಲ. ನಾನು ನಾನೇ, ನೀನು ನೀನೇ. ನಾನು ನಾನೇ, ನೀನು ನೀನೇ. ಇವನಲ್ಲ, ಅವಳಲ್ಲ, ಅವಳೆ, ಇವಳೆ. ನೀವಲ್ಲ. ಏನು ಹೇಳ್ತೀಯ ಹಲ್ಯ? ನೀವಲ್ಲ ಎನ್ನುವುದು ನನಗೆ ಅರ್ಥ ಆಗಿದೆ. ನಾನು ಹೊರಡುವಾಗ ನೆನಪಾಯ್ತು. ಏನು? ಯಾವಾಗಲೂ ನಾನು ನದಿ ಬದಿಗೆ ಹೋಗುವಾಗ, ಹೌದಾ, ಒಂದು ಗಂಡ ಹೆಂಡತಿ ದಾಂಪತ್ಯ ಮಾಡೋದು ಅಂತ ಕ್ರಮ ಉಂಟು. ಇದು ಗುಟ್ಟು ಹೊರಗೆ ಎಲ್ಲೂ ಹೇಳಲಿಕ್ಕಿಲ್ಲ. ಹೌದಾ? ನೀವು ಈ ಪ್ರಾಯಕ್ಕೆ ಬಂದ ಮಕ್ಕಳಿರುವಾಗ ದಾಂಪತ್ಯ ಮಾಡ್ಲಿಕ್ಕಾಗ್ತದ? ಹಾಗಾದ ಕಾರಣ ಅವರೆಲ್ಲ ಮಲಗಿರ್ತಾರೆ. ಒಂದು ಹೆಂಡತಿಯನ್ನು ಕೊಂಡಾಟ ಎಲ್ಲ ಮಾಡಿ ಹೋಗುದು. ಈಗ ಬೆಳಗಾಗಿದೆ, ಗೊತ್ತುಂಟು ನಿಮಗೆ? ಬೆಳಗಾಯ್ತಾ? ಅವನಿರ್ತಾನೆ, ಮೋಡ ಬಂದಿದೆ, ಆಗ ನನಗೇನು ತೊಂದರೆ ಇಲ್ಲ. ಬೆಳಗಾದ್ರೆ ಏನು ಇಲ್ಲ. ಏನು ಹಾಗೆ? ನೀವು ಒಳಗೆ ಇದ್ದ ಹಾಗೆ ಹೊರಗೆ ಇಲ್ಲ, ಹೊರಗೆ ಇದ್ದ ಹಾಗೆ ಒಳಗೆ ಇಲ್ಲ. ಅದು ಯಾವಾಗಲಾಗೆ? ನೀವೇನೋ ಬೇರೆ. ಏನು ನಾನು ಬೇರೆ? ನಾನು ಬೇರೆ ಏನಲ್ಲ. ನೀವಲ್ಲ. ನೀ ಬೇಕು ಅಂತ ನಾ ಬಂದೆ. ನದಿ ಬದಿಗೆ ಹೋದೆ. ನೀರು ಮುಟ್ಟುವಾಗ ಸ್ವಲ್ಪ ಚಳಿ ಆಯ್ತು. ಚಳಿ ಆಗುವಾಗ ನಿನ್ನ ನೆನಪಾಯ್ತು. ಮೈ ಬಿಸಿ ಆಗಬೇಕೋ ಬೇಡ? ನಾನು ಬೇಕು ಅಂತ ನೀವು ಬಂದದ್ದು. ಮತ್ತೆ ಹಾಗಾದ್ರೆ ನೀವು ಯಾರು ಅಂತ ನನಗೆ ಬೇಕು. ನಿನಗೂ ಬೇಕಲ್ವಾ? ನೀವ್ ಯಾರು ಅಂತ ನನಗೆ ಬೇಕು. ಯಾರಾದ್ರೂ ನಿನಗೆ ಬೇಕಾದಲ್ಲ. ನಾನು ಯಾರು ಅಂತ ನಿನಗೆ ಬೇಕು. ಅದೇ ನಿನಗೆ ಬೇಕೋ ಬೇಡೋ ಅಂತ ನಾನು ಬೇಕು ಅಂತಲೇ ಬಂದದ್ದು. ನಾನು ಬೇಕು ಅಂತಲೇ ಬಂದದ್ದು. ನೀನು ಬೇಕು ಅಂತಲೇ ಬಂದದ್ದು. ಬೇಕು ಅಂತ ಹೇಳಿದ್ರ ಮೇಲೆ ನೀವ್ ಯಾರು ಅಂತ ನನಗೆ ಬೇಕು. ಹೌದಾ? ನೋಡ್ತೀಯ ಯಾರು ಅಂತ? ನೋಡ್ಬೇಕು. ಹೌದಾ? ಅಲ್ಲಿ ನೋಡ, ಅವ್ರು ಗೊತ್ತಾಗ್ತದೆ.
ಗಿರಗಿರುವುದ ಪಡಲಿಗಾಡಿ ಕರಗಿ ಬಾರು ಮಂಚಗಿನುತ ಕರಗಿ ಕಡು ಬಿಸಿಲಿಗೆ ಕರಟಿ ಕಮರಿ ಹೋದಂತ ಬಂಜರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗಾಯಿತು. ತಂಪಾಯಿತು ನನ್ನ ಮನವು, ದೇಹವೂ ತಂಪಾಯಿತು. ಧನ್ಯಳಾದೆ, ಧನ್ಯಳಾದೆ ಇಂದ್ರ, ಧನ್ಯಳಾದೆ ನಾನು. ಇಷ್ಟರಿಂದಲೇ ತೃಪ್ತಳೆ. ನನಗಿನ್ನೂ ಪೂರ್ಣ ತೃಪ್ತಿ ಸಿಗಲೇ ಇಲ್ಲ. ಅದಕ್ಕೆ ಇಂದ್ರ ಇಲ್ಲ ಇಲ್ಲ, ಸತ್ಯ ಹೇಳಿದ ಹಾಗೆ ನಾ ಕೇಳಿದ್ದೇನು ಸತ್ಯ. ಆದ್ರೆ ಮದುವೆಯಾಗಿ ಇಬ್ಬರು ಮಕ್ಕಳಿಗೆ ಜನ್ಮವನ್ನಿದ್ದವಳು ನಾನು. ನನ್ನವರು ಎಲ್ಲಿಯಾದ್ರೂ ಬಂದ್ರು ಅಂತಾದ್ರೆ ಖಂಡಿತ ಬರ್ತಾರೆ. ಬೇಡ ಇಂದ್ರ, ಹೊರಟೋಗಿಲ್ಲಿಂದ. ಬೇಡ ಇಂದ್ರ, ಬೇಡ ಬೇಡ ತ್ರಿವಿಷ್ಣವಾಧಿಪತಿ ಸುಧರ್ಮ ಸಭೆಯ ಅಧ್ಯಕ್ಷ ನೀನು. ಏನು ಮಾಡಿದಿ? ನನ್ನ ಗೃಹಸ್ಥಾಶ್ರಮವನ್ನು ಚಿತ್ರಗೊಳಿಸಿದಿಂದ್ರ ನಿತ್ಯ ಅಗ್ನಿಹೋತ್ರಿಯಾಗಿ ಅಗ್ನಿಗುಡ್ಡದಲ್ಲಿ ಹವಿಸ್ಸನ್ನು ಅರ್ಪಿಸಿ ನಿನ್ನನ್ನು ಆರಾಧಿಸುತ್ತಿರುವಂತಹ ಗೌತಮನನ್ನು ಬಿಟ್ಟುಕೋ ನೀನು. ಆ ಕೃತಜ್ಞತೆ ಇಲ್ಲದೆ ಹೋಯಿತಲ್ಲ. ಇಂದ್ರಿಯಗಳ ಅತಿರಾಣಿಯಾದಂತಹ ಇಂದ್ರಾಣಿಗೆ ಗಡ್ಡರಾಗಿ ನಿನಗೆ ಇಂದ್ರಿಯ ನಿಗ್ರಹ ಇಲ್ಲದೆ ಹೋಯಿತು. ನನ್ನ ಯಜ್ಞ ಕುಂಡಕ್ಕೆ ಹೊಲಸದ್ದು ಎರಚಿದೆಯೋ ಇಂದ್ರ? ಈ ಶಿಕ್ಷೆ ಲೋಕಕ್ಕೆ ಶಿಕ್ಷಣವಾಗಬೇಕು. ಇಂದ್ರ ಫಲರಹಿತರಾಗಿ ಹೋಗು, ಫಲರಹಿತರಾಗಿ ಹೋಗು.
2 ಮಕ್ಕಳ ತಾಯಿ ಕೀರ್ತಿಗೊಬ್ಬ, ಆರತಿಗೊಬ್ಬಳು ನಮ್ಮ ಗೃಹಸ್ಥಾಶ್ರಮದಲ್ಲಿಯ ತಿಳ್ಕೊಂಡ್ರೆ. ಛೇ, ಏನೋ ಹಳ್ಳಿ, ನೀನು ಲೋಕದ ಮಾತೃತ್ವಕ್ಕೆ ಸರ್ವಾದರಣೀಯಳಾಗಬೇಕಾಗಿತ್ತು. ನನ್ನನ್ನು ವಂಚಿಸಿದಿ, ನನ್ನನ್ನು ಜೀವಂತ ಹೆಣವಾಗಿಸಿದಿ. ಅಹಲ್ಯ, ಇಲ್ಲ, ನನ್ನ ಭಾಗಕ್ಕೆ ನೀನು ಕಲ್ಲು ಬಂಡೆಯಾಗಿ ಹೋದಿ, ಕಲ್ಲು ಬಂಡೆಯಾಗಿ ಹೋದಿ, ಕಲ್ಲು ಬಂಡೆಯಾಗಿ ಹೋಗಿ ಅಹಲ್ಯ ಕಲ್ಲ. ಮನವು ಕುದಿದುದು ಮನವು ಕುದಿದುದು ತೋರದೆ ಪತಿಯ ಪದ ಕೆರಗಿ ಹೆಣ್ಣು ಭೋಗಕ್ಕೆ ವಸ್ತು ವಿನ್ನುತ ಹೆಣ್ಣು ಭೋಗಕ್ಕೆ ವಸ್ತು ವಿನ್ನುತ ಮುನ್ನ ತಿಳಿದಿರಿ ಮೋಸಗಿದಿರಿ ಮುನ್ನ ತಿಳಿದಿರಿ ಎನ್ನ ಬಯಸಿದ ಸುರಭಲಕ್ಷಿಣಿ ಎನ್ನ ಬಯಸಿದ ಸುರಭಲಕ್ಷಿಣಿ ಮಣ್ಣ ನೆನೆಯುತ್ತ ಮಧುವಿಜಾದಿನಿ ಅರಿಯದಾಗಿರಿ ಕನ್ಯಾತರಂಗವಾ ಅರಿಯದಾಗಿರಿ ಕನ್ಯಾತರಂಗವಾ ಪರಿದೆಯಂದಿಗ ತೆರದಿ ಬಣಸುತ್ತ ಪರಿದೆಯಂದಿಗ ಸಾಕು ಪ್ರಭು, ಈ ಕೋಪದ ಮುಖವನ್ನು ಕಾಣುವ ಶಕ್ತಿ ನನ್ನಲ್ಲಿ ಇಲ್ಲ ಪ್ರಭು, ಇಲ್ಲ. ಸಿಟ್ಟಾಗಬೇಡಿ. ಏನು ಸ್ವಾಮಿ, ಕುಪಿತಗೊಂಡಂತ ತಾವು ಶಾಪವನ್ನೇ ಇದ್ರಿ, ಕಲ್ಲಾಗಿ ಬಿದ್ದಿರುವಂತ ನಿಮ್ಮ ಮನಸ್ಸೆನ್ನುವುದು ಅಷ್ಟು ಕಲ್ಲಾಗಿ ಹೋಯಿತೆ. ಅದು ಹೆಣ್ಣಿಗೆ ಹೂವಿನಂತ ಮನಸ್ಸಿದೆ ಎನ್ನುವುದು ನಿಮಗೆ ಅರ್ಥವಾಗದೆ ಹೋಯಿತೆ ಪ್ರಭು, ಅರ್ಥವಾಗದೆ ಹೋಯಿತೆ. ನನ್ನಪ್ಪ ಹೇಳಿದ ಮಾತು, ಮಗಳೇ, ತುಂಬಿದ ಸಭೆಯಲ್ಲಿ ನಿನಗೆ ಯಾರ ಮೇಲೆ ಮನಸ್ಸಾಗ್ತದೋ ಅವರನ್ನು ನೀನು ವರಿಸಬಹುದು ಎನ್ನುವುದಾಗಿ ನನ್ನ ಕೈಯಲ್ಲಿ
ಸುಮ ಮಾಲಿಕೆಯನ್ನು ಕೊಟ್ಟು ಇಂದ್ರನನ್ನು ಮೆಚ್ಚಿನ ಇಂದ್ರನ ಕೊರಳಿಗೆ ಸುಮಮಾಲೆಯನ್ನು ಹಾಕುವುದಕ್ಕೆ ಮುಂದಾದಾಗ ಪಣವನ್ನೇ ಬದಲಾಯಿಸಿದ್ರು ನನ್ನ ಅಪ್ಪ. ನನ್ನ ಅಪ್ಪನಿಗೆ ನನ್ನ ಮನಸ್ಸೇನೆನ್ನುವುದು ತಿಳಿಯದೇ ಹೋಯಿತು. ಭೂಪ್ರದಕ್ಷಿಣೆ ಮಾಡಿ ಬಂದವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ ಅಂತ ಇಂದ್ರ ಭೂಪ್ರದಕ್ಷಿಣೆಯನ್ನು ಮಾಡಿ ಬಂದ ನನ್ನನ್ನು ಪಡೆಯುವ ಉದ್ದೇಶದಿಂದ. ಆದರೆ ಭೂಪ್ರದಕ್ಷಿಣೆಗೆ ಸಮಾನ ಗೋಪ್ರದಕ್ಷಿಣೆ ಎನ್ನುವುದನ್ನು ಮಾಡಿ ನಮ್ಮ ಅಪ್ಪನ ಮುಂಭಾಗದಲ್ಲಿ ಬಂದು ನಿಂತಿರಿ. ನನ್ನನ್ನು ಮೆಚ್ಚಿದಂತಹ ಇಂದ್ರನ ಕಣ್ಣಿಗೆ ಮಣ್ಣನ್ನೆರಚಿ ಬಿಟ್ರಲ್ಲ ಪ್ರಭು. ನನ್ನ ಅಪ್ಪನಿಗೆ ನನ್ನ ಮನಸ್ಸೇನೆನ್ನುವುದು ತಿಳಿಯದೆ ಹೋಗಿರಬಹುದು. ಶಾಸ್ತ್ರವನ್ನು ತಿಳಿದವರು, ನಿಂತಲ್ಲೇ ಸಕಲವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯವುಳ್ಳವರು ನೀವು. ಹೆಣ್ಣಿನ ಮನಸ್ಸೇನೆನ್ನುವುದು ನಿಮಗೆ ತಿಳಿಯದೆ ಹೋಯಿತೆ. ಒಪ್ಪಿದೆ ಸ್ವಾಮಿ, ನಿಮ್ಮ ಜೊತೆ ಆಶ್ರಮವನ್ನು ಬಂದೆ. ಇಬ್ಬರು ಮಕ್ಕಳಿಗೆ ಜನ್ಮವನ್ನು ಕೊಟ್ಟು ಬದುಕಿನಲ್ಲಿ ಸಾರ್ಥಕತೆಯನ್ನು ಕಂಡೆ ನಾನು. ಪ್ರಭು, ಹೆಣ್ಣು ಹೆರುವ ಯಂತ್ರ ಅಂತ ಭಾವಿಸಿಕೊಂಡ್ರ, ಹಾಗಾಗಿ ನನ್ನನ್ನು ಮದುವೆಯಾಗಿ ಕರೆತಂದದ್ದು ನೀವು. ಓ, ಅರ್ಥ ಆಯ್ತು ಸ್ವಾಮಿ ನನಗೆ. ಆಶ್ರಮದಲ್ಲಿ ಹೊತ್ತಿಗೆ ಸರಿಯಾಗಿ ದುಡಿಲಿಕ್ಕೆ ನಿಮಗೊಬ್ಬಳು ಜನ ಬೇಕಿತ್ತು, ಹಾಗಾಗಿ ನನ್ನನ್ನು ಆರಿಸಿಕೊಂಡ್ರ ಅಂತ ಕಾಣ್ತದೆ. ಅಲ್ಲ, ಹೆರುವುದಕ್ಕೆ ಒಂದು ಯಂತ್ರ ಬೇಕಿತ್ತು ನಿಮಗಷ್ಟೇ. ಹೆರುವ ಕಾರಣಕ್ಕಾಗಿ ಹೆಣ್ಣು ಅಂತ ಕರೆದ್ರು, ಆದ್ರೆ ಹೆಣ್ಣು ಅಷ್ಟಕ್ಕೆ ಸೀಮಿತ ಅಂತ ಭಾವಿಸಿಕೊಂಡ್ರ ಪ್ರಭು. ಆಯ್ತು ಸ್ವಾಮಿ, ಆಡಿದ್ರಲ್ಲ ಇಬ್ರು ಮಕ್ಕಳ ತಾಯಿ ನೀನು ಅಂತ. ನಿಮ್ಮಲ್ಲಿ ಒಂದು ಮಾತು ಕೇಳ್ತೇನೆ ನಾನು. ಹೆಣ್ಣಾದವಳು ಇಬ್ರು ಮಕ್ಕಳಿಗೆ ಜನ್ಮ ಕೊಟ್ಟಾಗ ಆ ಹೆಣ್ಣಿನ ಬದುಕೆನ್ನುವುದೇ ಮುಗಿಯಿತೆ. ಹಾಗಾದ್ರೆ ಮುಗಿಯಿತ ಸ್ವಾಮಿ? ಹೆಣ್ಣಿರುವುದು ಅಷ್ಟಕ್ಕೆ ಅಲ್ಲ ಪ್ರಭು. ಹೆಣ್ಣಿಗೂ ಒಂದು ಮನಸ್ಸಿದೆ, ಕನಸಿದೆ, ಏನೇನೋ ಆಸೆಯನ್ನು ಹೊತ್ತು ಬರ್ತಾಳೆ ಅವಳು. ನಾನು ಹಾಗೆ ಸ್ವಾಮಿ, ಅದೆಷ್ಟೋ ಕನಸನ್ನು ಕಂಡವಳು, ಏನೇನೋ ಆಸೆಯನ್ನು ಹೊತ್ತು ಬಂದವಳು. ಆದ್ರೆ ಹೆರುವುದಕ್ಕೆ ಮಾತ್ರ ನಾನು ನಿಮಗೆ ಸಾಕಾಯಿತು. ಪ್ರೀತಿಯಿಂದ ನಾಲ್ಕು ಮಾತಾಡುವುದು, ನನ್ನ ಬಳಿಯಲ್ಲೇ ಇರುವುದು, ಇದ್ಯಾವುದು ನಿಮಗೆ ಬೇಕಾಗಿರ್ಲಿಲ್ಲ. ಸತ್ಯ ಸ್ವಾಮಿ, ತಪ್ಪು ಮಾಡಿದೆ ನಾನು, ಸತ್ಯ, ಮಾಡಬಾರ್ದಿತ್ತು. ಆದ್ರೆ ತಪ್ಪಿಗಿಂತ ಶಿಕ್ಷೆಯೇ ಕ್ಷಮೆ ಎನ್ನುವುದೇ ಇಲ್ಲವೋ ಸ್ವಾಮಿ? ಕ್ಷಮೆ ಎನ್ನುವುದೇ ಇಲ್ಲವೇ? ತಪ್ಪು ಮಾಡಿದ್ರೆ ಬದುಕೆನ್ನುವುದು ಮುಗಿಯಿತೆ. ಹಾಗಾದ್ರೆ ಸರ್ವವನ್ನು ತಿಳಿದವರು ನೀವು. ನೀವಿಂತ ಕಾರ್ಯಕ್ಕೆ ಮನ ಮಾಡಿದ್ದೆ, ನಾನು ಕಲ್ಲ ಹಾಗೆ ಇರಬೇಕೆ? ಪ್ರಭು, ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿದ್ದು ನಿಮಗೆ ಸರಿ ಅಂತ ಕಾಣ್ತದೆ ಹೇಳಿ. ನನ್ನ ಬದುಕಿಗೆ ಅರ್ಥವೇನು ಹೇಳಿ ಸ್ವಾಮಿ, ಹೇಳಿ. ಬಗೆಯ ಬೀರು ನುಡಿಯ ನಾಲಿಸಿ ಭಾವಕಿಯ ಬೀರು ನುಡಿಯ ನಾಲಿಸಿ ಕೋವಿದನು ಮನಕರಗಿ ಕೋವಿದನು ಮನಕರಗಿ ಹೆಣ್ಣಿಗೆ ಭಾವವಿದೆ, ಹೆಣ್ಣಿಗೆ ಭಾವವಿದೆ, ಮನವಿಗುವುದು ಆಶೋತ್ತರಗಳು ಇವುದೆಂದು ಭಾವಿತ ದಿನ ನಡೆಸಿಕೊಂಡೇನೋ, ಭಾವಿತ ದಿನ ನಡೆಸಿಕೊಳ್ಳೇನು. ಈ ವಿಧದುಳ್ ಅತ್ತೇನು ಫಲ
ಅತ್ತೇನು ಫಲವಿದೆ ಭಾವಕಿ ಶ್ರೀರಾಮ ಪದಯುಗ ಮುಕ್ತಿ ಪದ ನಿನಗೆ ಭಾವಕಿ ಶ್ರೀರಾಮ 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 ಪದಯುಗ ಮುಕ್ತಿ ಪದ ನಿನಗೆ ಭಾವಕಿಯ ಬಿರುನುಡಿಯ ಆಲಿಸಿ ಕೋವಿದನು ಮನಕರಗಿ 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 ಹೆಣ್ಣಿಗೆ ಭಾವವಿದೆ ಅಹಲ್ಯ, ವಿಚಾರಗಳನ್ನು ಭಾವನೆಯ ಕೊಯ್ಲಿನಲ್ಲಿ ಹರಿಯಬೇಡ. ವಿಚಾರದ ಬೆಳಕಿನಲ್ಲಿ ಭಾವವನ್ನು ಕಾಣು. 10,000 ಮಂದಿ ಅಂತೆವಾಸಿಗಳಾಗಿರುವಂತಹ ಶಿಷ್ಯರು ಅನಾಥ ಪ್ರಜ್ಞೆಯಿಂದ ಕೇಕೆ ಹಾಕುವುದನ್ನು ಗಣಿಸಿದೆಯಾ ನೀನು? ಗೌತಮಾಶ್ರಮ ಅನಾಥರಿಗೆ ಸನಾತತ್ವವನ್ನು ಕೊಟ್ಟಿದಮ್ಮ. ನಿನ್ನ ಕಣ್ಣೀರು ಅವರಲ್ಲಿ ತಬ್ಬಲಿತ್ವವನ್ನು ಕಾಣುತ್ತಾ ಇದೆ. ಇಷ್ಟು ಮಂದಿ ಮಹಾಮಾತೆಯನ್ನು ಕಳಕೊಂಡಂತಹ ಸ್ಥಿತಿಯಲ್ಲಿ ಅವರಿದ್ದಾರೆ. ಅಪರಾಧಿ ಪ್ರಜ್ಞೆ ಗೌತಮನಿಗಿಲ್ಲ. ಅಹಲ್ಯ, ಆತ್ಮಾವಲೋಕನ ಮಾಡು. ಸ್ವಯಂವರ ಮಂಟಪದಲ್ಲಿ ವರಹಮಾಲಿಕೆಯನ್ನು ಹಿಡಿದು ಇಂದ್ರಾಸಕ್ತಿಯಿಂದ ಮುಂದೆ ಹೋದಿ. ಯಾವಳೇ ಒಬ್ಬಳು ಹೆಣ್ಣಿಗೆ ಗಂಡನನ್ನಾಯ್ದುಕೊಳ್ಳುವುದಕ್ಕೆ ಸರ್ವತಂತ್ರ ಸ್ವತಂತ್ರಳಲ್ಲ ಈ ಕಾಲಧರ್ಮದಲ್ಲಿ, ಈ ಯುಗ ಧರ್ಮದಲ್ಲಿ. ಬುದ್ಧಿ ತಿಳಿದಲ್ಲಿಂದ ನಿನಗೆ ಕೊಟ್ಟಂತಹ ಸಂಸ್ಕಾರ, ಒಬ್ಬಾತ ಋಷಿಯನ್ನು, ಋಷಿ ಪರಂಪರೆಯ ವರನನ್ನು ನೀನು ಆಯ್ದುಕೊಳ್ಳುತ್ತಿ ಅಂತ ನಿನ್ನ ಅಯ್ಯ ಮುದ್ಗಲ ಆಲೋಚನೆ ಮಾಡಿದ. ನಿನ್ನ ಸಂಸ್ಕಾರ ಕೊಟ್ಟಿದ್ದ ಪರೀಕ್ಷೆ ಅಂತ ನೀ ತಿಳಿ. ನಿನ್ನಲ್ಲಿರುವ ಹೂಮಾನೆಗೆ ಕುತ್ತಿಗೆ ಎಂದು ತುರುಕಿದವನಲ್ಲ ಗೌತಮ. ವೇದೋಕ್ತಿಯಿಂದ ನಿನ್ನನ್ನು ವರಿಸುವುದಕ್ಕೆ ನಾನು ಅರ್ಹತೆಯನ್ನು ಪಡ್ಕೊಂಡ ಮೇಲೆ ವಿದ್ಯುಕ್ತವಾಗಿ ನಮಗೆ ವಿವಾಹ ನಡೆಯಿತು. ಏನು ಬಲಾತ್ಕರಿಸಿದ್ರ? ಇಲ್ವಲ್ಲ. ವಿವಾಹಾತ್ ಪೂರ್ವ ಹೆಣ್ಣು ಯಾರನ್ನೂ ಬಯಸಬಹುದು. ಅವನಾದೀತು, ಇವನಾದೀತು, ಆಚವನಾದೀತು, ಈಚವನಾದೀತು. ಬಯಸಿದವರಿಗೆಲ್ಲ ಮಗಳನ್ನು ಮದುವೆ ಮಾಡಿಕೊಡ್ಲಿಕ್ಕಾಗ್ತದ? ನಾಂದಿ ಕಾರ್ಯಕ್ರಮದಲ್ಲಿ ಕಲಶ ಸ್ನಾನ ಮಾಡಿ ಹೆಣ್ಣಿನಲ್ಲಿ ಮಾನಸಿಕವಾಗಿ ಇದ್ದಂತಹ ಏನುಂಟು ಆ ಕೊಳೆಯನ್ನು ತೊಳೆದು ಬಿಡುತ್ತಾರೆ, ಪರಿಶುದ್ಧಳನ್ನಾಗಿಸುತ್ತಾರೆ. ಹಾರ ವಿನಿಮಯ ಮದುವೆಯಲ್ಲ, ಸಪ್ತಪದಿ ಮದುವೆಯಲ್ಲ, ಮಾಂಗಲ್ಯ ಬಂಧನ ಮದುವೆಯಲ್ಲ, ಧಾರೆ ಮದುವೆಯಲ್ಲ. ಮದುವೆಯ ಆತ್ಯಂತಿಕವಾದ ವಿಧಿ ಯಾವುದು? ಪ್ರಸ್ತ. ಪ್ರಸ್ತ. ಮದುವೆಯಲ್ಲಿ ಬಲಾತ್ಕರಿಸಲಿಲ್ಲ, ಮದುವೆ ಆದ ಮೇಲೂ ಬಲಾತ್ಕರಿಸುವಂತ ಒಬ್ಬ ಅಸಂಸ್ಕೃತ ಅಂತ ಮಾಡಿದೆಯೋ ಗೌತಮನನ್ನು. ಹೆಂಡತಿ ಒಪ್ಪಿದ್ರೆ ಮಾತ್ರ ದೇಹಾವಲಂಬನ, ಇಲ್ಲದಿದ್ರೆ ಇಲ್ಲ. ಆಲೋಚನೆ ಮಾಡಿ. ವಿವಾಹ ಎನ್ನುವುದು ವ್ಯವಹಾರವಲ್ಲ, ಪವಿತ್ರ ಸಂಸ್ಕಾರ. ಮಾಂಗಲ್ಯ ಎನ್ನುವುದು ಉರುಳಲ್ಲ, ರಕ್ಷಣೆಯ ಭರವಸೆ. ಅಹಲ್ಯ, ಪ್ರಸ್ತಕ್ಕಿಂತ ಮೊದಲು ಏಕಾಂತದಲ್ಲಿ ನಾನು ಇಂದ್ರನನ್ನು ಬಯಸಿದ್ದೇನೆ ಅಂತ ನೀನು ಹೇಳುತ್ತಿದ್ರೆ ಮುದ್ಗಲನನ್ನು ಕರೆಸಿ ನಿನ್ನನ್ನು ಮೇನೆಯಲ್ಲಿ ಇಂದ್ರಲೋಕಕ್ಕೆ ಕಳುಹಿಸಿಕೊಡುತ್ತಿದ್ದೆ. ನಾನು ಹೆಣ್ಣಿಗನಲ್ಲ. ಆದರೆ ಆಶ್ರಮದಲ್ಲಿ ಗೃಹಸ್ಥಾಶ್ರಮದ ಶ್ರೇಷ್ಠತೆಯನ್ನು ಗಮನಿಸು ನೀನು.
ಆಕ್ಷೇಪಿಸಿದೆಯಾ ನಿನ್ನ ಅಪ್ಪನನ್ನು? ನನ್ನ ಮನಸ್ಸನ್ನು ತಂದೆಯವರು ಅರ್ಥ ಮಾಡಲಿಲ್ಲ. ಹಿರಿಯರನ್ನು ಆಕ್ಷೇಪಿಸುವುದಕ್ಕೆ ಕಿರಿಯರಿಗೆ ಪರವಾನಿಗೆ ಕೊಟ್ಟ ಶಾಸ್ತ್ರ ನಮ್ಮಲ್ಲಿಲ್ಲ. ನೆನಪಿಟ್ಟು, ಏನು ಮಕ್ಕಳನ್ನು ಹೆರುವ ಯಂತ್ರವೋ, ಏನು 3 ವರ್ಷದಲ್ಲಿ 4 ಮಕ್ಕಳನ್ನು ಹೆರುವಾಗ ಮಾಡಿದಿರ? 9 ತಿಂಗಳಿಗೊಂದು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ಕಂಡು ಸತಿಪತಿಯರು ಸಮಾವೇಶಗೊಳ್ಳುವುದು ಬ್ರಹ್ಮನ ಸೃಷ್ಟಿಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಯಜ್ಞ ಅದು. ನನ್ನ ಉಪಾಸನಾಗ್ನಿಯ ಪ್ರತಿನಿಧಿಯಲ್ಲಿಯ ನೀನು? ಹೌದು. ಮದುವೆಯ ಮಂಟಪಕ್ಕೆ ಕರ್ಕೊಂಡು ಬರುವಾಗ ಒಂದು ಮಾತು ಹೇಳಿದ್ರು ವೈದಿಕರು, ಈತನು ನಾರಾಯಣನು, ಇವಳು ಲಕ್ಷ್ಮಿಯು. ಏನಾದರ್ಶವನ್ನು ಕಂಡ್ರು? ಲಕ್ಷ್ಮೀನಾರಾಯಣರ ಆದರ್ಶವನ್ನು ಕಂಡ್ರು, ಶಿವೇರ ಆದರ್ಶವನ್ನು ಕಂಡ್ರು, ವಾಣಿ ಬ್ರಹ್ಮರ ಆದರ್ಶವನ್ನು ಕಂಡ್ರು, ಸಚೀಂದ್ರನ ಆದರ್ಶವನ್ನು ಕಂಡ್ರು ಸತಿಪತಿಯರಲ್ಲಿ. ನೆನಪಿಟ್ಟುಕೋ, 2 ದೇಹದಲ್ಲಿ ಸಂಚರಿಸುವಂತಹ ಒಂದು ಭಾವ. ನಿನ್ನ ಕೈಗೆ ಮಕ್ಕಳನ್ನು ಕೊಡುವುದೇ ದಾಂಪತ್ಯದಲ್ಲಿ ಅಲ್ಲ. ಗಂಡ ಹೆಂಡತಿ ಅವಲಂಬಿಸಿಕೊಂಡು ಅಪ್ಪಿಕೊಂಡು ಕೈಗೆ ಹಿಡ್ಕೊಂಡು ಓಡಾಡುವುದು ದಾಂಪತ್ಯ ಅಂತ ನಿನಗೆ ಯಾರು ಹೇಳಿದ್ರು? ಯಾವ ಊರಿನಲ್ಲೇ ಇರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ಎಲ್ಲಿಯೇ ಇರಲಿ, ಪರಸ್ಪರ ಆತ್ಮಾನುಸಂಧಾನದಿಂದ ಇರುವುದು ದಾಂಪತ್ಯ. ಯಾವುದು ಪ್ರಣಯ? ಎಲ್ಲಿಯೇ ಇರಲಿ ಗಂಡ, ಎಲ್ಲಿಯೇ ಇರಲಿ ಹೆಂಡತಿ, ಪರಸ್ಪರ ನೆನಪಿಸಿಕೊಳ್ಳುವುದು ಆತ್ಮದ ಅನುಸಂಧಾನದ ಪ್ರಣಯ, ಅದು ದಾಂಪತ್ಯ. ಆತ್ಮ ಪರಮಾತ್ಮನ ಅನುಸಂಧಾನಕ್ಕೆ ಪ್ರಣವ ಅಂತ ಹೇಳಿ ಪ್ರಪಂಚದಲ್ಲಿ. ನೋಡು, 10,000 ಮಂದಿ ತಾಯಂದಿರು ಮಕ್ಕಳನ್ನು ಒಬ್ಬಕ್ಕೆ ಅಹಲ್ಯ ತಾಯಿ ಅಂತ ಇದ್ದಾಳೆ ಅಂತ ಕಳುಹಿಸಿಕೊಟ್ಟಿದ್ದಾರೆ. ನಾಳೆ ಗುರುಕುಲದಿಂದ ವಿದ್ಯಾ ಪರಿಪೂರ್ಣತೆಯೊಂದಿಗೆ ಹೋಗುವಾಗ ಏನಾದೀತು ಅವರಿಗೆ? ಅಷ್ಟೂ ಮಂದಿ ನಿನ್ನನ್ನು ತಾಯಿ ಅಂತ ಹೇಳ್ತಾರೆ, ಅಷ್ಟೂ ಮಂದಿ ನನ್ನನ್ನು ತಂದೆ ಅಂತ ಹೇಳ್ತಾರ? ಇಲ್ಲ. ಜನ್ಮ ಕೊಟ್ಟವ ಮಾತ್ರ ತಂದೆ, ಹೆರುವವಳು ಮಾತ್ರ ತಾಯಿ ಅಲ್ಲ. ಅನ್ನ ಕೊಡುವಾಗ ತಾಯಿ ಆಗ್ತಾಳೆ. ಗಂಡನಿಗೆ ಹೆಂಡತಿ, ಮಾವನಿಗೆ ಸೊಸೆ, ಅಜ್ಜಿಗೆ ಮೊಮ್ಮಗಳು, ಅಜ್ಜನಿಗೆ ಭೋಜೇಶು ಮಾತ. ಅದು ಹೆಣ್ಣಿಗೆ ಮಾತ್ರ ಇರುವಂತಹದ್ದು. ನೋಡು, ನೀನು ಆಕ್ಷೇಪಿಸ್ತೀನಿ ನೀನು? ಇಲ್ಲ. ಮುಖದ 2 ಕಣ್ಣು, ಹಾರುವ ಹಕ್ಕಿ 2 ರೆಕ್ಕೆ, ಓಡುವ ಬಂಡೆ 2 ಗಾಲಿ. ಇದು ಗಂಡ ಹೆಂಡತಿ ಒಂದು ಸೌಹಾರ್ದ, ಒಂದು ಒಪ್ಪಿತವಾದಂಥ ಒಂದು ಬಂಧುತ್ವ. ಅದು ಮೌನದಲ್ಲಿರುವಂತಹದ್ದು, ಮಾತಿನಲ್ಲಿ ಅಲ್ಲ. 10 ಮಾತಿಗಿಂತ ಒಂದು ಮೌನದಲ್ಲಿ ಹೆಚ್ಚು. ಗೃಹ ಕೃತ್ಯವನ್ನು ಮಾಡುವುದಕ್ಕೆ, ಮಕ್ಕಳನ್ನು ಹೆರುವುದಕ್ಕೆ ಯಂತ್ರದಂತೆ ಯಾವ ಹೆಣ್ಣನ್ನು ಕಟ್ಟಿಕೊಳ್ಳಬಹುದು, ಅದು ದಾಂಪತ್ಯ ಅಲ್ಲ. ನೆನಪಿಟ್ಟುಕೋ. ಆ ಕಾರಣದಿಂದ ಹೇಳು, ಪ್ರಪಂಚದಲ್ಲಿ ಏನಾಗೋದಿಲ್ಲ. ವಿವಾಹ ಎನ್ನುವಂತಹ ಸಂಸ್ಕಾರವನ್ನು ನಮಗೆ ಕೊಟ್ಟಿದ್ದಾರೆ ಹಿರಿಯರು. ಒಂದು ಹೆಣ್ಣಿಗೆ ಒಂದು ಗಂಡು, ಇದು ದಾಂಪತ್ಯ. ಎಲ್ಲಿಯೋ ಒಬ್ಬಳ ಹೆಣ್ಣು ಹುಟ್ಟುತ್ತಾಳೆ, ಎಲ್ಲಿಯೋ ಒಬ್ಬ ಗಂಡು ಹುಟ್ಟುತ್ತಾನೆ. ಪರಿಚಯ ಇಲ್ಲ, ನಿನ್ನೆವರೆಗೆ ಸಂಸಾರ ಮಾಡಲಿಲ್ಲ. ಆದರೆ ಆ ಮಾಂಗಲ್ಯ ಬಂಧನದಿಂದ ಮದುವೆ ಬಳಿಕ ಮಾಡುವ ಸಂಸಾರ ಏನು? ತೋರಿಸಿಲ್ವ ಚತುರ್ಥಿ ದಿವಸ ವಸಿಷ್ಠಾರುಂಧತಿಯರ ನಕ್ಷತ್ರವನ್ನು? ಸುಮ್ಮನೆ ನೋಡಿದ್ದ? ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣವನ್ನು ಕಂಡು ಸತಿಪತಿಯರು ಮಾಡುವ ದಾಂಪತ್ಯದಲ್ಲಿ ಬ್ರಹ್ಮಚರ್ಯ ಉಂಟು ಅಂತ ಹೇಳಿದ್ದಾರೆ. ಕೈಗೆ ಹಿಡ್ಕೊಂಡು ಓಡಾಡುವುದು ದಾಂಪತ್ಯ ಅಲ್ಲ. ಮಧುಚಂದ್ರವನ್ನು ಅನುಭವಿಸುವುದು ದಾಂಪತ್ಯ ಅಲ್ಲ. ಹಾಗಾದ್ರೆ ಸ್ತ್ರೀ ಸ್ವಾತಂತ್ರ್ಯವೇ ಇಲ್ಲ ಹೆಣ್ಣಿಗೆ. ಬಾಲ್ಯದಲ್ಲಿ ತಂದೆಯ ಅಧೀನ, ಮದುವೆ ಆದ ಮೇಲೆ ಗಂಡನ ಅಧೀನ, ವಯಸ್ಸಾದ ಮೇಲೆ ಮಕ್ಕಳ ಅಧೀನ. ಗೃಹ ಕೃತ್ಯ ಮಾಡಬೇಕಾದ ಮನೆ ಕೆಲಸ ಏನುಂಟು, ಹಗಲ ಸ್ವೇಚ್ಛೆ, ತಿರುಗಾಡುವುದಕ್ಕೆ ಸಮಯ ಇಲ್ಲ ಅಂತ ಏನು ಹೇಳಿದೆ? ಇಂದ್ರನನ್ನು ಅರಸಿ ಹೋಗ್ತೇನೆ. ಶಚಿ ಇದ್ದಾಳೆ ಅವನಿಗೆ, ರಂಬೆ, ಊರ್ವಶಿ, ಮೇನಕೆ, ಮಂಜುಘೋಷೆ. ಏನು ವಾರಾಂಗನೆಯ ಸಾಲಿನಲ್ಲಿ ಸೇರ್ತೀರಿ ಇಂದು ದೇವಲೋಕಕ್ಕೆ ಹೋಗಿ? ಬೇಕೋ ನಿನಗ ದಾಂಪತ್ಯ? ಬೇಕೋ ನಿನಗ ಇಂದ್ರ ಸುಖ ಬೇಕೋ ಹೇಳು? ಇಲ್ಲ. ಬಡವನಿರಲಿ, ಹೆಳವನಿರಲಿ, ಹೆಡ್ಡನಿರಲಿ, ಶುಂಠನಿರಲಿ, ಮೂಗನಿರಲಿ, ಕುರುಡನಿರಲಿ, ಕಿವುಡನಿರಲಿ, ಹೆಂಡತಿಗೆ ಗಂಡನೇ ದೇವರು. ಗಂಡನಲ್ಲಿ ದೇವರನ್ನು ಕಾಣುವುದಲ್ಲ. ಹಾಗೆಂತ ಗಂಡನು ಹಾಗೆ ಇರಬೇಕು, ನಿತ್ಯ ಆಶ್ರಮದಲ್ಲಿ ಇರುಕೊಳ್ಳುವುದಲ್ಲ. ಒಬ್ಬ ವೈದಿಕನಾಗಿ ಅನ್ಯಾನ್ಯ ಗುರುಕುಲಕ್ಕೆ ಹೋಗಿ ವೇದಾಧ್ಯಯನಕ್ಕೆ ಆಸಕ್ತರು ಯಾರಿದ್ದಾರೆ ಅವರಲ್ಲಿ ನಮ್ಮ ಈ ರಾಷ್ಟ್ರದ ಅಸ್ಮಿತೆ ಏನುಂಟು, ವೇದ, ಅದನ್ನು ಉಪದೇಶ ಮಾಡುವಂಥದ್ದಲ್ಲಿ ಹೊಣೆ ಉಳ್ಳವ. ನನ್ನ ಮನೆಯ ಕಾಮಧೇನು ಹೇಳು, ನೀನು ಮಾಡಿದ್ದು ಸರಿಯೋ? 2 ಮಕ್ಕಳನ್ನು ಹೆತ್ತವಳು ಅನ್ಯಾನುರಕ್ತೆಯಾಗಿ ಇಂದ್ರನ ಜೊತೆಗೆ ನಿನಗೆ ಕಾಮ ಕೇಳಿಗೆ ಮನಸ್ಸು ಒಪ್ಪದೆ ಅಂತಾದರೆ ಗಂಡ ಬದುಕಿರುವಾಗಲೇ ನನ್ನನ್ನು ಉಸಿರಾಡುವ ಹೆಣವಾಗಿಸಿಲೆಂದು ಹೇಳು ನೀನು. ಅಹಲ್ಯ, ನೊಂದ ಮನಸ್ಸಿನಿಂದ ಹೇಳಿದ್ದೇನೆ, ಫಲರಹಿತನಾಗಿ ಹೋಗು.
ನಮಗೆ ಅನುಗ್ರಹ ಮಾಡಬೇಕಾದಂತಹ ಸುಮನಸ ನಮ್ಮ ಮನೆಯನ್ನು ಅಶೌಚ ಮಾಡಿ ಹೋಗಿದ್ದಾನೆ. ಅವ ಮನಸ್ಸು ಕೊಟ್ಟಿದ್ದಾನೆ, ನೀ ಮೈ ಕೊಟ್ಟಿದ್ದಿ. ಅದಕ್ಕೆ ಬೇಕಾಗಿ ಇದು ಲೋಕಕ್ಕೆ ಶಿಕ್ಷಣವಾಗಬೇಕು ಹೊರತು ನಿನಗೆ ಶಿಕ್ಷೆ ಕೊಡುವುದೇ ನನ್ನ ಪರಮ ಉದ್ದೇಶವಲ್ಲ. ಹೀಗೆ ಎಲ್ಲ ಆಶ್ರಮಗಳಲ್ಲಿ ಎಲ್ಲ ಗೃಹಸ್ಥರ ಮನೆಯಲ್ಲಿ ನಡೆದರೆ ಪ್ರಪಂಚ ಏನಾದೀತು ಹೇಳು. ಆ ಕಾರಣದಿಂದ ಒಂದು ವೇಳೆ ನಾನು ಅಪರಾಧವನ್ನೇ ಮಾಡಿದ್ದೇನೆ, ನನ್ನ ಬ್ರಾಹ್ಮಣ್ಯಕ್ಕೆ ಧಿಕ್ಕಾರ ಇಲ್ಲಿ, ನನ್ನ ವೈದಿಕತ್ವಕ್ಕೆ ಧಿಕ್ಕಾರ ಇಲ್ಲಿ, ಅಹಲ್ಯ ಧಿಕ್ಕಾರ ಇಲ್ಲಿ. ಹೌದು, ಬ್ರಾಹ್ಮಣ್ಯವನ್ನು ಹೇಳು. ನಿನಗೆ ಸರಿಯಿಂದ ಕಾಡ್ತದ ಹೇಳು. ಇಲ್ಲ ಪ್ರಭು, ತಪ್ಪಾಯ್ತು, ತಪ್ಪು ಮಾಡಿಬಿಟ್ಟೆ. ನಾನು ಆಶ್ರಮದ ಧರ್ಮದಂತೆ ಬದುಕಬೇಕಿತ್ತು, ಅದನ್ನು ಮರೆತು ಬಿಟ್ಟೆ. ನಾನು ನೀವೇನಿರುವುದು ಅರ್ಥವಿಸಿಕೊಳ್ಳುವುದಕ್ಕೆ ಅಸಾಧ್ಯಳಾಗಿ ಬಿಟ್ಟೆ. ನಾನು ಹೆಣ್ಣಿನ ಬಗ್ಗೆ ನಿಮಗಿರುವಂತಹ ಗೌರವ, ನಿಮಗಿರುವಂತಹ ಭಾವ ಏನೆನ್ನುವುದನ್ನು ಈಗ ತಿಳಿದೆ. ಸ್ವಾಮಿ, ಅಹಲ್ಯ, ನನಗೆ ಆಸೆ ಇದೆ, ನಿಮ್ಮೊಂದಿಗೆ ಇರಬೇಕು, ಸಂಸಾರದಿಂದ ಸಾಗಬೇಕು, ನಡೆಸಬೇಕೆನ್ನುವಂತ ಮನಸ್ಸಿದೆ. ಹಾಗಾದ್ರೆ ನನಗೆ ಅವಕಾಶವೇ ಇಲ್ವೇ ಪ್ರಭು? ಅಹಲ್ಯ, ಓ, ಅಪರಾಧ ಆಗಿದೆ ಅಂತ ಒಬ್ಬನಿಗೆ ಯಾರಿಗೆ ಗೊತ್ತಾಗ್ತದೆಯೋ ಅದು ಪ್ರಮಾದ. ಅಪರಾಧಕ್ಕೆ ಶಿಕ್ಷೆ, ಪ್ರಮಾದಕ್ಕಲ್ಲ. ಅವಕಾಶ ಉಂಟು. ಬೀಸುವ ಗಾಳಿ, ಉರಿಯುವ ಬೆಂಕಿ, ಹರಿಯುವ ನೀರು, ಪ್ರಕೃತಿಯಲ್ಲಿ ಎಲ್ಲವನ್ನೂ ಹೆಣ್ಣು ತಗ್ಗಿಸಿದೆ. ಮಾತೃತ್ವಕ್ಕೆ ಇರುವ ಶ್ರೇಷ್ಠತೆಯನ್ನು ನೋಡು. ಮಹಾವಿಷ್ಣು ಲಕ್ಷ್ಮಿಗೆ ಹೃದಯದಲ್ಲಿ ಕೊಟ್ಟಿದ್ದಾನೆ ಸ್ಥಾನ, ಶ್ರೀಮಂತಿಗೆ ಹೃದಯದಲ್ಲಿರಲಿ. ಬ್ರಹ್ಮದೇವರು ನಾಲಿಗೆಯಲ್ಲಿ ಕೊಟ್ಟಿದ್ದಾನೆ, ವಾಗ್ದೇವಿಗೆ ಸ್ಥಾನ. ಹೌದಾ? ಶಿವದೇವರು ಶಕ್ತಿ ಸ್ವರೂಪಿಣಿಯನ್ನು ಮೈಯಲ್ಲಿ ಧರಿಸಿದ್ದಾನೆ, ಗಂಗೆಯನ್ನು ನೆತ್ತಿಯಲ್ಲಿಟ್ಟಿದ್ದಾನೆ. ಲಕ್ಷ್ಮಿಯಂತೆ ಇರ್ತೀರೋ ಹೆಣ್ಮಕ್ಕಳು ಗಂಡನ ಹೃದಯದಲ್ಲಿ, ಶಾರದೆಯಂತೆ ಇರ್ತೀರೋ ಗಂಡನ ನಾಲಿಗೆಯಲ್ಲಿ, ಅಲ್ಲ ಪಾರ್ವತಿಯಂತೆ ಇರ್ತೀರೋ ಗಂಡನ ಅರ್ಧ ಮೈಯಲ್ಲಿ, ಅಲ್ಲ ಪುಣ್ಯವಾಹಿನಿಯಾದಂತಹ ಗಂಗೆಯಂತೆ ಇರ್ತೀರೋ ಆವಾಗ ಗಂಡನ ನೆತ್ತಿಯಲ್ಲಿ ಹೆಣ್ಮಕ್ಕಳಿಗೆ ಸ್ಥಾನ ಇದೆ. ಸಮಾನತೆ ಅಂತ ಬಯಸಿದರೆ ನೆತ್ತಿಯಿಂದ ಕೆಳಗೆ ಬರ್ತಾರೆ. ಹೆಣ್ಣಿಗೆ ಕೊಟ್ಟ ಸ್ಥಾನ ಏನು? ಹೌದಾ? ಲಕ್ಷ್ಮೀ ಸಹಿತ ಸತ್ಯನಾರಾಯಣ, ವಾಣಿ ಬ್ರಹ್ಮ, ಹೌದಾ? ನಿಜ. ಉಮಾಮಹೇಶ್ವರ. ಹಾಗಾದರೆ ಮಾತೃತ್ವಕ್ಕೆ ಈ ಸಮಾಜ ಕೊಟ್ಟಂತಹ ಸ್ಥಾನ ಅಪೂರ್ವವಾದದ್ದು. ನಿಂತ ನೆಲ ತಾಯಿ, ಪೂಜಿಸುವ ಗೋ ತಾಯಿ, ಪ್ರಪಂಚದಲ್ಲಿ ಎಲ್ಲವೂ ತಾಯಿ. ಒಂದು ಮಗುವನ್ನು ಹೆತ್ತರೆ ಆತ್ಮಾವೈ ಪುತ್ರನಾಮಾಸಿ ಅಂತ ತೆಕ್ಕೊಂಡ್ರೆ ಹೆಂಡತಿ ಗಂಡನಿಗೆ ತಾಯಿ. ಹೌದಾ? ಶಾಸ್ತ್ರ ಹೀಗುಂಟು. ಅದಕ್ಕಾಗಿ ಅಹಲ್ಯ, ನಿನಗೆ ತಪ್ಪಿನ ಅರಿವಾಗಿದೆ. ಹಾಗಾದರೆ ಶಾಪ ಇಲ್ವೋ? ನಾನು ಹೇಳಿಯಾಗಿದೆ, ಹಿಂಪಡೆಯುವುದಕ್ಕಿಲ್ಲ. ಆದರೆ ಶಾಪವೇ ಇಲ್ವೇ? ನಿಮ್ಮೊಂದಿಗೆ ಬದುಕುವಂತಹ ಯೋಗವೇ ನನಗಿಲ್ವೇ? ನಿನಗೆ ಶಾಪ ಕೊಟ್ಟಿದ್ದೇನೆ ಅಂತೂ ನನಗೂ ಶಾಪವೇ. ದಕ್ಷಾಧ್ವರದಲ್ಲಿ ಸತೀದೇವಿ ಬೆಂದು ಹೋದ. ಹೌದಾ? ಸತ್ಯ. ಸತೀದೇವಿ ಬೆಂದು ಹೋದ ಮೇಲೆ ಶಿವದೇವರು ಕೈಲಾಸದಲ್ಲಿ ಕೂತ್ರ ಸ್ಥಾಣವಾಗಿ ಅಂತರ್ಮುಖಿಯಾದ. ನಿಜ. ಹಿಮವಂತನ ಮಗಳಾಗಿ ಪಾರ್ವತಿಯಾಗಿ ಬಂದು, ಹೌದಾ? ಆವಾಗ ಗಿರಿಜಾ ಕಲ್ಯಾಣ ಇದೆ. ಸತ್ಯ ಸ್ವಾಮಿ. ಶಿವ ಬಹಿರ್ಮುಖನಾಗಲಿಲ್ವೇ? ಹಾಗೆ ನಿನಗೆ ಶಾಪ, ನೀನು ಕಲ್ಲಾದಿಂದ ಅರ್ಥ ಏನು? ನಾನು ಮರವಾಗಿ, ನನಗೂ ಚಲನೆ ಇಲ್ಲ. ನಾನು ಸ್ಥಾಣು, ನಾನು ಸ್ಥಾವರ, ನೀನು ಮಾತ್ರ ಸ್ಥಾವರ ಅಲ್ಲ. ನಾವು ಜಂಗಮವಾಗಿರಬೇಕಾದದ್ದು. ಆದರೆ ಅವಕಾಶ ಮರೆಯ ಮಹಾಚೇತನ, ಆವೇಶಾವತಾರಿಯಾಗಿ, ಅಂಶಾವತಾರಿಯಾಗಿ, ಅಂಶಾಂಶನಾಗಿ, ಹೌದೌದು, ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ಭಗವಂತ ತೆರೆಗಿಳಿದು ಬರ್ತಾನೆ. ಹೌದು. ಯಾರಾತ? ಯಾವುದೋ ಒಂದು ಕಲ್ಪದಲ್ಲಿ ನಿನ್ನಲ್ಲಿ ಯಾವುದೋ ಒಂದು ವಿಕಲ್ಪ ಬಂದು ನಿನ್ನಲ್ಲಿ ಪಾಪ ಇದೆ. ಆ ಪಾಪ ಹೊರಗೆ ಹೋಗಬೇಕೋ ಬೇಡವೋ? ಹೌದಾ? ಹಾಗೆಂತ ನಿನ್ನಲ್ಲಿ ಸತಿ ಧರ್ಮವನ್ನು ಪಾಲಿಸಿದ ಪುಣ್ಯ ಇಲ್ವೋ? ಆ ಪುಣ್ಯ ಒಳಗೆ ಇರಬೇಡುವ? ಹಾಗಾದ್ರೆ ಒಳಗಿರುವಂತಹ ಪಾಪ ಹರಿದು ಹೋಗಬೇಕು. ಹೊರಗಿನ ಪಾಪ ಒಳಗೆ ಬರಬಾರದು. ಒಳಗಿನ ಪುಣ್ಯ ಹಾಗೆ ಇರಬೇಕು, ಹೊರಗಿನ ಪುಣ್ಯ ಬರಬೇಕು. ಹೌದು, ಅವಾಗ ಒಳಗಿನ ಪಾಪ ಹೋಗ್ತದೆ. ಹೌದಾ? ಮತ್ತೆ ಪಾಪ ಬರುವುದಿಲ್ಲ. ಹೌದೌದು. ಮಾತ್ರ ಅಲ್ಲ, ಒಳಗಿನ ಪುಣ್ಯವೂ ಉಂಟು. ಆ ಪುಣ್ಯ ಹೊರಗೆ ಹೋಗದ ಹಾಗೆ ಪಾಪ ಹೋದ ಮೇಲೆ ಬಾಯಿ ಮುಚ್ಚಬೇಕು. ಒಳಗಿನ ಪುಣ್ಯ ಹೊರಗೆ ಸೋರೆಕಾಯಿ, ಸೋರದಂತೆ ಕಾಯಿ. ಹೊರಗಿನ ಪಾಪ ಒಳಗೆ ನುಗ್ಗೆಕಾಯಿ, ನುಗ್ಗದಂತೆ ಕಾಯಿ. ರಾಮನಾಮವನ್ನು ಹೇಳಿ ಕಾಯಿ. ರಾಮನಾಮ ಹೇಳು, ಹೇಳು.
ಆ ಭಗವಂತ ಹೌದು ರಾಮಾಭಿಧಾನದಿಂದ ಪ್ರಪಂಚಕ್ಕಿಳಿದು ಬರುವುದಕ್ಕಿದ್ದಾನೆ. ಅಹಲ್ಯ, ಸ್ವಾಮಿ, ನಿನ್ನ ನೋವು ನಿನ್ನ ದುಃಖ ಯಾರಿಗೂ ಕೇಳುವುದು ಬೇಡ. ನನ್ನ ನೋವು ಯಾರಿಗೂ ಕೇಳುವುದಿಲ್ಲ. ಯಾರಿಗೆ ನಿನ್ನ ನೋವು ದುಃಖ ಕೇಳುತ್ತದೋ ಅವನಿಗೆ ಕೇಳುತ್ತದೆ, ಇದ್ದಲ್ಲಿಗೆ ಕೇಳುತ್ತಾನೆ. ಸತ್ಯವೇ. ನಿನ್ನ ದುಃಖವನ್ನು ನೋವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಅಲ್ಲಿಂದ ಇಲ್ಲಿಗೆ ಅವತರಿಸಿ ಬರುವುದಕ್ಕಿದ್ದಾನೆ. ಯಾವನ ಪಾದದಿಂದ ಗಂಗೆ ಹರಿದಿದ್ದಾಳೋ ಅವನ ಪಾದ ಸ್ಪರ್ಶದಿಂದ ಕಲ್ಲಾಗಿದ್ದ ನೀನು ಕಾಠಿಣ್ಯವನ್ನು ಕಳೆದು ಮಾರ್ಧವತೆಯನ್ನು ಹೊಂದಿ ಮತ್ತೆ ನೀನು ಎದ್ದು ನಿಲ್ಲುವುದು. ಸತ್ಯವೇ ಪ್ರಭು, ಇದು ಹೌದು. ಆ ಸಂದರ್ಭದಲ್ಲಿ ಎಲ್ಲಿಯೋ ಸ್ಥಾಣವಾಗಿರುವ ನಾನು ನಿನ್ನನಿಗೆ ಸಮೀಪವರ್ತಿಯಾಗುವುದಕ್ಕಿದೆ. ರಾಮ ಧ್ಯಾನದಿಂದ ರಾಮನ ನಾಮವನ್ನು ಪಠಿಸುವ ಮೂಲಕವಾಗಿ ಮತ್ತೆ ನಾವು ಒಂದಾಗುವುದಕ್ಕೆ ಸಾಧ್ಯ ಇದೆ ಅಂತಾದ್ರೆ ನನ್ನ ಅಂತರಂಗ, ನಿನ್ನ ಅಂತರಂಗ, ಎಲ್ಲ ಕನ್ಯೆಯರ ಅಂತರಂಗ, ಎಲ್ಲರ ಅಂತರಂಗವನ್ನು ಬಲ್ಲವನವನು. ಸರಿಸ್ಪ. ಮತ್ತೆ ಅಹಲ್ಯೆ ಗೌತಮರ ದಾಂಪತ್ಯ ಒಂದಾಗುವುದಕ್ಕಿದೆ. ಮತ್ತೆ ಲೋಕ ಕಲ್ಯಾಣದ ಕೆಲಸ ಬಹಳ ನಾವು ಮಾಡುವುದಕ್ಕಿದೆ. ಲಕ್ಷ್ಮೀನಾರಾಯಣರಾಗಿ, ವಾಣಿ ಬ್ರಹ್ಮರಾಗಿ, ಶಿವ ಶಿವೆಯರಾಗಿ ಅಹಲ್ಯ ಸ್ವಾಮಿ ಭಗವಂತ ನಿನ್ನನ್ನು ವಂದನೆ ಮಾಡಲಿ. ರಾಮ 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 ಪ್ರಣವೋಧನು ಶರೋತ್ಕ